हरे 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 राम 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 हरे हरे। एवं द्विजाग्र्यानुमतानुवृत्ता द्विजाग्र्यान् अनुमतानुवृत्ता धर्म प्रधानो अन्यत तमो वितास्य ह्रस्वेन कालेन गृहोपयातान् द्रष्टासि सिद्धानुवृत्त ಲೋಕಾಃ. ಸೊ ಈಗ ಭಗವಾನ್ ವಿಷ್ಣು ಪೃಥು ಮಹಾರಾಜರಿಗೆ ಈ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಅವರು ಮುಂದುವರಿಸ್ತಾ ಅವರು ತನ್ನ ಸ್ವಧರ್ಮ ಚಟುವಟಿಕೆಗಳಲ್ಲಿ ಅವರು ಮಗ್ನರಾಗಿ ಅದರಿಂದ ಅವರು ಪರಿಪೂರ್ಣತೆಯನ್ನು ಪಡಿಬಹುದು. ಹಿಂದಿನ ಶ್ಲೋಕನೂ ಅವರು ಹಾಗೆ ಹೇಳಿದ್ದವರು, ನೀನು ಆ ರೀತಿ ಸ್ವಧರ್ಮ ಪಾಲನೆ ಇದ್ದು ನಿನ್ನ ಪ್ರಜೆಗಳನ್ನು ನೀನು ರಕ್ಷಿಸಿದರೆ ಅವರ 1/6 ಭಾಗ 1/6, ಸೊ ಅದು 18%, ಆಲ್ಮೋಸ್ಟ್ 20%. ಸೊ ಅಷ್ಟು ಅವರ ಸುಕೃತಿ ನಿನಗೆ ಪ್ರಾಪ್ತಿ ಆಗುತ್ತೆ. 1/6 ಭಾಗ ಪ್ರಭುಜಿ. 1/6 1/6 ಎಷ್ಟು ಬರುತ್ತೆ? ಆಲ್ಮೋಸ್ಟ್ 15%, 16% ಎಷ್ಟು ಬರುತ್ತೆ? 16.5. 20% ಜಾಸ್ತಿ ಆಯ್ತು. ಓಕೆ, 1/6 ಭಾಗ 16-17%. 6ನೇ ಭಾಗ 1/6. ಸೊ ಅಷ್ಟು ಇದಿದೆ, ಬೋನಸ್ ಪಾಯಿಂಟ್ಸ್ ಇದೆ. ಸೊ ಅದೇ ರೀತಿಯಲ್ಲಿ ಹೇಳಿದ್ರವರು, ಇಲ್ಲ ಅಂದ್ರೆ ನಿನ್ನ ಸುಕೃತಿ ಅವ್ರಿಗೆ ಹೋಗುತ್ತೆ. ನೀನ್ ಅಕಸ್ಮಾತ್ ಸುಕೃತಿ ಮಾಡಿದ್ರು ಪ್ರಜೆಗಳಿಗೆ ಹೋಗುತ್ತೆ. ಅಷ್ಟೇ ಅಲ್ಲ, ಅವರು ಮಾಡೋ ಪಾಪ ನಿನಗೆ ಬರುತ್ತೆ. ಅದು ಕೂಡ ಇದೆ. ಅಂದ್ರೆ ಇದು ಜವಾಬ್ದಾರಿ ಜೊತೆಗೆ ಎಷ್ಟೋ ಇದು ಸಿಗುತ್ತೆ, ಮರ್ಯಾದೆ ಸಿಗುತ್ತೆ, ಗೌರವ ಸಿಗುತ್ತೆ, ಅವರ ನಿಷ್ಠತೆ ಸಿಗುತ್ತೆ ಆ ಸ್ಥಾನದಿಂದ, ಆ ಪದವಿಯಿಂದ. ಸೊ ಆಗಿರುವಾಗ ಡೆಫಿನೆಟ್ಲಿ ಅದಕ್ಕೆ ಪ್ಲಸ್ಸು ಇದೆ, ಮೈನಸ್ಸು ಇದೆ, ಎರಡು ಕೂಡ ಇದೆ. ಜವಾಬ್ದಾರಿ ಇದು ಎರಡು ಕೂಡ ಇದೆ. ಸೊ ಅದನ್ನ ಈಗ ಮುಂದುವರಿಸ್ತಾ ಈಗ ಈ ವರ್ಣಾಶ್ರಮ ಧರ್ಮದಲ್ಲಿ ಆದರೆ ಇದು ಸದ್ಯಕ್ಕಾಗುತ್ತಾ? ಅದು ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾ ಇರ್ತೇವೆ. ಅಷ್ಟು ಕಟ್ಟುನಿಟ್ಟಾಗಿ ಇದಾಗೋದಿಲ್ಲ ಈಗ ಈ ಕಲಿಯುಗ ಈ ಪ್ರಭಾವದಲ್ಲಿ ಸದ್ಯಕ್ಕಿರೋ ಇದರಲ್ಲಿ. ಗೊತ್ತಿಲ್ಲ ಮುಂದೆ ಭಗವಂತನ ಇಚ್ಛೆ. ಅದು ಸದ್ಯಕ್ಕಿಂತೂ ಈಗ ನೋಡೋದ್ರಲ್ಲಿ ಇಮಿಡಿಯೇಟ್ ಆಗಿ ತಕ್ಷಣಕ್ಕೆ ಇದನ್ನ ನಾವು ಇದಾಗಿತ್ತು. ಬಹಳ ಸಮಯ ಆಗಿದೆ ಇದರ ಪತನ ಆಗಿದೆ. ಬಹಳ ಆಚಾರ್ಯರು ಬಂದರು, ಅವರು ಆ ರಾಜರನ್ನು ಎಷ್ಟೋ ಜನ ಅವರು ಪ್ರೇರೇಪಿಸಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಸ್ವಲ್ಪ ಸಮಯ ಅದು ನಡೀತು ಅಷ್ಟೇ ಕಲಿಯುಗದಲ್ಲಿ. ಆದರೆ ಕಲಿಯುಗದ ಇದು ಸ್ಥಿತಿ ಅದರ ಬಗ್ಗೆ ಅಷ್ಟು ಮಾಡ್ಬೋದಾಗಿತ್ತು. ಆಚಾರ್ಯ ಮಾಡಕ್ ಆಗೋದಿಲ್ಲ ಅಂತಲ್ಲ, ಆದರೆ ಭಗವಂತನ ಇಚ್ಛೆಯಿಂದ ಕಲಿಯುಗ ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ನಡೆಯುತ್ತೆ ಅನ್ಸುತ್ತೆ. ಎಷ್ಟು ಯಾವ ರೀತಿಯಲ್ಲಿ ನಡೆಯುತ್ತೆ. ಆಮೇಲೆ ಕಲಿಯುಗದಲ್ಲೂ ಕೂಡ ಒಂದು ಸಮಯ ಇದೆ, ಸುವರ್ಣ ಯುಗ, 10,000 ವರ್ಷಗಳು ಅಂತ ಹೇಳ್ತಾರೆ. ಬಹುಶಃ ಈ 10,000 ವರ್ಷದಲ್ಲಿ ಭಗವಂತನ ಇಚ್ಛೆಯಿಂದ ಇದು ಆತರ ಆಗುತ್ತೆ. ಒಂದು ಸ್ವಲ್ಪ ಸಮಯ ಆಗಿರುತ್ತೆ ಅದು. ಇಲ್ಲಾಂದ್ರೆ ಹೆಚ್ಚು ಕಡಿಮೆ ನಾವು ಆ ಸಮಯಕ್ಕೆ ಕೂತ್ಕೊಳ್ಳೋದು, ಇಲ್ಲಾಂದ್ರೆ ಆ ಸಮಯ ಬಂದ್ಮೇಲೆ ನೋಡೋಣ, ಇದು ಅಲ್ಲ. ಇರೋ ಸದ್ಯ ಸ್ಥಿತಿಯಲ್ಲಿ ನಮ್ಮ ಸನ್ನಿವೇಶ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಕೃಷ್ಣ ಪ್ರಜ್ಞಾ ತತ್ವ, ಇದರಿಂದ ನಮಗೆ ವರ್ಣಾಶ್ರಮದ ತತ್ವಗಳನ್ನ ಪಾಲನೆ ಮಾಡೋದಾಗುತ್ತೆ. ಯಾಕಂದ್ರೆ ಅದೆಲ್ಲವೂ ಅಳವಡಿಸಿದೆ. ಇದು ಹೊಸ ತತ್ವ ಅಲ್ಲ ಇದು. ಯಾಕಂದ್ರೆ ಇಲ್ಲಿ ಹೇಳ್ತಾ ಇರೋದು ಭಗವಂತನ ಮಾತನ್ನ ಹೇಳ್ತಾ ಇರೋದು, ದ್ವಿಜಾಗ್ರ ಅನುಮತಾನುವೃತ್ತ. ದ್ವಿಜಾನುಗ್ರಹ ಯಾರು? ದ್ವಿಜ ಅವರು 2ನೇ ಜನ್ಮವನ್ನು ಪಡೆದಿದ್ದಾರೆ. 2ನೇ ಜನ್ಮ ಪಡೆದಿದ್ದಾರೆ ಅಂದ್ರೆ ಅವರು ಗುರುವನ್ನು ಸ್ವೀಕರಿಸಿ ವೇದಶಾಸ್ತ್ರ ಮಾತೆ ಅಂತ ಸ್ವೀಕರಿಸಿ ಅದರ ಅನುಯಾಯ ಪಾಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಗ್ರರು. ಸೊ ಅವರು ಈ ವೇದದ ನಿಯಮಗಳನ್ನು ನಮಗೆ ಪ್ರಾಕ್ಟಿಕಲ್ ಅದನ್ನ ಅಪ್ಲೈ ಮಾಡಕ್ಕೆ ನಮಗೆ ಕೊಡ್ತಾರೆ. ಸೊ ಈಗ ಮೂಲವಾಗಿ ಹೇಳ್ಬೇಕು ಅಂದ್ರೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ನಮಗೆ ಮನುಸ್ಮೃತಿ,
ಪರಾಶರ ಸ್ಮೃತಿ. ಸೊ ಯಾಕಂದ್ರೆ ಇದು ಮೂಲ ವೇದ ಸುಶ್ರುತಿ, ಅದನ್ನ ಅದರ ಒಂದು ಅದರದೇ ಆ ಪ್ರಿನ್ಸಿಪಲ್ ತತ್ವ, ಆದರೆ ಅದನ್ನ ಅಪ್ಲೈ ಮಾಡೋದು ನಾವು, ಅದಕ್ಕೆ ಸ್ಮೃತಿ ಅಂತ ಈ ಆಚಾರ್ಯರು, ಈ ದೊಡ್ಡ ವ್ಯಕ್ತಿಗಳು ಕೊಟ್ಟಿರುವಂಥದ್ದು. ಸೊ ಮನುಸ್ಮೃತಿಯಲ್ಲಿ ತುಂಬಾ ಇದೆ, ಬಹಳ ಇದೆ ಮನುಸ್ಮೃತಿಯಲ್ಲಿ. ಸೊ ಮನುಸ್ಮೃತಿ ಅದು ಮುಖ್ಯ. ಅದು ಇಲ್ಲ, ಅದು ಏನೋ ಅದು ನೀವು ಹಳೇ ಇದಿದು ಅದು ಇಲ್ಲ, ಅಗತ್ಯ ಇಲ್ಲ, ಆ ಥರ ಅಲ್ಲ, ಅಗತ್ಯ. ಅದು ನಮ್ಮ ದಿನನಿತ್ಯದ ಅಭ್ಯಾಸಕ್ಕೆ ಅಗತ್ಯ ಇದೆ. ಆದರೆ ಆ ಥರ ಕಟ್ಟುನಿಟ್ಟಾಗಿ ಎಲ್ಲವೂ ಮಾಡೋಕ್ಕಾಗಲ್ಲ, ಅದು ಕೂಡ ಇದೆ ಪಾಯಿಂಟ್. ಯಾಕಂದ್ರೆ ಆ ಸಮಯಕ್ಕೆ ಅಂದ್ರೆ ಸತ್ಯಯುಗದಲ್ಲಿ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ 100ಕ್ಕೆ 100 ಅಪ್ಪಟವಾಗಿ ಪಾಲನೆ ಮಾಡ್ತಾ ಬರ್ಬೋದು. ಬರ್ತಾ ಬರ್ತಾ ಸ್ವಲ್ಪ ಹಿಡಿತ ಅದು ಕಡಿಮೆ ಆಗುತ್ತೆ. ಆದ್ರೆ ಆಚಾರ್ಯರು ಅದನ್ನೇ ಆಧಾರವಾಗಿಟ್ಟು ನಮಗೆ ನಾವು ಅಭ್ಯಾಸ ಮಾಡುವುದು ಇದು ಕೊಡ್ತಾರೆ. ಅವರೇನು ಮನುಸ್ಮೃತಿ, ಪರಾಶರ ಸ್ಮೃತಿನ ಅದು ಇವಾಗ ಈ ಪ್ರಯೋಜನ ಅಲ್ಲ ಅಂತಲ್ಲ, ಅದು ಯಾವಾಗಲೂ ಕೂಡ ಪ್ರಯೋಜನವೇ, ಯಾವಾಗಲೂ ಕೂಡ ನಮಗೆ ಮಾರ್ಗದರ್ಶನ ಕೊಡುವಂಥದ್ದೇ. ಆದ್ರೆ ಈ ಸಮಯಕ್ಕೆ ಅದರಲ್ಲಿ ನಮಗೆ ಅವರು ಅದನ್ನ ಎಸೆನ್ಸ್, ಸಾರವನ್ನು ತಗೊಂಡು ಅದು ನಮಗೆ ಆ ಮುಖ್ಯ ಇದನ್ನು ಕೊಡ್ತಾರೆ. ಸೊ ಹಾಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು ನಮಗೆ, ಶ್ರೀ ಚೈತನ್ಯ ಮಹಾಪ್ರಭುವೇ ಭಗವಂತನು ಈ ನಮ್ಮ ಪರಂಪರೆಯಲ್ಲಿ ಅವತರಿಸಿರೋದು. ಚೈತನ್ಯ ಮಹಾಪ್ರಭುನು ಅಷ್ಟು ಅದನ್ನ ಅವರು ಲೆಕ್ಕಿಸಲಿಲ್ಲ. ಅದಕ್ಕೆ ಕಿಬಾ ವಿಪ್ರ ಕಿಬಾನ್ಯಾಸಿ ಶೂದ್ರ ಕೇನೇನ ಏ ಕೃಷ್ಣ ತತ್ವವೇತ್ತ ಸೇ ಗುರು. ಸೊ ಚೈತನ್ಯ ಮಹಾಪ್ರಭು ಕೂಡ ಗುರು ಅವರು ಯಾವ ಎಲ್ಲಿಂದ ಹಿನ್ನೆಲೆ ಇರ್ಬೋದು, ಯಾರಾದ್ರೂ ಇರ್ಬೋದು, ಯಾರು ಕೃಷ್ಣ ತತ್ವವನ್ನು ತಿಳ್ಕೊಂಡಿರ್ತಾರೆ ಅವ್ರ ಗುರು. ಸೊ ಚೈತನ್ಯ ಮಹಾಪ್ರಭು ಈ ರೀತಿ ಈ ತತ್ವವನ್ನು ಅವರು ತೋರಿಸಿದ್ದು, ಇದು ಶಾಸ್ತ್ರೋಕ್ತವಾಗಿದೆ, ಇದೇನೋ ವಿರುದ್ಧವಾಗಿಲ್ಲ. ಸೊ ಹಾಗೆ ಅವರ ಶಿಕ್ಷಣಗಳನ್ನು ನಮಗೆ ಗೋಸ್ವಾಮಿಗಳು ನಮಗೆ ಕೊಟ್ಟರು. ನಮಗೆ ಪ್ರತಿಯೊಂದು ನಮಗೆ ಕೃಷ್ಣ ಪ್ರಜ್ಞಾ ವಿಧಾನ ಏನಿದೆ ಎಲ್ಲವೂ ಕೂಡ ಷಡ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಶ್ರೀಜೀವ ಗೋಸ್ವಾಮಿ. ಸೊ ಇವರೆಲ್ಲ ಬರೆದದ್ದು ಸ್ಮೃತಿ ಶಾಸ್ತ್ರ. ಸೊ ಎಲ್ಲದಕ್ಕೆ ಉಲ್ಲೇಖ ಕೊಟ್ಟಿದ್ದಾರೆ. ಇವಾಗ ನಾವು ಪುಸ್ತಕ ನಾವು ಭಕ್ತಿ ರಸಾಮೃತ ಸಿಂಧು ಓದಿದ್ರೆ ಸೊ ಎಲ್ಲ ಪ್ರತಿಯೊಂದಕ್ಕೂ ಈ ಪುರಾಣದಲ್ಲಿ ಹೀಗಿದೆ, ಇದರಲ್ಲಿ ಇದ್ರ ಬಗ್ಗೆ ಇದನ್ನ ಹೇಳಿದ್ದಾರೆ. ಸೊ ಯಾವುದು ಅವರು ಸ್ವಂತ ಅವರು ಸೃಷ್ಟಿ ಮಾಡಿದ್ದಲ್ಲ ಅವರು. ಸೊ ಪ್ರತಿಯೊಂದು ಕೂಡ ಅವರು ನಮ್ಮ ಆಚರಣೆ, ವೈಷ್ಣವ ಸದಾಚಾರ ಪ್ರತಿಯೊಂದು ಕೂಡ ಅವ್ರು ಕೊಟ್ಟಿರೋದು. ಸೊ ಅವ್ರು ಶಾಸ್ತ್ರದ ಪ್ರಕಾರ ಕೊಟ್ಟಿರೋದು. ಸುಶೀಲ ಪ್ರಭುಪಾದ ಅದನ್ನೇ ಹೇಳ್ತಾ ಇರೋದು. ಹಾಗೆ ಇದು ಇವಾಗ ನಾವು ಮಾಡ್ಬೋದು. ಕೃಷ್ಣ ಪ್ರಜ್ಞೆ ನಿಯಮಗಳನ್ನ ಆಚಾರ್ಯರು ಕೊಟ್ಟಿರೋದು. ಅದಕ್ಕೆ ನಮಗೆ ರೂಪಾನುಗ ಅಂತ ಕೂಡ ಹೇಳ್ತಾರೆ. ರೂಪ ಗೋಸ್ವಾಮಿ ಅವರ ಅನುಯಾಯಿಗಳು ನಾವು. ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಎಲ್ಲ ಆ ಸಮಯದಲ್ಲಿ ಇವರು ದೊಡ್ಡ ಮಂತ್ರಿಗಳು. ಇವರು ಬಂಗಾಲ್ ದೊಡ್ಡ ದೇಶ ಆಗ, ಬಂಗಾಲ್ ಈಗ ಚಿಕ್ಕ ಬರೀ ಪಶ್ಚಿಮ ಬಂಗಾಲ ಅಂತಲ್ಲ, ಆಗ ಆ ಸಮಯದಲ್ಲಿ ಬಂಗಾಲ ಅಂದ್ರೆ ಪಶ್ಚಿಮ ಬಂಗಾಲ, ಪೂರ್ವ ಬಂಗಾಲ, ಇನ್ನ ಆಚೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಎಲ್ಲ ಏನಿದೆ, ಮತ್ತೆ ಬಿಹಾರ, ಈ ತರ ಎಲ್ಲ ದೊಡ್ಡ ಪ್ರದೇಶ. ಈಗ ಡೆಲ್ಲಿ ಸುಲ್ತಾನೇಟ್ ಅಂತ ನಾವು ದೊಡ್ಡ ಪ್ರದೇಶ ಅಂತ ಹೇಳ್ತೇವೆ ಉತ್ತರ ಭಾರತದಲ್ಲಿ, ಮೊಘಲ್ಸ್. ಅದೇ ರೀತಿಯಲ್ಲಿ ಬೆಂಗಾಲ್ ಇದೆ. ಅಷ್ಟು ದೊಡ್ಡ ಪ್ರದೇಶಕ್ಕೆ ಇವರು ಮಂತ್ರಿ ಇದ್ದವರು. ಮತ್ತೆ ಅಷ್ಟು ದೊಡ್ಡ ಹುದ್ದೆಯಲ್ಲಿ ಅಷ್ಟು ಇದ್ದಿದ್ದವರು. ಚೈತನ್ಯ ಮಹಾಪ್ರಭು ಭೇಟಿ ಮಾಡೋದ್ಮೇಲೆ ಅವರು ಭೌತಿಕವಾಗಿ ಜನರಿಗೆ ಒಳ್ಳೇದು ಮಾಡೋದು ರಾಜಕೀಯದಲ್ಲಿ ಮಾಡ್ಬೋದೇನೋ, ಆದ್ರೆ ಆಧ್ಯಾತ್ಮಿಕವಾಗಿ ಮಾಡ್ಬೇಕಾದವರು ಅವರು ಅದನ್ನು ತ್ಯಜಿಸಿ ಅವರು ವೃಂದಾವನಕ್ಕೆ ಬಂದು ಅವರು ಇದೆಲ್ಲ ಗ್ರಂಥಗಳನ್ನ ರಚಿಸಿದ್ರು. ನಮ್ಗೆಲ್ಲ ಮಾರ್ಗದರ್ಶನ ಇದೆ, ಸಂಪೂರ್ಣ ಮಾರ್ಗದರ್ಶನ ಇದೆ ಗೋಸ್ವಾಮಿ ಅವರು. ಭಗವಂತನ ಈ ಪೂಜಾ ವಿಧಾನದಲ್ಲೂ ಕೂಡ ನಮಗೆ ಹೇಗೆ ನಾವು ಅಭ್ಯಾಸ ಮಾಡುವುದು, ಎಷ್ಟು ಮಟ್ಟಿಗೆ ನಾವು ಅಭ್ಯಾಸ ಮಾಡುವುದು ಎಲ್ಲವೂ ಕೂಡ ಡೀಟೇಲ್ ಆಗಿದೆ ಇದೆ. ಗೋಸ್ವಾಮಿ ವಿಧಿ ಇದೆ, ನಮಗೆ ಅವ್ರದ್ದು ಪಾಲನೆ ಮಾಡ್ತೀವಿ. ಸೊ ಇದು ಪರಂಪರ ದ್ವಿಜಾಗ್ರ್ಯಾನು ಮತಾನುವೃತ್ತ. ಇದು ಮುಖ್ಯ. ಸೊ ಇದನ್ನು ಪಾಲನೆ ಮಾಡುವಾಗ ಇಲ್ಲಿ ಹೇಳ್ತಾ ಇರೋದು, ನಾವು ಎಲ್ಲಿದ್ರು ಹೇಗಿದ್ರು ಮಾಡ್ಬೋದು. ಸೊ ಇದು ಕೂಡ ಇವಾಗ ಬ್ರಹ್ಮದೇವರ ಪ್ರಾರ್ಥನೆಯಲ್ಲಿದೆ. ಯಾರಾದ್ರೂ ಅದು ಗೊತ್ತಾ? ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳೋದು ಒಂದು ಮಾತಿದೆ, ಒಂದು ಮಾತು: ಜ್ಞಾನೇ ಪ್ರಯಾಸಂ ಉದಪಾಸ್ಯ ನಮಂತ ಏವ ಸ್ಥಾನೇ ಸ್ಥಿತಾ ಶ್ರುತಿಗತಾಂತನು ವಾನ್ ಮನೋಬೇರ್ ಏ ಪ್ರಾಯಶೋ ಅಜಿತೋ ಜಿತಸ್ತ್ರಿಲೋಕ್ಯಂ. ಸೊ ಒಂದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಏನದು? ಅದು ಫಸ್ಟ್ ಇದು ಅವ್ರು ಹೇಳ್ತಾರೆ, ಮುಖ್ಯವಾಗಿ ನಾವು ಪ್ರತಿಯೊಬ್ಬರು ಈ ನಮ್ಮ ಶಕ್ತಿಯಿಂದ, ನಮ್ಮ ಸಾಮರ್ಥ್ಯದಿಂದ ಭಗವಂತನ ಅರ್ಥ ಮಾಡ್ಕೊಳ್ಬಹುದು, ಅವನ್ನ ಪಡಿಬಹುದು ಅಂತ ಬಿಡ್ಬೇಕು. ಜ್ಞಾನೇ ಪ್ರಯಾಸ.
ಸೊ ಇವತ್ತು ನೀವು ಯಾರಾದ್ರೂ ಇವತ್ತು ಆಧುನಿಕ ಮನುಷ್ಯನಿಗೆ ಹೇಳಿದ್ರೆ, ಯಾರೋ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ ಮಕ್ಕಳು ಹುಡುಗರಿಗೆ ಕಾಲೇಜಲ್ಲಿ ಹೋಗಿ ಹೇಳಿದ್ರೆ, ಇಲ್ಲ ನಾವೆಲ್ಲ ನಂಬೋದಿಲ್ಲ, ಇದೆಲ್ಲ ತುಂಬಾ ಮೂಢನಂಬಿಕೆ, ಇದೆಲ್ಲ ಇದಕ್ಕೆಲ್ಲ ಎಲ್ಲಿ ಇದೆಲ್ಲ ಏನ್ ಸಾಕ್ಷಿ ಏನಿದೆ, ಇದೆಲ್ಲ ದೇವರು ಇರೋದು ಎಲ್ಲಿ ಎಲ್ಲಿ ನೋಡ್ತಾ ಇದ್ನು, ದೇವರು ಏನು ಎಲ್ಲ ನಮಗೆ ವಿಜ್ಞಾನನೇ ಎಲ್ಲ ಪ್ರೂವ್ ಮಾಡಿಬಿಟ್ಟಿದೆ, ನಮ್ಗೆ ವಿಜ್ಞಾನ ಎಲ್ಲ ತೋರಿಸ್ಬಿಟ್ಟಿದೆ ಎಲ್ಲ. ಹೇಗೆ ನೋಡಿ ನಾವು ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಎಷ್ಟು ನಮ್ಗೆ ಇಂದ್ರಿಯ ಸುಖಕ್ಕೆ ಆನಂದ ಪಡ್ಲಿಕ್ಕೆ ನಮ್ಗೆ ಎಲ್ಲ ಸಲಕರಣೆಗಳಿದೆ, ಎಲ್ಲ ನಮ್ಗೆ ಅದು ರಾಕೆಟ್ಗಳಿದೆ, ನಮ್ಗೆ ಈಗ ವಿಮಾನಗಳಿದೆ, ಎಲ್ಲ ಬಾಂಬ್ಗಳು ತಯಾರಿ ಮಾಡಿದ್ದೇವೆ, ಇನ್ನ ಲೋಕಕ್ಕೆ ಹೋಗ್ತಾರೆ, ಸ್ಯಾಟಲೈಟ್ಗಳಿದೆ. ಯಾಕಂದ್ರೆ ಅವರು ಅಷ್ಟರಲ್ಲೇ ಕುಪಮಂಡುಕ ಆ ಚಿಕ್ಕ ಕಪ್ಪೆ ಏನು ಆ ಬಾವಿಯಲ್ಲಿ ಅದು ತಿಳ್ಕೊಂಡು ಅದು ದೊಡ್ಡ ಜ್ಞಾನಿ, ದೊಡ್ಡ PhD, ದೊಡ್ಡ ಇದು ಅನ್ಕೊಳ್ಳುತ್ತೆ ಅದು. ಸೊ ಆ ರೀತಿ ಜ್ಞಾನವಂತ ಈ ಲೌಕಿಕ ಜ್ಞಾನಿಗಳು. ಸೊ ಬ್ರಹ್ಮದೇವರು ಹೇಳ್ತಾರೆ ಇದನ್ನು ಬಿಡ್ಬೇಕು. ಈ ರೀತಿಯ ಒಂದು ಅಹಂಕಾರ, ಈ ರೀತಿಯ ಒಂದು ನಮ್ಮ ಒಂದು ತಪ್ಪು ಪರಿಕಲ್ಪನೆ ಬಿಡು. ಜ್ಞಾನೇ ಪ್ರಯಾಸ್ಯ ನಮಂತ ಏವ, ನಾವು ನಮ್ರರಾಗ್ಬೇಕು. ನಮ್ರರಾಗಿ ಸ್ಥಾನೇ ಸ್ಥಿತ, ಎಲ್ಲಿದ್ರು ಇರ್ಬೋದು. ಇಲ್ಲ ನಾವು ಹೀಗೆ ಈ ಕಾಲೇಜಿಗೆ ಹೋದ್ರೇನೆ ನಾನು ಇಷ್ಟು ಈ ಎಕ್ಸಾಮ್ ಪಾಸ್ ಆದ್ರೇನೆ, ಸೊ ಇಲ್ಲಿ ಅಷ್ಟು ರ್ಯಾಂಕ್ ಪಡೆದ್ರೇನೆ, ಇಲ್ಲ ಏನೂ ಆಗತ್ತೆ ಇಲ್ಲ. ಸ್ಥಾನೇ ಸ್ಥಿತ, ಯಾರು ಏನಾದ್ರೂ ಆಗಿರ್ಲಿ, ಯಾರು ಪಾಸ್ ಆದ್ರೂ ಪಾಸ್ ಆಗ್ಲಿ, ಫೇಲ್ ಆದ್ರೂ ಫೇಲ್ ಆಗ್ಲಿ, ಈ ಎಂಟ್ರೆನ್ಸ್ ಆ ಎಂಟ್ರೆನ್ಸ್. ಎಷ್ಟೋ ಜನ ಕೇಳ್ತೇವೆ, ಜನರು ಮಕ್ಕಳೇ, ಚಿಕ್ಕ ಮಕ್ಕಳು 10ನೇ ಕ್ಲಾಸು 12ನೇ ಕ್ಲಾಸೇ, ಅವ್ರಿಗೆ ಯಾವ್ದೊಂದು ಈ ತರ ಚಿಕ್ಕ ಎಕ್ಸಾಮ್ಗಳಿದೆಲ್ಲ, ದೊಡ್ಡ ಎಕ್ಸಾಮ್ ಇದೆ ನಮ್ಗೆ. ನಿಜವಾದ ಮಾನವ ಜನ್ಮದಲ್ಲಿ ದೊಡ್ಡ ಎಕ್ಸಾಮ್ ಬರ್ತಾ ಇದೆ. ಮಾಯಾ ನಮ್ಗೆ ಕ್ಷಣಕ್ಕೆ ಎಕ್ಸಾಮ್ಗಳು ಕೊಡ್ತಾ ಇದೆ, ಪರೀಕ್ಷೆಗಳು ಕೊಡ್ತಾ ಇದೆ. ಕೊನೆಗೆ ಬರುತ್ತೆ ಮೃತ್ಯು ಸಮಯಕ್ಕೆ ದೊಡ್ಡ ಎಕ್ಸಾಮ್. ಆ ಎಕ್ಸಾಮ್ ಅನ್ನು ಬಿಟ್ಬಿಟ್ಟು ನಾವು ಈ ಚಿಕ್ಕ ಪುಟ್ಟ ಎಕ್ಸಾಮ್ಗಳು, ಇದು ಎಂಟ್ರೆನ್ಸ್ ಎಕ್ಸಾಮ್, ಈ ಎಕ್ಸಾಮ್ ಇದಕ್ಕೋಸ್ಕರ ಪ್ರತಿಭಟನೆ ಮಾಡ್ಕೊಂಡು ನಾವು ಎಲ್ಲ ಕಾಲವೇ ಬೇರೋಣ ಅಷ್ಟೇ. ಸೊ ಈ ಎಕ್ಸಾಮ್ಗಳಿಂದ ಅವ್ರು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅಷ್ಟೇ ಅವ್ರ ತಂದೆ ತಾಯಿ ಕಲ್ಸಿರೋದವ್ರಿಗಷ್ಟೇ, ಅವ್ರ ಶಾಲೆ ಕಾಲೇಜಲ್ಲಿ, ಆ ದೊಡ್ಡ ಕಾಲೇಜಲ್ಲಿ ಅಯ್ಯೋ ನಾವು ಇಷ್ಟು ದೊಡ್ಡ ತಾಂತ್ರಿಕ ವಿದ್ಯಾಲಯ, ನಾವು IIT, ನಾವು ಇಲ್ಲಾಂದ್ರೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್, ಅಷ್ಟು ದೊಡ್ಡ ಇದಾದ್ರು ನಿಮ್ಮ ಸ್ಟೂಡೆಂಟ್ ಏನ್ ಮಾಡ್ತಾ ಇದಾರೆ, ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಅವರ ಮನಸ್ಥಿತಿ, ನೀವು ಅಷ್ಟೇ ಅವ್ರಿಗೆ ಕಲ್ಸಿರೋದು. ಅಂದ್ರೆ ಇದು ನಿಜವಾದ ಜ್ಞಾನ ಅಲ್ಲ, ಇದು ಅವಿದ್ಯೆ. ಆಕ್ಚುಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಇದೆಲ್ಲ ಅವಿದ್ಯೆ. ಸೊ ನಿಜವಾದ ವಿದ್ಯೆ ಇರೋರು ಈ ತರ ವ್ಯವಹಾರ ಮಾಡೋದಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಗೊತ್ತಿರುತ್ತೆ. ಅವ್ರಿಗೆ ಮಾನವ ಜನ್ಮದ ಇದು ಉದ್ದೇಶ ಗೊತ್ತಿರುತ್ತೆ. ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋದು, ಇದೆಲ್ಲ. ಸೊ ಎನಿವೆ, ಸೊ ಜ್ಞಾನೇ ಪ್ರಯಾಸಂ ಉತಪಾಸ್ಯ ನಮಂತ ಏವ ಸ್ಥಾನೇ ಸ್ಥಿತ, ಏನಿದ್ರು ಆಗುತ್ತೆ. ಸೊ ಅವರು ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು, ಈ ರೀತಿನೇ ಆಗ್ಬೇಕು, ಆ ರೀತಿ ಆಗಿಲ್ಲ. ಸ್ಥಾನೇ ಸ್ಥಿತ, ಎಲ್ಲಿದ್ರು ತೊಂದರೆ ಇಲ್ಲ. ಸ್ಥಾನೇ ಸ್ಥಿತ ಅದೇನ್ ಮಾಡ್ಬೇಕು, ಶ್ರುತಿಗತಾಂ ತನುವಾನ್ ಮನೋಭಿ. ಶ್ರುತಿಗತಾಂ ಅವರು ಸನ್ಮುಖರಿ, ಅವರು ಕೇಳ್ಬೇಕು, ಆಲಿಸ್ಬೇಕು. ಇವಾಗ ಆಲಿಸ್ತಾ ಇದ್ದೇವೆ ನಾವೆಲ್ಲೇ ಆಲಿಸ್ತಾ ಇದೀವಿ ಅಂದ್ರೆ, ನಾವು ಈ ಎಕ್ಸಾಮ್ ಪಾಸ್ ಆಗ್ಬೇಕು. ಅವ್ರು ಹೇಳ್ತಾರೆ, ನಾನು ಯಾಕೆ ಪಾಸ್ ಆದೆ ಅಂದ್ರೆ ನಾನು 18 ಗಂಟೆ ನಾನು ಓದ್ದೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ನಾನು ಅಷ್ಟೆಲ್ಲ ಮಾಡ್ಲಿಲ್ಲ, ನಾನು ಏನೋ ಕೇವಲ 3 ಗಂಟೆ 4 ಗಂಟೆ ಮಾಡಿ ಬಂದಂದ ಆಯ್ತು. ಒಬ್ಬರು ಹೇಳ್ತಾರೆ, ಇಲ್ಲ ನಾನು ಅಷ್ಟು ಶ್ರಮಪಟ್ಟು ಮಾಡ್ಬೇಕು, ಪ್ರತಿಯೊಬ್ಬರು ಮಾಡ್ಬೇಕು, ಅವಾಗಲೇ ಆಗೋದು ಅಂತ ತುಂಬಾ ಜನ ಅದ್ ಹೇಳ್ತಾರೆ. ಹೀಗೆ ನೋಡಿ ಅವ್ರು ಎಷ್ಟು ಎಷ್ಟು ಕಷ್ಟಪಟ್ಟು. ಇಲ್ಲ, ಹೌದು, ಬೇಕು, ಕೇಳ್ಬೇಕು. ಇಲ್ಲ ಅಂದ್ರೆ ನಾವು ಈಗ ಏನು ಇಲ್ಲ ಅಂದ್ರೆ ಈಗ ತುಂಬಾ ಟೆಕ್ನಾಲಜಿ ಇದೆ, ಸ್ಮಾರ್ಟ್ ಫೋನ್ ಇದೆ, ಇದನ್ನಾದ್ರೂ ಕೇಳ್ತಾ ಇರ್ತೀವಿ. ಅವ್ರೇನ್ ಹೇಳಿದ್ರು, ಇವ್ರೇನ್ ಹೇಳಿದ್ರು, ಆ ನ್ಯೂಸ್ ಏನು, ಈ ನ್ಯೂಸ್ ಏನು, ಈ ರಾಜಕೀಯ ಏನಾಯ್ತು, ಅದೇನಾಯ್ತು. ಸೊ ಇದೆಲ್ಲ ಬಿಡ್ಬೇಕು ನಾವು. ಈ ಗ್ರಾಮ್ಯ ಕಥೆ, ಚೈತನ್ಯ ಮಹಾಪ್ರಭು ಹೇಳುದು, ಗ್ರಾಮ್ಯ ಕಥೆ ನ ಕಹಿಬೆ, ಗ್ರಾಮ್ಯ ಕಥೆ ನ ಶುನಿಬೆ. ಇದೆಲ್ಲ ಗ್ರಾಮ್ಯ ಕಥೆ ಅಂದ್ರೆ ಇದೆಲ್ಲ ಯೂಸ್ಲೆಸ್ ಟಾಕ್ಸ್, ಇದೆಲ್ಲ ಕೂಡ ಲೂಸ್ ಟಾಕ್ಸ್, ಇದೆಲ್ಲ ಪ್ರಯೋಜನ ಇಲ್ಲದೆ ಇರೋ, ಒಂದು ಮೂರ್ಖಾಸ್ ಪ್ರಯೋಜನ ಇಲ್ಲದೆ ಇರೋ ಮಾತನಾಡಿದ. ಸೊ ಇದನ್ನು ಕೇಳೋದು ಬಿಡ್ಬೇಕು. ಸ್ಥಾನೈಸತ ಶ್ರುತಿಗತ ತನುವಾನ್ ಮನೋಭಿ. ಮತ್ತೆ ಕೇಳೋದು ಕೂಡ ಯಾರಿಂದ ಕೇಳ್ಬೇಕು, ಸನ್ಮುಖರಿತಾಂ ಭವದೀಯ ವಾರ್ತಾ. ಬ್ರಹ್ಮದೇವರು ಹೇಳ್ತಾರೆ, ಅವರು ಕೃಷ್ಣನಿಗೆ ಪ್ರಾರ್ಥನೆಗಳು ಮಾಡ್ತಾ ಇರೋದು, ಭವದೀಯ ವಾರ್ತಾ, ನಿನ್ನ ವಾರ್ತೆ. ನಾವು ಬೇರೆ ಎಲ್ಲ ಈ ಸುದ್ದಿ, ಆ ಸುದ್ದಿ, ಈ ವಾರ್ತೆಗಳು, ಆ ವಾರ್ತೆಗಳು ಎಲ್ಲ ಕೇಳ್ತೇವೆ. ಅವ್ರು ಹೇಳ್ತಾರೆ ಭವದೀಯ ವಾರ್ತಾ. ಭವದಿ ಅಂದ್ರೆ ಕೃಷ್ಣ, ನಿನ್ನ ವಾರ್ತೆ, ನಿನ್ನ ಸಂದೇಶ. ಇವಾಗ ವಿಷ್ಣು ಇಲ್ಲಿ ಹೇಳ್ತಾ ಇರೋದು, ಭಾಗವತ ಎಲ್ಲ ವಿಷ್ಣು ಕೃಷ್ಣ ಸಂದೇಶ, ಭಗವದ್ಗೀತೆ ಇದು ಕೃಷ್ಣ ಸಂದೇಶ, ಕೃಷ್ಣ ಕಥೆ. ಸೊ ಅವ್ರು ಹೇಳ್ತಾರೆ ಭವದೀಯ ವಾರ್ತಾ. ಯಾರಿಂದ ಕೇಳ್ಬೇಕು, ಸನ್ಮುಖರಿತ ಅಂದ್ರೆ ಸತ್, ಯಾರು ಆ ಸತ್ಯದ ಅರಿವಿನಲ್ಲಿದ್ದಾರೆ, ಪರಮ ಸತ್ಯ ನೀನು ಕೃಷ್ಣ,
ಸೊ ನಿನ್ನ ಅರಿವಿನಲ್ಲಿ, ನಿನ್ನ ಸಾಕ್ಷಾತ್ಕಾರದಲ್ಲಿ ಇದ್ದಾರೆ. ಈಗ ನಾವು ಕೇಳ್ತಾ ಇದ್ದೀವಿ ಪ್ರತಿನಿತ್ಯ ಭಾಗವತ, ಪ್ರಭುಪಾದರ ಭಾವಾರ್ಥ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಅವರು ಸತ್, ಅವರು ಆ ಸತ್ಯನದಲ್ಲಿ ಅವರಿದ್ದು, ಅವ್ರು ಹೇಳ್ತೀವಿ ಈ ಶ್ಲೋಕದಲ್ಲಿ ಹೇಗೆ ಈ ಶ್ಲೋಕ ಮತ್ತು ಹಿಂದಿನ ಶ್ಲೋಕ ನೋಡಿ ಅವ್ರು ಹೇಗೆ ಖಂಡಿಸುತ್ತಾ ಇದ್ದಾರೆ. ರಾಜಕಾರಣಿಗಳಾಗ್ಬೋದು, ಈ ಸಮಾಜದ ವ್ಯವಸ್ಥೆ ಆಗ್ಬೋದು, ಎಲ್ಲರೂ ಕೂಡ ಕಳ್ಳರು, ಎಲ್ಲರೂ ಕೂಡ ಮೋಸಗಾರರು ಎಲ್ಲ ಕೂಡ ಅವರು ಸ್ಪಷ್ಟವಾಗಿ ಅವರು ನಮ್ಮ ಕಣ್ಣಿಗೆ ತೋರಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಕಾಣೋದಿಲ್ಲ ನಮಗೆ ಓ ಇವರು ದೊಡ್ಡ ವ್ಯಕ್ತಿ, ದೊಡ್ಡ ರಾಜಕಾರಣಿ, ದೊಡ್ಡ ಇದು ಎಲ್ಲ ಇವರು ಎಲ್ಲ ನಮಗೆ ಶಾಸ್ತ್ರದ ಮೂಲಕ ನೋಡ್ಬೇಕು ನಾವು. ಅವಾಗ ನಮಗೆ ಇವರ ಬೆಲೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಪ್ರಭುಪಾದರು ಹೇಳ್ತಾರೆ ಒಂದು ನಿಕ್ಸಾನ್ ಹೋದ, ಇನ್ನೊಂದು ನಿಕ್ಸಾನ್ ಬಂದ. ಯಾಕಂದ್ರೆ ಪ್ರಭುಪಾದರು ಆಗ ಪ್ರಚಾರ ಮಾಡುವಾಗ ಆ ಸಮಯದಲ್ಲಿ ಆ ದೇಶದಲ್ಲಿ, ಅಮೆರಿಕನ್ ದೇಶದಲ್ಲಿ ಒಬ್ಬ ಅಧ್ಯಕ್ಷ ರಿಚರ್ಡ್ ನಿಕ್ಸಾನ್ ಅಂತ. ಸೊ ಫಸ್ಟ್ ಮೋಸ್ಟ್ಲಿ ಅವರು ಒಂದ್ಸಲ ಎಲೆಕ್ಷನ್ ಗೆಲ್ತಾನೆ. ಎರಡನೇ ಬಾರಿ ಗೆಲ್ಲೋ ಇದು ಸಮಯದಲ್ಲಿ ಎಲ್ಲ ರಾಜಕೀಯ ಗೊತ್ತು ನಮ್ಗೆ, ರಾಜಕೀಯ ಏನ್ ಮಾಡ್ತಾರೆ ಅಂತ, ಏನೇನೋ ಇದು ಫೋನ್ ಟ್ಯಾಪಿಂಗ್ ಮಾಡೋದು, ಇನ್ನೊಂದು ಎಲ್ಲ ಇದೆ, ಇದೆಲ್ಲ ನಡೀತಾ ಇರುತ್ತೆ, ಇದೆಲ್ಲ ಕುತಂತ್ರಗಳು ನಡೀತಾ ಇರುತ್ತೆ. ಸೊ ಮತ್ತೆ ಆ ಕುತಂತ್ರಗಳು ಹಿಡಿದ್ಮೇಲೆ ಅವರು ರಾಜೀನಾಮೆ ಕೊಡ್ಬೇಕಾಯ್ತು. ಸೊ ಹಾಗೆ ಪ್ರಭುಪಾದರು ಹೇಳ್ತಾರೆ ಅಲ್ಲಿ ಆ ಸಮಯದ ಅವ್ರಿಗೆ, ಅಮೆರಿಕನವ್ರಿಗೆ ಹೇಳ್ತಾರೆ, ಏನ್ ಪ್ರಯೋಜನ ನೀವು ಈ ಒಂದು ನಿಕ್ಸಾನ್ ತೆಗೆದು ಇನ್ನೊಂದು ನಿಕ್ಸಾನ್ ತರ್ತೀರಾ ಅಷ್ಟೇ. ಸೊ ಹೀಗೆ ನಾವು ಇವಾಗ ಈ ಪ್ರಪಂಚದಲ್ಲಿ ರಾಜಕಾರಣಿಗಳು ಇನ್ನೊಂದು ವೇಷ ಅಷ್ಟೇ, ಇವರು ಈ ವೇಷದಲ್ಲಿ, ಇನ್ನೊಬ್ಬರು ಆ ವೇಷ, ಎಲ್ಲರೂ ಒಂದೇ ಇದಕ್ಕೆ ಸೇರಿದವರು ಅಷ್ಟೇ. ಸೊ ಇದರಿಂದ ಏನು ವ್ಯತ್ಯಾಸ ಆಗುತ್ತೆ, ಈ ರೀತಿ ಏನು ಇದಾಗೋದಿಲ್ಲ. ಸೊ ಶಿಲ ಪ್ರಭುಪಾದರು ಆ ದೇಶದಲ್ಲಿ ಪ್ರಚಾರ ಮಾಡುವಾಗ ಅಷ್ಟು ಇದಾಗಿ ಪ್ರಭುಪಾದರು ಯಾರಿಗೋ ಎನಿವೆ ಶಿಲ ಪ್ರಭುಪಾದರು ಅಷ್ಟು ಇದಾಗಿ ಅವರು ನೇರವಾಗಿ ಸತ್ಯವನ್ನು ನಮಗೆ ಸನ್ಮುಖರಿತ, ನನ್ನ ಪಾಯಿಂಟ್ ಹೇಳ್ತಾ ಇದ್ದೆ, ಸನ್ಮುಖರಿ ಅವ್ರಿಗೆ ಸತ್ಯ ಕಾಣುತ್ತೆ, ಯಾರು ಸರಿ ಯಾರು ತಪ್ಪು, ಯಾರು ಹೇಗೆ, ಪ್ರತಿಯೊಬ್ಬರು ವ್ಯಕ್ತಿತ್ವ ಅವ್ರಿಗೆ ಕಾಣುತ್ತೆ. ನಾವು ಇವಾಗ ಎಕ್ಸ್ರೇ ಮೆಷಿನ್ ಹಾಕಿದ್ರೆ, ಅಲ್ಟ್ರಾಸೌಂಡ್ ಮೆಷಿನ್ ಡಾಕ್ಟರ್ ಹಾಕಿದ್ರೆ ಅವ್ರ ಒಳಗೆ ನೋಡ್ಬಿಡ್ತಾರೆ, ಫುಲ್ ನಮ್ಮ ಅವ್ರು ಭೌತಿಕ ಇದನ್ನು ನೋಡ್ತಾರೆ ಅಷ್ಟೇ. ಅವರು ಏನಿದೆ ಒಳಗೆ ನಮ್ಮ ದೇಹದಲ್ಲಿ ಏನಾದ್ರು ತೊಂದರೆ ಇದೆಯಾ, ಅಲ್ಲಿ ಮೂಳೆಯಲ್ಲಿ ಏನಾದ್ರು ತೊಂದರೆ ಇದೆಯಾ, ಇಲ್ಲಾಂದ್ರೆ ಇನ್ನೆಲ್ಲಾದ್ರೂ ಲಿವರ್ ಅಲ್ಲಿ, ಕಿಡ್ನಿಯಲ್ಲಿ, ಹಾರ್ಟ್ ಅಲ್ಲಿ, ಅವರು ಅದರಲ್ಲಿ ನೋಡು. ಆದ್ರೆ ನಮ್ಮ ಆತ್ಮದ ಸ್ಕ್ಯಾನ್ ಯಾರು ಮಾಡಕ್ಕಾಗಲ್ಲ. ಆತ್ಮದಲ್ಲಿ ಏನು ಆಗ್ತಾ ಇದೆ, ನನ್ನ ಮನಸ್ಸಲ್ಲಿ ಯಾವ ತರ ಇಚ್ಛೆ ಇದೆ, ನಾನು ನಿಜವಾಗ್ಲೂ ನಾನು ಅಭ್ಯಾಸ ಮಾಡ್ತಾ ಇದ್ದೀನ ಕೃಷ್ಣಪುರ, ಇಲ್ಲಾಂದ್ರೆ ಕೇವಲ ನಟನೆ ಮಾಡ್ತಾ ಇದ್ದೀನಿ ನಾನು, ಅದು ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಕೆಳಮಟ್ಟದ ಭಕ್ತರು ನಾವು. ಆದ್ರೆ ಶುದ್ಧ ಭಕ್ತರು, ಆಚಾರ್ಯರು ಅಂದ್ರೆ ಅವ್ರಿಗೆ ಸ್ಕ್ಯಾನಿಂಗ್ ಇದ್ದ ಹಾಗೆ ಹೇಳ್ತಾರೆ. ಅವ್ರಿಗೆ ಇದು ಅವ್ರಿಗೆ ಆಂತರ್ಯವಾಗಿ ನಮ್ಮ ಒಳಗೆ ಹೊರಗೆ ಎಲ್ಲವೂ ಗೊತ್ತು ಅವ್ರಿಗೆ. ಸೊ ಹೀಗೆ ಅವ್ರಿಗೆ ಪ್ರತಿಯೊಂದು ಸಮಾಜದಲ್ಲಿ ನಡೀತಾ ಇರೋ ಎಲ್ಲ ಅವ್ಯವಸ್ಥೆಗಳು ಎಲ್ಲವೂ ಕೂಡ ಕಾಣುತ್ತೆ. ಸೊ ಹೇಳ್ತಾರೆ ಈ ರೀತಿ ಅವರಿಂದ ನಾವು ಕೇಳ್ಬೇಕು, ಸನ್ಮುಖರಿತ ಭವದೀಯ ವಾರ್ತಾ. ಸೊ ಅಂತ ಆ ನೆಲೆಗೆ ಇರುವ ಶುದ್ಧ ಭಕ್ತರು, ಆಚಾರ್ಯರು, ಅವರ ಆಪ್ತರು, ಅವರ ಅನುಯಾಯಿಗಳು ಯಾರು ಹಾಗೆ ಅವರಿಂದ ಆ ದರ್ಶನ ಪಡೆದಿರ್ತಾರೆ. ಸೊ ಅವರಿಂದ ನಾವು ಕೃಷ್ಣನ ವಿಷಯ ಕೇಳಬೇಕು. ಸನ್ಮುಖರಿತ ಭವದೀಯ, ನಾವೆಲ್ಲಿದ್ದು ತೊಂದರೆ ಇಲ್ಲ, ಸ್ಥಾನೇ ಸ್ಥಿತ, ಏನು ತೊಂದರೆ ಇಲ್ಲ. ಎಲ್ಲಾದ್ರೂ ಸಮಾಜದ ಯಾವ ಭಾಗಕ್ಕೆ ನಾವು ನಮ್ಮ ಕೆಲಸ ಇದು ಶುದ್ರ ಕೆಲಸ ಅದರ ಅನ್ಸುತ್ತೆ, ಇದು ತೊಂದರೆ ಇಲ್ಲ, ಯಾವ ಕೆಲಸ ಆದ್ರೂ ತೊಂದರೆ ಇಲ್ಲ, ಯಾವ ರೀತಿ ಇದಾದ್ರು. ಆದ್ರೆ ಇವರಿಂದ ಕೇಳ್ಬೇಕು, ನಾವು ಕೇಳಿದ್ರಿಂದ ನಮ್ಗೆ ಸತ್ಯದ ಅರಿವಾಗುತ್ತೆ. ಅರಿವಾದ್ಮೇಲೆ ಹೇಳ್ತಾರೆ ಏನಾಗುತ್ತೆ, ಅವ್ರು ಕೇಳೋದು ಹೇಗೆ ಕೇಳ್ಬೇಕು, ಅವರಿಂದ ತುಂಬಾ ನಾವು ಋದ್ವಾಗ್ ಪೂರ್ಬೀರ್ ವಿಧದ ನಮ್ಮ ಋದ್ವಾಗ ಏನ್ ಹೇಳ್ತಾರೆ, ಸ್ಥಾನೇಸಿತ ಶ್ರುತಿಗತ ತನುವಾನ್ ಮನೋಬಿ ಅಂದ್ರೆ ತನು ಮನ ಎಲ್ಲ ಅಷ್ಟು ಒಂದು ಹೇಳ್ತಾರೆ. ಶಿಲ ಪ್ರಭುಪಾದರು ಹೇಳ್ತಾರೆ, ನನ್ನ ಗುರು ಯಾವಾಗಲೂ ಮಾತಾಡ್ತಾರೆ ಅಂತ ನಾನು ಯಾವಾಗಲೂ ತುಂಬಾ ಉತ್ಸಾಹವಾಗಿರ್ತಾರೆ. ಹೇಳ್ತಾರೆ ನಮ್ಮ ಅಡ್ವಾನ್ಸ್ಮೆಂಟ್, ನಮ್ಮ ಆಧ್ಯಾತ್ಮಿಕ ಪ್ರಗತಿ ಎಷ್ಟು ಅಂದ್ರೆ ನಾವು ಆಧ್ಯಾತ್ಮಿಕ ವಿಷಯ ಕೇಳೋದಕ್ಕೆ ನಾವು ಉತ್ಸುಕರಾಗಿರುತ್ತೆ. ಸೊ ಇದು ಸಹಜ. ಯಾರಾದ್ರೂ ಒಬ್ರು ಇಂಜಿನಿಯರ್, ಡಾಕ್ಟರ್ ಆಗ್ಬೇಕಂದ್ರೆ ಅವರು ಅದನ್ನ ಕೇಳಕ್ಕೆ ಉತ್ಸಾಹವಾಗಿರ್ತಾರ, ಅವರು ಏನೇ ಆ ವಿಷಯವಂತ ಕೇಳೋಕೆ. ಅದೇ ರೀತಿ ನಾವು ಭಕ್ತರಾಗಬೇಕು, ಜೀವನದ ಪರಿಪೂರ್ಣತೆ ಪಡಿಬೇಕು ಅಂದ್ರೆ ನಾವು ಭಕ್ತಿ ವಿಷಯದಲ್ಲಿ ತುಂಬಾ ಉತ್ಸಾಹರಾಗಿರ್ತೇವೆ. ಅದ್ರ ಬಗ್ಗೆ ನಾವು ಕೇಳೋದಕ್ಕೆ ಆಚಾರ್ಯರಿಂದ, ಶುದ್ಧ ಭಕ್ತಿಯಿಂದ ಉತ್ಸಾಹವಾಗಿರ್ತೇವೆ. ಸೊ ಹಾಗೆ ನಾವು ಉತ್ಸಾಹ ಎಷ್ಟು ಅದರಲ್ಲಿದೆ, ಅಷ್ಟು ನಾವು ಆಧ್ಯಾತ್ಮಿಕ ಬೆಳವಣಿಗೆ ಆಗ್ತಾ ಇದೆ ಅಂತ. ಸೊ ತನುವಾನ್ ಮನೋಬಿ, ಸೊ ಸಂಪೂರ್ಣವಾಗಿ ನಾವು ಇದರಿಂದ ಮನಸ್ಸಿಂದ ಇದರಿಂದ ಕೇಳ್ಬೇಕು, ಆಲಿಸ್ಬೇಕು. ಅದರಿಂದ ಹೇಳ್ತಾರೆ ಪ್ರಯಾಸ, ಈ ಒಂದು ಪ್ರಯಾಸದಿಂದ, ಈ ಒಂದು ಪ್ರಯತ್ನದಿಂದ ಮಾಡ್ಬೋದು. ಎರಡು ಕೂಡ ಮಾಡ್ಬೋದು. ನಾನು ಇವಾಗ ಇದೇ ಟೈಮ್ಗೆ ಈಗ ಇಲ್ಲಾಂದ್ರೆ ಭಾಗವತವನ್ನು ಕೇಳ್ಬೋದು, ಇಲ್ಲಾಂದ್ರೆ ಅದೇ ಮೊಬೈಲಲ್ಲಿ ಇಟ್ಕೊಂಡು ನಾನು ಇನ್ನೇನಾದ್ರೂ ಬೇರೆ ಯಾವುದೋ ಗ್ರಾಮ್ಯ ಕಥೆ ಕೇಳ್ಬೋದು. ನನ್ನ ಕೈಯಲ್ಲಿ ಇದೆ, ಆದ್ರೆ ನಾನು ಚಾಯ್ಸ್ ಇದು ಮಾಡ್ತಾ ಇದ್ದೀನಿ. ಇಲ್ಲ, ನಾವು ಭಾಗವತವನ್ನು ಓದೋಣ, ಭಾಗವತವನ್ನು ಪುಸ್ತಕ ಓದೋದು, ಪುಸ್ತಕ ಭಾಗವತ ಇದೆ, ಇಲ್ಲಾಂದ್ರೆ ನಮಗೆ ಪಕ್ಕದಲ್ಲಿ ಇನ್ನೇನೋ ಬೇರೆದೇನೋ ಇದೆ, ಎಷ್ಟೋ ಇದೆ. ಸೊ ನಾವು ಅದನ್ನ
ಇದಕ್ಕೆ ಏ ಪ್ರಯಾಸ, ಇದರ ಪ್ರಯಾಸದಿಂದ ಅಜಿತೋಪಿ ಜಿತ ತ್ರಿಲೋಕ್ಯಂ. ಸೊ ಕೃಷ್ಣನು ಅಜಿತನು, ಕೃಷ್ಣನು ಯಾರು ಜಯಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಪ್ರಕ್ರಿಯೆ, ಶ್ರವಣ ಪ್ರಕ್ರಿಯೆ, ನವವಿಧ ಭಕ್ತದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಶ್ರವಣ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಗಳಿಂದ ಇದನ್ನು ಮಾಡಿದ್ರೆ ಚೈತನ್ಯ ಮಹಾಪ್ರಭು ಹೇಳೋದು ಸಂಪೂರ್ಣ ಪರಿಪೂರ್ಣ. ಇನ್ಫ್ಯಾಕ್ಟ್ ಚೈತನ್ಯ ಮಹಾಪ್ರಭು ಇದನ್ನ ಇಲ್ಲಿ ಉಡುಪಿದಲ್ಲಿ ಬಂದಾಗ ಕೂಡ ಅಲ್ಲಿ ಉಡುಪಿ ಮಠಾಧೀಶರು ಅವರೆಲ್ಲ ಆಚಾರ್ಯರೇ ಅಲ್ಲ, ವೈಷ್ಣವ ಸಂಪ್ರದಾಯ. ಆದ್ರೆ ಆ ಪದ್ಧತಿಗಳಲ್ಲಿ ಹೆಚ್ಚಾಗಿ ಅವರು ವರ್ಣಾಶ್ರಮ ಪದ್ಧತಿಯನ್ನು ಪಾಲನೆ ಮಾಡ್ತಾರೆ, ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ಅಷ್ಟು ಶಿಸ್ತಿನಿಂದ. ಸೊ ಆದ್ರೆ ಚೈತನ್ಯ ಮಹಾಪ್ರಭು ಹೇಳಿದ್ದು ಇದು ಸರ್ವ ಲೋಕಕ್ಕೆ ಎಲ್ಲರಿಗೂ ಅಭ್ಯಾಸ ಮಾಡೋದಕ್ಕೆ ಇದು ಸೂಕ್ತ ವಿಧಾನ. ಯಾವುದು ಇವ್ರು ಹೇಳಿದ್ದು ಶುದ್ಧ ಭಕ್ತಿ ಪಥ, ನೇರವಾದ ಶುದ್ಧ ಭಕ್ತಿ ಪಥ ಎಲ್ಲಿ ಬ್ರಹ್ಮದೇವರು ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ಶ್ರವಣವನ್ನು ಮುಖ್ಯವಾಗಿಟ್ಟು ನಾವು ಪಾಲನೆ ಮಾಡೋದು ಈ ವಿಧಾನ. ಸಾಧ್ಯ ಸಾಧನ ಅಂತ ಹೇಳ್ತಾರೆ. ಸೊ ಇದು ಮುಖ್ಯ, ಇದು ಪ್ರಾಕ್ಟಿಕಲ್. ಶಿಲ ಪ್ರಭುಪಾದರು ಇಷ್ಟೇ ಮಾಡಿದ್ದು. ಅವರು ಅಲ್ಲಿ ಹೋಗಿ ಅಲ್ಲಿ ಹೇಳ್ತಾರೆ, ಅವರ ಭ್ರಾತೃಗಳು ಹೋಗಿದ್ರು, ಅವ್ರ ಗುರುಗಳು ಕಳ್ಸಿದ್ರು 1930s ನಲ್ಲಿ. ಅವರು ಎಲ್ಲಿ ಬ್ರಿಟಿಷ್, ಆಗ ಇಂಗ್ಲೆಂಡ್ ನಂಬರ್ 1 ಕಂಟ್ರಿ. 2ನೇ ಮಹಾಯುದ್ಧ ಆದ್ಮೇಲೆ ಅಮೆರಿಕ ಆಗೋದು, ಅದ್ರ ಮುಂಚೆ ಬ್ರಿಟನ್, ಇಂಗ್ಲೆಂಡ್ ಅಂದ್ರೆ ದೊಡ್ಡ ಇದು ದೇಶ. ಸೊ ಅವರು ಶಿಷ್ಯರನ್ನ ಕಳ್ಸಿರ್ತಾರೆ. ಸೊ ಅವರು ಅಲ್ಲಿ ಪ್ರಯತ್ನ ಮಾಡ್ತಾರೆ ಪ್ರಚಾರ ಮಾಡ್ಲಿಕ್ಕೆ ಎಷ್ಟೋ ವರ್ಷಗಳು. ಸೊ ಆದ್ರೆ ಹೇಳ್ತಾರೆ ಆಗೋದಿಲ್ಲ, ಇವರಿಗೆ ಈ ವರ್ಣಾಶ್ರಮ ಧರ್ಮವನ್ನು ಕಲಿಸ್ಲಿಕ್ಕೆ ಆಗೋದಿಲ್ಲ. ಇವರೆಲ್ಲ ಕೂಡ ಮ್ಲೇಚ್ಛರು, ಯವನರು, ಎಲ್ಲ ದುರಭ್ಯಾಸಗಳು ಇವರು. ಸೊ ಅಂತ ಇವರು ಹೇಳ್ತಾ ವಾಪಸ್ ಬಂದ್ಬಿಡ್ತಾರೆ. ಯಾರು? ಪ್ರಭುಪಾದರ ಭ್ರಾತೃಗಳೇ. ಆದ್ರೆ ನಂತರ ಶಿಲ ಪ್ರಭುಪಾದರು ಅವ್ರ ಗುರುಗಳ ಇವರು ಆದೇಶದಿಂದ ಅವರು ಹೋಗಿ ಅಮೆರಿಕ ದೇಶದಲ್ಲಿ ಅವರು ಮಾಡ್ತಾರೆ. ಅವ್ರು ಯಾಕೆ ಸಫಲ? ಪ್ರಭುಪಾದರು ಹೇಳ್ತಾರೆ, ನಾನು ನೋಡಿದೆ, ನಾನು ಅಲ್ಲಿ ಇರುವ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಸೊ ಎಲ್ಲಿ ಅದಕ್ಕೆ ಅನುಗುಣವಾಗಿ ನಾನು ಅವರಿಗೆ ಇದು ಮಾಡಿದೆ. ಸೊ ಅವ್ರ ಕಟ್ಟುನಿಟ್ಟಾದ ನಿಯಮಗಳು, ವರ್ಣಾಶ್ರಮ ಹೀಗೆ ಆಗ್ಬೇಕು, ಹಾಗೆ ಆಗ್ಬೇಕು, ಈ ನಿಯಮಗಳು, ಆ ನಿಯಮಗಳು, 101 ನಿಯಮಗಳಿದೆ. ಆದ್ರೆ ನಿಯಮಗಳು ಇನ್ನು ಅಭ್ಯಾಸ ಮಾಡಕ್ಕೆ ನಮಗೆ ಇಮಿಡಿಯೇಟ್ ತಕ್ಷಣವೇ ಆ ಶಕ್ತಿ ಬೇಕು. ಮತ್ತೆ ಆಚಾರ್ಯರಾದವರು ಅದನ್ನ ನಾವು ಮಾಡ್ಬೋದು. ಎಲ್ಲರೂ ಕೂಡ ಕ್ರಮೇಣವಾಗಿ ಎಲ್ಲರೂ ಕೂಡ ಆ ಹಂತಕ್ಕೆ ಬರ್ಬೋದು. ಸೊ ಶಿಲ ಪ್ರಭುಪಾದರು ನಾವು ಕೇಳಿದಾಗೆ ಅವರು ಜನರಿಗೆ ಹರೇ ಕೃಷ್ಣ ಮಂತ್ರವನ್ನು ಕೀರ್ತನೆ ಮಾಡಿಸಿದ್ರು. ಅಲ್ಲೇನು ಕಂಡೀಷನ್ ಇಲ್ಲ. ಅಲ್ಲಿ ನೀನು ಬ್ರಾಹ್ಮಣನ, ನೀನು ಸನ್ಯಾಸಿಯ, ಇಲ್ಲ ಅಂದ್ರೆ ನೀನು ಇಷ್ಟು ಫೀಸ್ ಕೊಡ್ಬೇಕು, ಈ ತರ ನೀನು ಅವಾಗ್ಲೇ ನಿನಗೆ ಇದಕ್ಕೆ ಇಲ್ಲಿ ಅಲೌಡ್, ನಿನಗೆ ನಾವು ಕಲ್ಸೋದು ಯೋಗಾಭ್ಯಾಸ ಕಲ್ಸೋದು, ನಿನಗೆ ಇಷ್ಟು ಫೀಸ್ ಇದೆ, ಆ ಮಂತ್ರ ಕೊಡ್ಬೇಕಂದ್ರೆ ಇಷ್ಟು ಫೀಸ್ ಇದೆ. ಇದಕ್ಕೆ ಆತರ ಏನು ಇಲ್ಲ. ಸೊ ಆಚಾರ್ಯರು ಅದನ್ನ ಎಲ್ಲ ಫ್ರೀಯಾಗಿ ಆಚಾರ್ಯರು ಆ ರೀತಿ ಶಿಲ ಪ್ರಭುಪಾದರು ಪ್ರತಿಯೊಬ್ಬರಿಗೂ ಈ ಜ್ಞಾನ ಪಡೆಯೋ ರೀತಿಯಲ್ಲಿ ಅವರು ಹರೇ ಕೃಷ್ಣ ಮಂತ್ರವನ್ನು ಕೊಟ್ಟು, ಮತ್ತೆ ಅವರಿಗೆ ಈ ಗೀತಾ ಭಾಗವತವನ್ನು ತಿಳಿಸ್ಕೊಟ್ಟು, ಸೊ ಇದು ವಿಧಾನ. ಶಿಲ ಪ್ರಭುಪಾದರಿಂದ ಕೇಳಿದ್ರಿಂದ ಅವರು ಅಮೆರಿಕನ್ ಯುವಕರು, ಇಲ್ಲಾಂದ್ರೆ ಹಿಪ್ಪಿಗಳು, ಸೊ ಹೇಳ್ತಾರೆ ಹಿಪ್ಪಿಗಳು ಯಾವುದೋ ಒಂದು ಧರ್ಮ ಪಾಲನೆ ಮಾಡೋದಿಲ್ಲ ಹಾಗೆ. ಆದ್ರೆ ಅವರು ಕೂಡ, ಈಗ ನಾವು ಭಾರತದಲ್ಲಿ ಹಿಂದೆ ಇಲ್ಲ, ನಾವು ಆಗ್ತಾ ಇದ್ದೇವೆ ಈಗ ಎಲ್ಲ ಕಡೆ ಡ್ರಗ್ ಅಡಿಕ್ಷನ್ ಶಾಲಾ ಮಕ್ಕಳಿಂದಾನೇ ಎಲ್ಲ ಶುರು ಆಗುತ್ತೆ, ಕಾಲೇಜ್ ಮಕ್ಕಳಲ್ಲೂ ಇದೆ. ಸೊ ಇದೆಲ್ಲ ಎಷ್ಟೋ ರಾಜ್ಯಗಳ ಸರ್ಕಾರ ಹೇಗಾದ್ರೂ ಮಾಡಿ ಇದೆಲ್ಲ ಸ್ಟಾಪ್ ಮಾಡಬೇಕು ಅಂತ. ಸೊ ನಾವು ಅವ್ರನ್ನ ಪಾಲನೆ ಮಾಡೋದೇನೋ, ಫಾಲೋ ಮಾಡೋದೇ ಎಲ್ಲವೂ ಕೂಡ. ಸೊ ನಾವು ಅದ್ರ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಎನಿವೆ, ಸೊ ಇದು ವಿಧಾನ. ಕೃಷ್ಣ ಪ್ರಜ್ಞೆ ನಿಯಮದಿಂದ ಪ್ರತಿಯೊಬ್ಬರು ಕೂಡ ಅವ್ರು ಹೇಗೆ ಇದ್ರು, ಏನೇ ಇದ್ರು ಅವರು ಬದಲಾಗಬಹುದು. ಸೊ ಇದು ಮುಖ್ಯವಾದ ಇದು ಯಾಕೆ ಅಂದ್ರೆ ಇದು ಶಾಸ್ತ್ರೋಕ್ತವಾಗಿದೆ. ಶಿಲ ಪ್ರಭುಪಾದರು ಇನ್ನೊಂದು ಹೇಳ್ತಾ ಇರೋದು, ಇದು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಏನಕೇನ ಪ್ರಕಾರೇಣ ಮನ ಕೃಷ್ಣ ನಿವೇಶಯೇತ್. ರೂಪ ಗೋಸ್ವಾಮಿ ಹೇಳೋದು ಏನಕೇನ ಪ್ರಕಾರೇಣ, ಹೇಗಾದ್ರೂ ಏನಾದ್ರೂ ಆಗ್ಲಿ ಮನಸ್ಸು ಕೃಷ್ಣನ ಮೇಲೆ ಬಿಡ್ಬೇಕಷ್ಟೇ. ಸೊ ಅದಕ್ಕೆ ಬರಕ್ಕೆ ನಾವು ಬೇರೆ ಸರ್ವೇ ವಿಧಿ ನಿಷೇಧಸ್ಯೂರ್ ಏತಯೋರೇವ ಕಿಂಕರಃ ಸತತಂ ಸ್ಮರ್ತವ್ಯೋ ವಿಷ್ಣು ನ ವಿಸ್ಮರ್ತವ್ಯ ಜಾತುಚಿತ್. ಸೊ ಈ ನಿಯಮಗಳಿದೆ, ಎಲ್ಲ ಇದೆ ಕೃಷ್ಣನ ಸ್ಮರಣೆ ತರೋದಕ್ಕೆ, ನಮ್ಗೆ ಕೃಷ್ಣನ ಮರಿದೇ ಇರೋದಕ್ಕೆ. ಸೊ ಈ ನಿಯಮಗಳು ಬೇರೆದೆಲ್ಲ ಇರುತ್ತೆ. ಸೊ ಆತರ ತತ್ವ ನಾವು ಕೃಷ್ಣ ಪ್ರಜ್ಞೆ ತತ್ವಗಳು ನಮಗೆ ಆಚಾರ್ಯರು ಗೋಸ್ವಾಮಿಗಳು ಕೊಟ್ಟಿರೋದು, ಶಿಲ ಪ್ರಭುಪಾದ ಕೊಟ್ಟಿರೋದು. ಸೊ ಅದರಿಂದ ನಾವು ಪಾಲನೆ ಮಾಡ್ಕೊಂಡು ಹೋದ್ರೆ ನಮಗೆ ಪರಿಪೂರ್ಣತೆ ಸಿಗುತ್ತೆ. ಇಲ್ಲ ಅಂದ್ರೆ ಕೊನೆಯಲ್ಲಿ ಹೇಳ್ತಾ ಇರೋದು, ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಂ ನಾಪ್ನೋತಿ ನ ಶಾಂತಿಂ ನ ಪರಾಂ ಗತಿಂ.
ಸೊ ಶಾಸ್ತ್ರದ ನಾವು ಪಾಲನೆ ಮಾಡಿದೆ. ಈ ತರ ಆಚಾರ್ಯರು ಯಾರು ಶಾಸ್ತ್ರಗಳನ್ನು ಪಾಲನೆ ಮಾಡ್ತಾರೆ ಅವರನ್ನು ಪಾಲನೆ ಮಾಡಿದೆ. ನಮ್ಮ ಸ್ವಂತ ಇದಾಗಿ ನಾನು ಇದು ಸರಿ, ಈ ಕಾನೂನು ಮಾಡೋಣ, ಆ ಕಾನೂನು ಮಾಡೋಣ, ಇದು ಜಾರಿಗೆ ತರೋಣ, ಅದು ಜಾರಿ ಏನೇ ತಂದ್ರು ಕೂಡ ಅಷ್ಟೇ. ಅದು 4 ದಿವಸ ಕೆಲಸ ಮಾಡುತ್ತೆ, 5ನೇ ದಿವಸ ಅಷ್ಟೇ. ನಾಯಿಯ ಬಾಲ ಡೊಂಕು. ಹಾಗೆ ಈಗ ಸಮಾಜದಲ್ಲಿ ನಾವು ಕಲಿಯುಗದಲ್ಲಿ ಎಲ್ಲರೂ ಕೂಡ ಡೊಂಕು, ನಮ್ಮ ಸ್ವಭಾವ ಡೊಂಕು. ಸೊ ನಮಗೆ ಕೃಷ್ಣ ಪ್ರಜ್ಞೆ ವಿಧಾನವೇ ನಮಗೆ ಪರಿಹಾರ, ಬೇರೆ ಏನು ಪರಿಹಾರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ತೀರಾ, ಸೇರಿಸ್ತೀರಾ ಅಂದ್ರೆ ಹೇಳ್ಬೋದು, ಇಲ್ಲಾಂದ್ರೆ ನಾನು ಮಾತಾಜಿಗೆ ಕೊಡ್ತೇನೆ, ಮಾತಾಜಿ ಕಂಟಿನ್ಯೂ ಮಾಡ್ತಾರೆ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಪ್ರಭುಜಿ ನಮ್ಮ ಬಾಲ ಡೊಂಕೆ ಪ್ರಭುಜಿ, ನಾವು ಯಾವಾಗ ಲೈವ್ ಸ್ಟ್ರೀಮ್ ಆಫ್ ಆಗಿದೆಯಲ್ಲ ಮಾತಾಜಿ, ಸ್ಟಾಪ್ ಆಯ್ತು. ಅದು ಸ್ಟಾಪ್ ಆಗಿರ್ಬೇಕು ಅನ್ಕೊಳ್ತೀನಿ, ನೀವೇ ಸ್ಟಾಪ್ ಮಾಡ್ಬೇಕೇನೋ, ಇಲ್ಲಾಂದ್ರೆ ನೋಡಿ ಅದು. ಸ್ಟಾಪ್ ಆಗಿಲ್ಲ ಪ್ರಭುಜಿ. ಅದು ನಾನು ಮಾತಾಜಿಗೆ ಹೋಸ್ಟ್ ಕೊಟ್ಬಿಟ್ಟೆ, ಈಗ ನಾನು ಮಾಡಕ್ಕಾಗಲ್ಲ, ಇಲ್ಲಿ ಸ್ಟಾಪ್ ಮಾಡಕ್ಕಾಗಲ್ಲ. ಹೇಗಿದೆ ಅದು? ವಾಪಸ್ ಬಂದ್ರೆ ಮಾಡ್ಬೋದಾ? ಅದು ಗೊತ್ತಿಲ್ಲ ಅದು ಹೇಗೆ. ಕೋಹೋಸ್ಟ್ ಮಾಡ್ಬೋದು ಅಂತ ಹೇಳಿ ಕೋಸ್ಟ್ ಅವ್ರು ಮಾಡ್ಬೋದಾ? ನೋಡಿ ಮತ್ತೆ, ಇಲ್ಲಾಂದ್ರೆ ನನಗೆ ವಾಪಸ್ ಕೊಡಿ, ನನಗೆ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ. ಅವರೇ ಇದ್ದಾರೆ, ಎರಡು ನಾಗವೇಣಿ ಮಾತಾಜಿನೇ ಇದ್ದಾರೆ. 2 ಅವ್ರದೇ ಈಗ ಇದೆ. ಸೊ ಅವರೇ ಈಗ ಇಲ್ಲ, ತೊಂದರೆ ಇಲ್ಲ, ನೀವು ನೆಕ್ಸ್ಟ್ ಕಂಟಿನ್ಯೂ ಆಗಿ ಮಾಡ್ತೀರಲ್ವ, ಅದು ಪಾಠ ಓದ್ತಾರಲ್ಲ ಪ್ರಭುಜಿ, ಓದ್ತಾರೆ, ತೊಂದರೆ ಇಲ್ಲ. ಓಕೆ ಪ್ರಭುಜಿ ಏನಾಯ್ತು? ಅಲ್ಲ, ಸ್ಟಾಪ್ ಮಾಡ್ಲಿಲ್ಲ, ನಿಮಗೆ ಹೋಸ್ಟ್ ಕೊಟ್ಬಿಟ್ಟಿದೀನಿ, ಇದು ಲೈವ್ ಸ್ಟ್ರೀಮ್ ನೋಡಿ, ಆದ್ರೆ ಮಾಡಿ, ಇಲ್ಲ ತೊಂದರೆ. ಅದೇ ಮಗನದು ವಿಷಯ ಏನಂತ ಗೊತ್ತಾಗ್ಲಿಲ್ಲ ಪ್ರಭುಜಿ. ಮತ್ತೆ ನಾಳೆ ಕ್ಲಾಸ್ ಇನ್ನೊಂದು, ಇವರು ಹರಿಸ್ಮಿತ್ ಗ್ರೂಪ್ ಬರ್ತಾರ, ಅವರು ಇದಕ್ಕೆ ಊರಿಗೆ ಹೋಗಿದ್ದಾರೆ, ಬರ್ಲಿಲ್ಲ ಅವ್ರು, ಕೇಳಿ ಒಮ್ಮೆ ಅವ್ರಿಗೆ ನೀವು. ಇಲ್ಲಾಂದ್ರೆ ನೋಡಿ ಬೇರೆ ಯಾರಾದ್ರು ಕ್ಲಾಸ್ ತಗೊಳ್ತಾರೆ, ಏನಾದ್ರು ಮಾಡ್ತಾರೆ ನೋಡಿ. ಮಗನದು ಏನಂತ ಗೊತ್ತಾಗ್ಲಿಲ್ಲ ಪ್ರಭುಜಿ. ಯಾರ್ದು ಮಾತಾಜಿ? ಮಗಂದು ನಿನ್ನೆ ತಾಗಿದ್ದೆ ಅವನಿಗೆ ಸ್ವಲ್ಪ. ನಿಮ್ಮ ಮಗನಿಗ? ಹೌದು, ಅಲ್ಲಿ ಮಾಲ್ದೀವ್. ಓಕೆ. ಹಾ. ಏನಾಯ್ತು ಮಾತಾಜಿ? ಅದು ಏನು ಅವನು ಇದಲ್ಲ ಪ್ರಭುಜಿ, ಅವನು ಸೆಪ್ಪಲ್ಲ, ಹಾಗೆ ಅದು ಕುಪ್ಪಿದು ಗ್ಲಾಸ್ ಏನೋ ಕೊಂಡೋಗುವಾಗ ಆ ಕುಪ್ಪಿ ಏನೋ ಗ್ಲಾಸಿಗೆ ಹೊಡೆದು, ಕಿಟಕಿಗೆ ಹೊಡೆದು, ಹಾಗೆ ಎಂತದಿಗೆ ಹೇಳಿದೆ, ನಂಗೆ ಅದು ಅರ್ಥವೇ ಆಗ್ಲಿಲ್ಲ. ಬಿದ್ದು ಏನೋ ಗಾಯ ಆಗಿದೆ, ಅದು ಕೈ ವೇನ್ ಕಟ್ ಆಗಿದೆ ಅಂತ ಹೇಳಿದ. ಅದು ತುಂಬಾ ವೇನ್ ಕಟ್ ಆಗಿದೆ, ಏನಂತ ಗೊತ್ತಿಲ್ಲ. ಏನಂತ ಅವನಿಗೆ ಗೊತ್ತಿಲ್ಲ. ಡಾಕ್ಟರ್ಸ್ ಹತ್ರ ಮಾತನಾಡಿದ್ರಂತೆ, ಒಮ್ಮೆ ಸಡನ್ ಬ್ಯಾಂಗ್ಳೂರಿಗೆ ಕಳಿಸೋದು ಅಂತ ಹೇಳಿ ಆಯ್ತು, ಟಿಕೆಟ್ ಸಿಗ್ಲಿಲ್ಲ. ಹಾಗೆ ನಿನ್ನೆ ಎಲ್ಲಿಯಾದ್ರೂ ಪುನಃ ಥಿಯೇಟರ್ಗೆ ಕೊಂಡೋಗಿದ್ದಾರೆ. ಹಾಗೆ ಫೋನ್ ರಿಸೀವ್ ಮಾಡೋದಿಲ್ಲ. ಹತ್ತಿರದವನು ಫೋನ್ ನಂಬರ್ ಕೊಡು ಅಂತ ಹೇಳಿದ್ರೆ ಅದು ಕೊಟ್ಟಿಲ್ಲ. ಹತ್ತಿರದಲ್ಲೇ ಅವರು ಮಾಡಿಸ್ಕೊಳ್ಳಿ ಅಲ್ವಾ, ಇಲ್ಲಿ ದೂರ ಬರೋದೆಲ್ಲ ಅಗತ್ಯ ಏನಲ್ವಾ? ಅದೇ ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ಅಲ್ಲೇ ಇರುತ್ತೆ, ಎಲ್ಲ ವ್ಯವಸ್ಥೆ ಇರುತ್ತೆ ಅಲ್ಲೇ ಅಲ್ವಾ, ಹತ್ತಿರದಲ್ಲೇ. ಹೌದು, ಅಲ್ಲೇ ನಿನ್ನೆ ಮಾಡಿಸಿರ್ಬೇಕು. ಅದಕ್ಕೆ ಈಗ ಫೋನ್ ಇಲ್ಲ, ಬೆಟರ್. ಅದಕ್ಕೆ ಇಲ್ಲಿ ಹುಡುಗಿಯರದು ಫೋನ್, ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ. ಓಕೆ. ಹಾಗೆ ಅರ್ಧ ಕೇಳಿದೆ, ಅರ್ಧ ಕೇಳಲಿಕ್ಕೆ ಆಗ್ಲಿಲ್ಲ ನಿಮ್ಮ ಕ್ಲಾಸ್. ತೊಂದರೆ ಇಲ್ಲ, ನೀವು ನೋಡಿ. ಓಕೆ ಮ್ಯಾಮ್ ಪ್ರಭುಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀ ಪ್ರಭುಪಾದ್ ಕಿ ಜೈ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪುರುಷೋತ್ತಮ ಯೋಗ ಆಯ್ತು. ಇದು ಮಂತ ನೋಡೋಣ, ಬಂತಲ್ಲ? ಬಂತು, ಸ್ವಲ್ಪ ಬಂದೈತಿ. ಇಲ್ಲ, ಬರ್ಲಿಲ್ಲ. ಆಯ್ತು ಮಾತಾಜಿ. ಈಗ ಬಂತು ನೋಡಿ. ಬಂತು. ಶ್ಲೋಕ 7 ಅಲ್ಲ ಮಾತಾಜಿ? ಹೌದು ಮಾತಾಜಿ. ಏಳು ಮಾತಾಜಿ.
ಹಾ ಮಾತಾಜಿ, ಹೇಳು ಮಾತಾಜಿ. ಓಕೆ ಮಾತಾಜಿ. ಯಾರು ಶ್ಲೋಕ ಓದ್ತೀರಿ? ಶಾಂತಿರೂಪಿಣಿ ಮಾತಾಜಿ ಇಲ್ಲವಾ? ಹಾ ಓದ್ಲಾ ಓದಿ ಮಾತಾಜಿ? ಓದಿ. ಶ್ಲೋಕ 7. ಗುಣಾತ್ಮನಸ್ತೆ ಅಪಿ ಗುಣಾನ್ ವಿಮಾತುಂ ಹಿತಾವಣಿ ಹಿತಾವತೀರ್ಣಸ್ಯ ಮಾತಾಜಿ ನೀವು ಓದಿಸಿ, ನಂಗೆ ಅವನದ್ದು ಕಾಯೇಶರೇಯಸ್ಯ. ಮಗಂದು ಫೋನ್ ಬಂತು. ಓಕೆ ಮಾತಾಜಿ. ಕಾಲೇನ ಏವ ವಿಮಿತಾ ಸುಕಲ್ಪೈರ್ ಭೂಪಾಂಶವಾಕೇ ನಿಹೀಕದ್ಯುಭಾಸ. ಹರೇ ಕೃಷ್ಣ. ಗುಣಾತ್ಮನೆ ನಮಸ್ತೆ ಅಪಿ ಗುಣಾನುನಾನತು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಇದನ್ನು ಅನುವಾದವನ್ನು ಮಾಡ್ತೇನೆ, ಶಾರ ಅನುವಾದ ಭಾವಾರ್ಥ. ಮತ್ತೆ ಆದಷ್ಟು ನೋಡಿ, ನನ್ಗೆ ಮಗಂದು ಫೋನ್ ಬರ್ತಾ ಉಂಟು, ಕಟ್ ಆಯ್ತು. ಓಕೆ ಮಾತಾಜಿ. ಅಂದ್ರೆ ಎಲ್ಲರ ಹತ್ರನೂ ಮಾತಾಜಿ ಕಳಿಸಿರೋದು ನಿಮ್ದು ಭಕ್ತಿ ವೃಕ್ಷಗಳಲ್ಲಿ ಇರುತ್ತೆ, ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ, ನಾನು ಅಲ್ಲಿಂದಾನೇ ಓದ್ತೇನೆ. ಓಕೆ, ಶ್ಲೋಕ 7. ಗುಣಾತ್ಮನಸ್ತೆ ವಿಗುಣಾನ್ ವಿಮಾತುಂ ಹಿತಾವತೀರ್ಣಸ್ಯ ಕಾಯೀಶರೇ ಅಸ್ಯ ಕಾಲೇನ ಏವ ವಿಮಿತಾ ಸುಕಾಲ್ಪೈರ್ ಭೂಪಾಂಶವಾಕೇ ಮಿಹಿಕದ್ಯುಭಾಸ. ಅನುವಾದ ಪ್ರಪಾದರಿಂದ ಪ್ರಪಾದರಿಗೆ ಜಯವಾಗಲಿ. ಕಾಲಕ್ರಮೇಣ ವಿದ್ವಾಂಸರಾದ ತತ್ವಜ್ಞಾನಿಗಳು ಅಥವಾ ವಿಜ್ಞಾನಿಗಳು ಭೂಮಿಯ ಎಲ್ಲ ಕಣಗಳನ್ನು, ಮಂಜಿನ ಕಣಗಳನ್ನು ಅಥವಾ ಸೂರ್ಯ, ನಕ್ಷತ್ರ ಮತ್ತು ಇತರ ಜ್ಯೋತಿರ್ಕಾಯಗಳಿಂದ ವಿಕಿರಣಗೊಳ್ಳುವ ಪ್ರಕಾಶಮಾನ ಕಣಗಳನ್ನು ಸಹ ಪ್ರಾಯಃ ಎಣಿಸಲು ಶಕ್ತರಾಗಬಹುದು. ಆದರೆ ಎಲ್ಲ ಜೀವಿಗಳ ಹಿತವನ್ನು ಕಾಯಲು ಭೂಮಿಗೆ ಅವತರಿಸಿ ಬಂದಿರುವ ದೇವೋತ್ತಮ ಪರಮಪುರುಷನಾದ ನಿನ್ನಲ್ಲಿ ಇರುವ ಅನಂತ ದಿವ್ಯ ಗುಣಗಳನ್ನು ಈ ವಿದ್ವಾಂಸರಲ್ಲಿ ಯಾರು ತಾನೇ ಎಣಿಸಬಲ್ಲರು? ಅಂದರೆ ಇಲ್ಲಿ ನಾವು ನೋಡ್ತೀವಿ, ಬ್ರಹ್ಮ ಈಗ ಅವನಿಗೆ ವಿಮೋಹ ಆಗಿದೆ. ಅಂದರೆ ಏನಂದರೆ ಅವನು ಆಶ್ಚರ್ಯದಲ್ಲಿದ್ದಾನೆ. ಯಾಕಂದರೆ ಭಗವಂತ ಈ ರೀತಿ ಕೂಡ ಇರೋಕ್ಕೆ ಸಾಧ್ಯನಾ ಅಂತ. ಅಂದರೆ ಪರಮಾತ್ಮ ಅವನು ಈ ರೀತಿ ಒಂದು ಶೂದ್ರನ ಹಾಗೆ ಒಂದು ಕಂಬಳಿನ ಹೊದಿಸ್ಕೊಂಡು, ಕೈಯಲ್ಲಿ ಕಹಳೆ ಅದೆಲ್ಲ ಹಿಡ್ಕೊಂಡು, ಬೇರೆ ಹುಡುಗರ ಜೊತೆ ಆಟ ಆಡಿಕೊಂಡು, ಮತ್ತು ಅವರ ಜೊತೆಯಲ್ಲಿ ಹೆಗಲ ಮೇಲೆ ಹೆಗಲು ಕೈ ಹಾಕ್ಕೊಂಡು, ಮತ್ತು ಅವ್ರು ತಂದಿರುವಂತಹ ಊಟನ ಇವನು ತಿನ್ಕೊಂಡು ಈ ಥರ ಎಲ್ಲ ಇರ್ತಾನ ಅಂತ ಅವನಿಗೆ ಆಶ್ಚರ್ಯ ಆಗಿ ಅವನೇನು ಮಾಡಿದ್ದಾನೆ, ಭಗವಂತನನ್ನ ಪರೀಕ್ಷೆ ಮಾಡೋದಕ್ಕೆ ಎಲ್ಲರನ್ನ ಅಪಹರಿಸಿಬಿಟ್ಟಿದ್ದಾನೆ. ಅವನಿಗೆ ಆಶ್ಚರ್ಯ, ಭಗವಂತ ಈ ಥರ ಎಲ್ಲ ಅವನಲ್ಲಿ ಇಂತಹ ಗುಣಗಳು ಕೂಡ ಇರೋದಕ್ಕೆ ಸಾಧ್ಯನಾ ಅಂತ. ಹಾಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಅಂದರೆ ಯಾರಾದರೂ ಬೇಕಿದ್ರೆ ತತ್ವಜ್ಞಾನಿಗಳು ಅಥವಾ ವಿದ್ವಾಂಸರು, ವಿಜ್ಞಾನಿಗಳು ಯಾರೇ ಆಗಿರಲಿ, ಎಲ್ಲ ಕಣಗಳನ್ನು, ಅಂದರೆ ಈ ಇಡೀ ಭೂಮಿಯಲ್ಲಿ ಎಷ್ಟು ಕಣಗಳಿದೆ, ಎಷ್ಟು ಕಣಗಳಿಂದ ಭೂಮಿ ಆಗಿದೆ, ಆ ಎಲ್ಲ ಕಣಗಳನ್ನು ಎಣಿಸಿಬಿಟ್ಟಾರು. ಅದು ಅಸಾಧ್ಯವಾದದ್ದು, ಅದನ್ನು ಕೂಡ ಮಾಡಿಬಿಟ್ಟಾರು. ಅಥವಾ ಮಂಜಿನ ಕಣಗಳನ್ನು, ಭೂಮಿ ಮೇಲೆ ಬಿದ್ದಿರುವ ಒಂದು ಹುಲ್ಲಿನ ಮೇಲೆ ಬೀಳುವಂಥ, ಗಿಡ ಮರಗಳ ಮೇಲೆ ಬೀಳುವಂಥ ಒಂದು ಮಂಜಿನ ಅಣುವನ್ನು ಕೂಡ ಎಣಿಸ್ಬಿಟ್ಟಾರು. ಅದು ಕೂಡ ಅಸಾಧ್ಯ ಆಗಿಬಿಡ್ಬೋದು. ಅಥವಾ ಅದಕ್ಕಿಂತ ಸೂಕ್ಷ್ಮ ಯಾವುದು ಅಂದರೆ ಸೂರ್ಯ, ನಕ್ಷತ್ರ, ಇವುಗಳಿಂದ ಬರ್ತಿರುವಂತಹ ಒಂದು ಜ್ಯೋತಿ, ಬೆಳಕಿನ ಕಣಗಳು, ಅವುಗಳನ್ನು ಕೂಡ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಅಥವಾ ವಿಜ್ಞಾನಿಗಳು ಹೇಳ್ತಾರೆ, ಅದನ್ನು ಕೂಡ ಅವರು ಇಷ್ಟಿದೆ ಅಂತ ನಂಬರ್ ಹೇಳಿಬಿಟ್ಟಾರು. ಆದರೆ ಭಗವಂತನ ಬಗ್ಗೆ, ಅವನ ಅವತಾರಗಳ ಬಗ್ಗೆ ಮತ್ತು ಅವನ ಗುಣ ವಿಶೇಷಗಳ ಬಗ್ಗೆ ಯಾರಿಂದ ತಾನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಅದನ್ನು ಯಾರು ತಾನೇ ಲೆಕ್ಕ ಮಾಡೋದಕ್ಕೆ ಸಾಧ್ಯ? ಅವನ ಗುಣಗಳನ್ನು ಯಾರು ಎಣಿಸ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಪಾದರಿಂದ ಪ್ರಪಾದರಿಗೆ ಜಯವಾಗಲಿ. ಶ್ರೀಕೃಷ್ಣನು ಗುಣಾತ್ಮ ಎಂದರೆ ಸಕಲ ಶ್ರೇಷ್ಠ ಗುಣಗಳ ಆತ್ಮ ಎಂದು ಶ್ರೀಲ ಸನಾತನ ಗೋಸ್ವಾಮಿಯವರು ವಿವರಿಸುತ್ತಾರೆ. ಏಕೆಂದರೆ ಶ್ರೀಕೃಷ್ಣನು ಗುಣಾತ್ಮ ಎಂದರೆ ಸಕಲ ಶ್ರೇಷ್ಠ ಗುಣಗಳ ಆತ್ಮ ಎಂದು ಶ್ರೀಲ ಸನಾತನ ಗೋಸ್ವಾಮಿಯವರು ವಿವರಿಸುತ್ತಾರೆ. ಏಕೆಂದರೆ ಆತ ಅವರೆಲ್ಲರಿಗೆ ಪ್ರಾಣದಾತನಾಗಿದ್ದಾನೆ.
ಉದಾಹರಣೆಗೆ ಒಬ್ಬ ವ್ಯಕ್ತಿ ಔದಾರ್ಯ, ಬುದ್ಧಿಶಕ್ತಿ. ಬೇರೆ ಯಾರಾದರೂ ಓದ್ತೀರಾ ಭಾವಾರ್ಥ? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹಾ ಮಾತಾಜಿ, ಓದಿ ಮಾತಾಜಿ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಔದಾರ್ಯ, ಬುದ್ಧಿಶಕ್ತಿ ಹಾಗೂ ಕರುಣೆಗಳಂತಹ ಗುಣಗಳನ್ನು ಕುರಿತು ಅಮೂರ್ತ ನೆಲೆಯಲ್ಲಿ ಚರ್ಚಿಸಬಹುದು. ಆದರೆ ಜೀವಿಯೊಬ್ಬ ಅವುಗಳನ್ನು ಪ್ರದರ್ಶಿಸಿದಾಗ ಮಾತ್ರ ಅವು ಸಜೀವಗೊಳ್ಳುತ್ತವೆ. ಹೀಗಾಗಿ ಶ್ರೀಕೃಷ್ಣನು ಗುಣಾತ್ಮನು, ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ಅವತರಿಸುತ್ತಾನೆ ಮತ್ತು ಎಲ್ಲ ದೈವಿ ಗುಣಗಳನ್ನು ಸ್ವಯಂ ಪ್ರಕಟಿಸುವ ಮೂಲಕ ಹಾಗೂ ಅವುಗಳನ್ನು ಇತರರಲ್ಲೂ ಪ್ರೇರೇಪಿಸುವ ಮೂಲಕ ಧಾರ್ಮಿಕ ತತ್ವಗಳನ್ನು ಪುನಃ ಸ್ಥಾಪಿಸುತ್ತಾನೆ. ಭಗವಂತನಲ್ಲಿರುವ ದಿವ್ಯ ಗುಣಗಳನ್ನು ಬೆಳೆಸಿಕೊಳ್ಳುವ ಜೀವಿಯು ಅಳತೆಗೆ ನಿಲುಕದಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾನೆ. ಹಾಗೂ ಕೊನೆಗೆ ಎಲ್ಲಿ ಜೀವಿಗಳು ಮುಕ್ತರಾಗಿರುತ್ತಾರೋ, ಎಲ್ಲಿ ಸಂಪೂರ್ಣ ದಿವ್ಯ ಸ್ವಭಾವಯುಕ್ತರಾಗಿರುತ್ತಾರೋ ಅಲ್ಲಿಗೆ, ಅಂದರೆ ಭಗವಂತನ ಆ ನಿಜಧಾಮಕ್ಕೆ ಆತನೊಡನೆ ಹಿಂದಿರುಗುತ್ತಾನೆ. ಭಗವಂತನು ಪ್ರತಿಯೊಬ್ಬ ಜೀವಿಯ ಕಲ್ಯಾಣಕ್ಕಾಗಿ ವಿಶಿಷ್ಟ ಆಧ್ಯಾತ್ಮಿಕ ಗುಣವನ್ನು ವ್ಯಕ್ತ ಮಾಡುವನೆಂದು ಶ್ರೀಲ ಸನಾತನ ಗೋಸ್ವಾಮಿಯವರು ಮುಂದೆ ಮತ್ತಷ್ಟು ವಿವರಿಸುತ್ತಾರೆ. ಭೌತಿಕ ಸೃಷ್ಟಿಯ ವ್ಯಾಪ್ತಿಯಲ್ಲಿ ಅಸಂಖ್ಯ ಜೀವಿಗಳು ಇರುವುದರಿಂದ ಭಗವಂತನು ಅನಂತ ಗುಣಗಳನ್ನು ವ್ಯಕ್ತ ಮಾಡುತ್ತಾನೆ. ಹೀಗಾಗಿ ಪ್ರತಿಯೊಬ್ಬ ಬದ್ಧಾತ್ಮನು ಪರಮ ಪ್ರಭುವನ್ನು ನಿರ್ದಿಷ್ಟ ರೀತಿಯಲ್ಲಿ ಮೆಚ್ಚಿಕೊಳ್ಳುತ್ತಾನೆ. ಅತ್ಯಂತ ಘನ ವಿದ್ವಾಂಸರೂ ಸಹ ಭೂಮಿಯ ಮಂಜಿನ ಹಾಗೂ ಬೆಳಕಿನ ಕಣಗಳನ್ನು ಒಂದು ದಿನ ಅಳೆಯಬಹುದಾದರೂ ಅವರು ಭಗವಂತನ ಗುಣಗಳನ್ನು ಅರಿತುಕೊಳ್ಳುವುದರಲ್ಲಿ ವಿಫಲರಾಗುತ್ತಾರೆ ಎಂದು ಇಲ್ಲಿ ಉದಾಹರಣೆ ನೀಡಲಾಗಿದೆ. ಈ ಉದಾಹರಣೆಯಲ್ಲಿ ಭೂಮಿ, ಮಂಜು ಮತ್ತು ಪ್ರಕಾಶ ಒಂದಕ್ಕಿಂತ ಮತ್ತೊಂದು ಹೆಚ್ಚು ಸೂಕ್ಷ್ಮವಾದವುಗಳಾಗಿರುತ್ತವೆ. ಆದ್ದರಿಂದ ವಸ್ತುಶಃ ಅವುಗಳ ಅನಂತ ಕಣಗಳನ್ನು ಎಣಿಸುವುದು ಹೆಚ್ಚು ಕಷ್ಟಕರ ಎಂಬುದನ್ನು ಅರಿತುಕೊಳ್ಳಬೇಕು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಸಂಕರ್ಷಣರಂತಹ ಮಹಾ ವ್ಯಕ್ತಿಗಳು ವಾಸ್ತವವಾಗಿ ಭೂಮಿಯ ಮೇಲಿನ ಕಣಗಳ ಸಂಖ್ಯೆಯನ್ನು ಹಾಗೂ ಇಡೀ ಬ್ರಹ್ಮಾಂಡದಲ್ಲಿರುವ ಕಣಗಳನ್ನು ಕೂಡ ಎಣಿಸಿದ್ದಾರೆ. ಆದರೂ ಅನಾದಿ ಕಾಲದಿಂದ ಭಗವಂತನ ಮಹಿಮಾ ಕೀರ್ತನೆಯನ್ನು ನಿರಂತರ ಮಾಡಿಕೊಂಡು ಬರುತ್ತಿರುವ ಸಂಕರ್ಷಣರಂತಹ ವ್ಯಕ್ತಿಯೂ ಸಹ ಭಗವಂತನ ಮಹಿಮೆಗಳ ಎಣಿಸುವಿಕೆಯ ಕಡೆಯ ಭಾಗಕ್ಕೆ ಇನ್ನೂ ಬಂದಿಲ್ಲ. ಶ್ರೀಕೃಷ್ಣನು ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರಿಂದ ಬೆಣ್ಣೆ ಕದಿಯುವುದು, ತನ್ನ ಗೆಳತಿಯರಾದ ಗೋಪಿಕೆಯರೊಂದಿಗೆ ನರ್ತಿಸುವುದು ಹಾಗೂ ತನ್ನ ಗೋಪಾಲಕ ಬಾಲಮಿತ್ರರೊಡನೆ ಅವರ ಅತ್ಯಂತ ಪ್ರಿಯ ಸಂಗಾತಿಯಾಗಿ ಆಟವಾಡುವುದು ಮೊದಲಾದ ಈ ಬಾಲಲೀಲೆಗಳ ಸಮಯದಲ್ಲಿ ಆತ ಅತ್ಯಂತ ಆಶ್ಚರ್ಯಕರ ಗುಣಗಳನ್ನು ಪ್ರದರ್ಶಿಸುತ್ತಾನೆ. ಅವು ಸಾಮಾನ್ಯ ಮನುಷ್ಯರ ಚಟುವಟಿಕೆಯಂತೆ ಕಂಡರೂ ಪರಿಶುದ್ಧ ಭಕ್ತರ ಪ್ರಾಣ ಹಾಗೂ ಆತ್ಮವಾದ ಶ್ರೀಕೃಷ್ಣನ ಅಸಂಖ್ಯ ಮತ್ತು ಅಳತೆಗೆ ನಿಲುಕದ ಸುಂದರ ದಿವ್ಯ ಗುಣಗಳನ್ನು ಆ ಮಹೋನ್ನತ ಲೀಲೆಗಳು ಒಳಗೊಂಡಿರುತ್ತವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ಗುಣ ವಿಶೇಷಗಳನ್ನ ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಗುಣಗಳು ಭಗವಂತನಲ್ಲಿ ಇರುವಂಥದ್ದು. ಇಲ್ಲಿ ಭಗವಂತನ ಈ ಒಂದು ಶ್ಲೋಕದಲ್ಲಿ ಹೆಚ್ಚಾಗಿ ಭಗವಂತನ ಗುಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಭಗವಂತ ಹೇಗೆ ಅವನಲ್ಲಿ ಅನೇಕ ಗುಣಗಳಿರುತ್ತೆ ಅನ್ನೋದನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾ ಇದ್ದಾರೆ ಅಂದರೆ, ಔದಾರ್ಯ, ಬುದ್ಧಿಶಕ್ತಿ, ಕರುಣೆ. ಅಂದರೆ ಭಗವಂತನಲ್ಲಿ ಈ ಒಂದು ಭೌತಿಕ ಗುಣಗಳಿಲ್ಲ, ಸತ್ವಗುಣ, ರಜಗುಣ, ತಮೋ ಗುಣಗಳಿಲ್ಲ. ಆದರೆ ಅವನಲ್ಲಿ ವಿಶೇಷವಾದ ಬೇರೆ ಗುಣಗಳಿದೆ. ಯಾವುದು ಎಂತಹ ಗುಣಗಳು ಅಂದರೆ ಔದಾರ್ಯ, ಬುದ್ಧಿಶಕ್ತಿ, ಕರುಣೆ ಅಂತ. ಅಂದರೆ ಭಗವಂತ ಸುಧಾಮನಿಗೆ ಕೊಡುವಾಗ ಅವನ ಔದಾರ್ಯವನ್ನು ನೋಡ್ತೀವಿ. ಮತ್ತು ಔದಾರ್ಯಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ಚೈತನ್ಯ ಮಹಾಪ್ರಭುಗಳು. ನಾವು ಎಲ್ಲ ಕಲಿಯುಗದ ಪತಿತಾತ್ಮರ ಮೇಲೆ ಅವರು ತೋರಿಸುವಂಥ ಔದಾರ್ಯದಿಂದಲೇ ನಮಗೆ ಈ ಒಂದು ಒಂದು ಸಂಕೀರ್ತನೆ ಮಾಡೋದಕ್ಕೆ ಈ ಜಪ ಅನ್ನುವಂಥದ್ದು, ಹರೇ ಕೃಷ್ಣ ಮಹಾಮಂತ್ರ ಸಿಕ್ಕಿರುವಂಥದ್ದು. ಇದೆಲ್ಲವೂ ಕೂಡ ಭಗವಂತನ ಔದಾರ್ಯ ಅಂತ ನೋಡ್ತೀವಿ. ಮತ್ತು ಬುದ್ಧಿಶಕ್ತಿ ಅಂತ ಹೇಳುವಾಗ ಭಗವಂತ ಹೇಗೆ ಒಂದು ಕುರುಕ್ಷೇತ್ರ ಯುದ್ಧದ ಒಂದು ಯೋಜನೆ ಮಾಡ್ತಾನೆ, ಎಲ್ಲರನ್ನೂ ಕೂಡ ಅವನು ಹೇಗೆ ಒಂದು ಕಡೆ ಸೇರಿಸ್ತಾನೆ ಎಲ್ಲ ಅಧರ್ಮಿಗಳನ್ನು, ಮತ್ತು ಹೇಗೆ ಅವರನ್ನು ನಾಶ ಮಾಡ್ತಾನೆ. ಅದು ನಾಶ ಮಾಡುವಾಗ ಅವನು ಒಂದು ಅಸ್ತ್ರವನ್ನು ಎತ್ತೋದಿಲ್ಲ, ಎತ್ತಿದ್ರೂ ಕೂಡ ಅದನ್ನು ಪ್ರಯೋಗ ಮಾಡೋದಿಲ್ಲ. ಅಂತಹ ಒಂದು ಬುದ್ಧಿಶಕ್ತಿ ಭಗವಂತನದು. ಮತ್ತು ಕರುಣೆ, ಭಗವಂತನ ಕರುಣೆ ಅಪಾರವಾದ್ದು. ಅಂದರೆ ಅವನು ಕರುಣಾಮಯಿ. ಹಾಗಾಗಿಯೇ ಬದ್ಧಾತ್ಮರಿಗಾಗಿ ಒಂದು ಅವಕಾಶ ಕೊಡೋದಕ್ಕೆ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಮತ್ತು ತನ್ನ ಭಕ್ತರು ಅಂದರೆ ಎಷ್ಟು ಕರುಣೆ ಇದೆ ಅಂದರೆ ಭಗವಂತನಿಗೆ ತನ್ನನ್ನೇ ತಾನು ಅವನಿಗೆ
ಶುದ್ಧ ಭಕ್ತನಿಗೆ ಕೊಟ್ಕೊಬಿಡ್ತಾನೆ. ನರಸಿಂಹನಾಗಿ, ವಾಮನನಾಗಿ, ಅವನು ಹೇಗೆ ಬಲಿ ಮಹಾರಾಜನಿಗೆ ಅವನ ಒಂದು ಸಾಮ್ರಾಜ್ಯದಲ್ಲಿ ಅವನು ಏನಾಗ್ತಾನೆ, ಎಲ್ಲಿದ್ದಾನೆ ಬಲಿ ಮಹಾರಾಜ? ಹರೇ ಕೃಷ್ಣ. ಅವನ ಸಾಮ್ರಾಜ್ಯಕ್ಕೆ ಅವನು ಅಂದರೆ ದ್ವಾರಪಾಲಕನಾಗಿ ಹೋಗ್ಬಿಡ್ತಾನೆ. ಹಾಗೆ ಭಗವಂತ ಅವನ ಕರುಣೆ ಅನ್ನುವಂಥದ್ದು ತನ್ನನ್ನು ತಾನು ಶುದ್ಧ ಭಕ್ತರಿಗೆ ಕೊಟ್ಕೊತಾನೆ ಅಂತ. ಇದೆಲ್ಲವೂ ಕೂಡ ಗುಣಗಳು, ಅವನ ಗುಣಗಳು. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನಿರಾಕಾರವಾದಿಗಳು ಹೇಳ್ತಾರೆ ನಿರಾಕಾರ ನಿರ್ಗುಣ ಅಂತ, ಅಂದರೆ ಭಗವಂತ ಅಂದರೆ. ಆದರೆ ಹಾಗಾದರೆ ಈ ಗುಣಗಳು ಯಾವುದೆಲ್ಲ ಇಲ್ಲಿ ಬರೆದಿದ್ದಾರೆ ಅದು ಬರೀ ಅಕ್ಷರಗಳಲ್ಲಿ ಇರುವಂಥದ್ದಲ್ಲ. ಆ ಅಕ್ಷರಗಳಲ್ಲಿ ಇರುವಂಥದ್ದನ್ನು ನಾವು ಹೇಗೆ ಕಾಣ್ಬೋದು ಅಂದರೆ ವ್ಯಕ್ತಿಗಳಲ್ಲಿ ಕಾಣ್ಬೋದು. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಭಗವಂತ ಅವನು ನಿರ್ಗುಣ ನಿರಾಕಾರ ಅಲ್ಲ, ಅವನು ವ್ಯಕ್ತಿ ಸಗುಣ ಮತ್ತು ಅವನು ಸಾಕಾರ. ಹಾಗೆ ಅವನಲ್ಲಿ ಎಲ್ಲ ಗುಣಗಳು ಕೂಡ ಇದೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚು ಹೆಚ್ಚು ಗುಣಗಳಿದೆ. ಪ್ರತಿಯೊಂದು ವ್ಯಕ್ತಿಯ ಜೊತೆ ಅವನ ವ್ಯವಹಾರ ಪ್ರೀತಿ ವಿನಿಮಯ ಹೇಗಿಟ್ಕೊಂಡಿದ್ದಾನೆ ಅದಕ್ಕೆ ತಕ್ಕ ಹಾಗೆ ಅವರ ಗುಣಗಳು. ಎಷ್ಟು ಜನ ವ್ಯಕ್ತಿಗಳಿದ್ದಾರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಸಂಖ್ಯಾತ ಜೀವಿಗಳಿದ್ದಾರೆ. ಆ ಅಸಂಖ್ಯಾತ ಜೀವಿಗಳ ಜೊತೆ ಅವರ ಜೊತೆ ಅವನಿಟ್ಕೊಂಡಿರುವ ರಸಗಳ ವಿನಿಮಯ ಏನಿದೆ ಅದಕ್ಕೆ ತಕ್ಕ ಹಾಗೆ ಅವನ ಗುಣಗಳು ಕೂಡ ಇದೆ. ಈ ರೀತಿ ಅವನ ಗುಣಗಳನ್ನು ಎಣಿಸ್ತಾ ಹೋದರೆ ಅದನ್ನು ನಮ್ಮಿಂದ ಎಣಿಸ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋದನ್ನಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಆದರೆ ಜೀವಿಯೊಬ್ಬ ಅವುಗಳನ್ನು ಪ್ರದರ್ಶಿಸಿದಾಗ ಮಾತ್ರ ಅವು ಸಜೀವಗೊಳ್ಳುತ್ತವೆ. ಅಂದರೆ ಇದೆಲ್ಲ ಬರೀ ಮಾತಿಗೆ ಇರುವಂಥದ್ದಲ್ಲ, ಅದು ನಮಗೆ ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಗವಂತ ಅವನು ವ್ಯಕ್ತಿ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಶ್ರೀಕೃಷ್ಣನು ಗುಣಾತ್ಮನು, ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ಅವತರಿಸುತ್ತಾನೆ ಮತ್ತು ಎಲ್ಲ ದೈವಿ ಗುಣಗಳನ್ನು ಸ್ವಯಂ ಪ್ರಕಟಿಸುವ ಮೂಲಕ ಹಾಗೂ ಅವುಗಳನ್ನು ಇತರರಲ್ಲೂ ಪ್ರೇರೇಪಿಸುವ ಮೂಲಕ ಧಾರ್ಮಿಕ ತತ್ವಗಳನ್ನು ಪುನರ್ಸ್ಥಾಪಿಸುತ್ತಾನೆ. ಭಗವಂತ ತನ್ನ ಒಂದು ಲೀಲೆಗಳನ್ನು ಮಾಡ್ತಾ ತನ್ನ ಒಂದು ಎಲ್ಲ ಗುಣಗಳನ್ನು ಪ್ರದರ್ಶನ ಮಾಡ್ತಾನೆ. ಮತ್ತು ಅವನ ಭಕ್ತರಲ್ಲಿ ಈ ಎಲ್ಲ ಗುಣಗಳನ್ನು ಕೂಡ ಅವನು ಮೂಡಿಸ್ತಾನೆ. ಅಂದರೆ ಈಗ ಒಬ್ಬ ವ್ಯಕ್ತಿ ಅವನು ತುಂಬ ನಾವು ನೋಡ್ತೀವಿ ಭೌತಿಕ ಜಗತ್ತಿನಲ್ಲಿ ತುಂಬ ಒಳ್ಳೆ ವ್ಯಕ್ತಿ, ಯಾರಿಗೂ ಏನು ಕೆಡುಕು ಮಾಡಿಲ್ಲ, ತುಂಬ ಒಳ್ಳೆ ಗುಣಗಳಿದೆ, ಎಲ್ಲ ಮಾಡ್ತಾನೆ. ಅಂದರೆ ತುಂಬ ಜವಾಬ್ದಾರಿ ಇರೋವಂಥ ಮನುಷ್ಯ, ಒಳ್ಳೆ ತಂದೆ, ಒಳ್ಳೆ ಅಪ್ಪ ಅಥವಾ ಒಳ್ಳೆ ಗಂಡ ಹೀಗೆ ಅನ್ನಿಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅವನು ಸಕ್ಸಸ್ಫುಲ್ಲಾಗಿ, ಅಂದರೆ ಇಂಥ ಮಗ ಸಿಗಬಾರ್ದ ಅಂತ ಎಲ್ಲ ತಂದೆ ತಾಯಿ ಅನ್ಕೋತಾರೆ ಅಂತ. ಆದರೆ ಅಷ್ಟೆಲ್ಲ ಒಳ್ಳೆ ಗುಣಗಳಿದ್ದು ಅವನು ಭಕ್ತನಲ್ಲದೆ ಹೋದರೆ ಏನು ಪ್ರಯೋಜನ ಅಂತ? ಏನಾದರೂ ಪ್ರಯೋಜನ ಇದೆಯಾ? ಅವನು ಭಕ್ತಿ ಮಾಡ್ದಿರಾ ಎಲ್ಲ ಒಳ್ಳೆ ಗುಣಗಳಿದೆ, ಹಾಗಾದರೆ ಅವನಿಗೆ ಏನು ಸಿಗತ್ತೆ ಮುಂದಿನ ಜನ್ಮದಲ್ಲಿ? ಹರೇ ಕೃಷ್ಣ. ಕೇಳಿಸ್ತಿದ್ಯಾ? ಕೇಳಿಸ್ತದೆ. ಮತ್ತೆ ಪುನರ್ಜನ್ಮ ಮಾತಾಡಿ ಭೌತಿಕ ಇದ್ರಲ್ಲಿ ಭೌತಿಕ ಜೀವನನೇ ಮತ್ತೆ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ, ಯಾರು ಭಗವಂತನ ಭಕ್ತನಾಗಿದ್ದಾನೆ ಅವನಲ್ಲಿ ಎಲ್ಲ ದೈವಿ ಗುಣಗಳು ತಂತಾನೇ ಬರುತ್ತೆ ಅಂತ. ನಾವು ನೋಡ್ತೀವಿ, ನಮ್ಮ ಆಚಾರ್ಯರು 4 ನಿಯಂತ್ರಕ ತತ್ವಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನ, ಸಂಕೀರ್ತನೆಯನ್ನು ತಿಳಿಸ್ಕೊಟ್ಟಿದ್ದಾರೆ. 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡುವಂಥ ವ್ಯಕ್ತಿಯಲ್ಲಿ ಎಲ್ಲ ದುರ್ಗುಣಗಳು ಹೋದ ಹಾಗೆ. ಮತ್ತೆ ಸಂಕೀರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಪರಿಶುದ್ಧತೆ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಹೀಗಿರ್ಬೇಕಾದ್ರೆ ಅವನಲ್ಲಿ ಯಾವ ದುರ್ಗುಣನೂ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವನು ಭಗವಂತನ ಭಕ್ತನಾಗಿದ್ದಾನೆ. ಬೇರೆ ಲೌಕಿಕ ಎಲ್ಲ ಸಗುಣ ಅಂದರೆ ಒಳ್ಳೆ ಗುಣಗಳು ಇದ್ದುಕೊಂಡು ಅವನು ಭಕ್ತನಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ. ಆದರೆ ಭಗವಂತನ ಸ್ವಲ್ಪ ಮುಪ್ಪಿಸಿ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ಅಂದರೆ ಅಂತಹ ಒಂದು ದೈವಿ ಗುಣಗಳು ನಮ್ಮನ್ನು ಮುಂದಿನ ಜನ್ಮ ಹಾಗೆ ಒಂದು ವೇಳೆ ಸಿಕ್ಕಿದ್ರೂ ಕೂಡ ನಮಗೆ ಒಳ್ಳೆ ಜನ್ಮ, ಮನುಷ್ಯ ಜನ್ಮ ಸಿಗುವಂತೆ ಮಾಡುತ್ತೆ. ಹಾಗಾಗಿ ಇಲ್ಲಿ ಭಗವಂತ ಆ ಗುಣಗಳನ್ನು ಪ್ರದರ್ಶನ ಮಾಡ್ತಾನೆ ಮತ್ತು ಅವನ ಭಕ್ತರಲ್ಲಿ ಈ ಗುಣಗಳನ್ನು ಪ್ರೇರೇಪಿಸ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿರುವ ದಿವ್ಯ ಗುಣಗಳನ್ನು ಬೆಳೆಸಿಕೊಳ್ಳುವ ಜೀವಿಯ ಅಳತೆಗೆ ನಿಲುಕದಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾನೆ. ಹಾಗೂ ಕೊನೆಗೆ ಎಲ್ಲಿ ಜೀವಿಗಳು ಮುಕ್ತರಾಗಿರುತ್ತಾರೋ, ಎಲ್ಲಿ ಸಂಪೂರ್ಣ ದಿವ್ಯ ಸ್ವಭಾವ ಯುಕ್ತರಾಗಿರುತ್ತಾರೋ ಅಲ್ಲಿಗೆ, ಅಂದರೆ ಭಗವಂತನ ಆ ನಿಜಧಾಮಕ್ಕೆ ಆತನೊಡನೆ ಹಿಂತಿರುಗುತ್ತಾನೆ. ಅಂದರೆ ಭಕ್ತನಾದರೆ ಮಾತ್ರನೇ ನಮಗೆ ಆ ಅರ್ಹತೆ ಸಿಗುವಂಥದ್ದು. ಭಕ್ತನಲ್ಲದೆ ನೀನು ಎಷ್ಟೇ ಒಳ್ಳೆ ಗುಣಗಳು ತೋರಿಸಿದ್ರೂ ಏನು ಪ್ರಯೋಜನ ಇಲ್ಲ ಅಂತ. ಒಬ್ಬನು ಪ್ರತಿಯೊಬ್ಬ ಜೀವಿಯ ಕಲ್ಯಾಣಕ್ಕಾಗಿ ವಿಶಿಷ್ಟ ಆಧ್ಯಾತ್ಮಿಕ ಗುಣವನ್ನು ವ್ಯಕ್ತ ಮಾಡುವನೆಂದು ಶ್ರೀಲ ಸನಾತನ ಗೋಸ್ವಾಮಿಯವರು ಮುಂದೆ ಮತ್ತಷ್ಟು ವಿವರಿಸುತ್ತಾರೆ. ಅಂದರೆ ಭಗವಂತ ಪ್ರತಿಯೊಬ್ಬ ಜೀವಿಯ ಕಲ್ಯಾಣಕ್ಕಾಗಿ, ಎಷ್ಟು ಜೀವಿಗಳಿದ್ದಾರೆ ಅಷ್ಟು ಜೀವಿಗಳ ಕಲ್ಯಾಣಕ್ಕಾಗಿ ವಿಶಿಷ್ಟ ಆಧ್ಯಾತ್ಮಿಕ ಗುಣವನ್ನು ವ್ಯಕ್ತ ಮಾಡ್ತಾನೆ. ಅಂದರೆ ಆಯಾ ವ್ಯಕ್ತಿ ಜೊತೆ ಅವನ ಒಂದು ಭಾವದಲ್ಲಿಯೇ ಅವನು
ತನ್ನ ಒಂದು ಪ್ರೀತಿ ವಿನಿಮಯಗಳನ್ನ ರಸ ವಿನಿಮಯಗಳನ್ನ ಇಟ್ಕೊಂಡಿದ್ದಾನೆ. ಅಂದ್ರೆ ಎಷ್ಟು ಅಸಂಖ್ಯಾತ ಜೀವಿಗಳಿದ್ದಾರೆ ಅಷ್ಟೊಂದು ಅಸಂಖ್ಯಾತ ಗುಣವಿಶೇಷಗಳು ಭಗವಂತನಲ್ಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭೌತಿಕ ಸೃಷ್ಟಿಯ ವ್ಯಾಪ್ತಿಯಲ್ಲಿ ಅಸಂಖ್ಯ ಜೀವಿಗಳು ಇರುವುದರಿಂದ ಭಗವಂತನು ಅನಂತ ಗುಣಗಳನ್ನ ವ್ಯಕ್ತ ಮಾಡುತ್ತಾನೆ. ಹೀಗಾಗಿ ಪ್ರತಿಯೊಬ್ಬ ಬದ್ಧಾತ್ಮನು ಪರಮಪ್ರಭುವನ್ನು ನಿರ್ದಿಷ್ಟ ರೀತಿಯಲ್ಲಿ ಮೆಚ್ಚಿಕೊಳ್ಳುತ್ತಾನೆ. ಪ್ರತಿಯೊಬ್ಬರು ಅಂದ್ರೆ ಭಗವಂತನಿಗೆ ನಾವೆಲ್ಲರೂ ಕೂಡ ಅವನ ಮಕ್ಕಳು. ಅವನ ಮಕ್ಕಳ ಸಂಖ್ಯೆ ಎಷ್ಟಿದೆ? ಹರೇ ಕೃಷ್ಣ. ಭಗವಂತನ ಮಕ್ಕಳ ಸಂಖ್ಯೆ ಎಷ್ಟಿದೆ? ಅಯ್ಯೋ ಮರ್ತೋಯ್ತು ಮಾತಾಜಿ, ಮಾತಾಜಿ ಮರ್ತೋಯ್ತು. ಒಬ್ಬೊಬ್ಬರಿಗೆ 16,000 ಹೆಂಡತಿಯರಿಗೆ 10 ಮಕ್ಕಳು. ಅಲ್ಲ ಮಾತಾಜಿ, ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಅಲ್ಲ, ನಾನು ಈಗ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಯಾವಾಗ್ಲೂ ಭಗವಂತನಿಗೆ ಎಷ್ಟು ಮಕ್ಕಳಿದ್ದಾರೆ? ನಾವೆಲ್ಲರೂ ಅವನ ಮಕ್ಕಳೇ, ಎಲ್ಲಾ ಜೀವಿಗಳು ಅವನ ಮಕ್ಕಳೇ. ಹಾಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಇದ್ದಾರೆ. ಅಷ್ಟು ಜನರ ಜೊತೆ ಅವನ ಒಂದು ಪ್ರೀತಿ ವಿನಿಮಯ ಇದೆ. ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ 10 ಮಕ್ಕಳಿದ್ರೆ ಮಕ್ಕಳ ಹೆಸರು ಬರ್ತೋಗ್ತಿದ್ರು ಅಂತ ಹೇಳ್ತಾರೆ. ಅದು ಭಗವಂತ ಹಾಗಲ್ಲ, ಅವ್ನಿಗೆ ಎಷ್ಟೇ ಮಕ್ಕಳಿದ್ರು ಅಷ್ಟು ಮಕ್ಕಳ ಬಗ್ಗೆ ಅವನಿಗೆ ಕಾಳಜಿ ಇದೆ, ಅಷ್ಟು ಮಕ್ಕಳ ಜೊತೆ ಅವನ ಆ ಪ್ರೀತಿ ವಿನಿಮಯ ಇದೆ. ಹಾಗಾಗಿ ಅವರ ಹೃದಯದಲ್ಲಿ ಪರಮಾತ್ಮನಾಗಿ ಸದಾ ಜೊತೆಲೇ ಇರ್ತಾನೆ. ಅತ್ಯಂತ ಗೋವುಗಳ ಹೆಸರು ನೋಡಿ ಹೇಗೆ ನೆನಪಿಟ್ಕೊಂಡಿದ್ದಾನೆ ಅವನು. ಕರೆದ ಕೂಡಲೇ ಒಂದೊಂದೇ ಗೋವುಗಳು ಬರ್ತದೆ ಬೃಂದಾವನದಲ್ಲಿ. ಹಾ ಮಾತಾಜಿ, ಅತ್ಯಂತ ಘನ ವಿದ್ವಾಂಸರು ಸಹ ಭೂಮಿಯ ಮಂಜಿನ ಹಾಗೂ ಬೆಳಕಿನ ಕಣಗಳನ್ನು ಒಂದು ದಿನ ಅಳೆಯಬಹುದಾದರೂ ಅವರು ಭಗವಂತನ ಗುಣಗಳನ್ನು ಅರಿತುಕೊಳ್ಳುವುದರಲ್ಲಿ ವಿಫಲರಾಗುತ್ತಾರೆ ಎಂದು ಇಲ್ಲಿ ಉದಾಹರಣೆ ನೀಡಲಾಗಿದೆ. ಈ ಉದಾಹರಣೆಯಲ್ಲಿ ಭೂಮಿ, ಮಂಜು, ಪ್ರಕಾಶ ಒಂದಕ್ಕಿಂತ ಮತ್ತೊಂದು ಹೆಚ್ಚು ಸೂಕ್ಷ್ಮವಾದವುಗಳು. ಆದ್ದರಿಂದ ವಸ್ತುಶಃ ಅವುಗಳ ಅಂತಃಕಣಗಳನ್ನು ಎಣಿಸುವುದು ಹೆಚ್ಚು ಕಷ್ಟಕರ ಎಂಬುದು ಅರಿತುಕೊಳ್ಳಬೇಕು. ಅಂದ್ರೆ ಅಂದ್ರೆ ಸಾಧಾರಣ ವ್ಯಕ್ತಿಯಿಂದ ಯಾರಾದ್ರೂ ಸಾಧಾರಣ ವ್ಯಕ್ತಿಗಳು ಭೂಮಿಯಲ್ಲಿರೋ ಕಣಕಣವನ್ನ ಎಣಿಸ್ಲಿಕ್ಕೆ ಆಗತ್ತಾ? ಯಾರಿಂದನಾದ್ರೂ ಅಂದ್ರೆ ಇಡೀ ಭೂಮಿ ಮೇಲಿರುವ ಮಣ್ಣನ್ನ ಎಣಿಸಕ್ಕಾಗತ್ತೆ? ಕಣಗಳನ್ನ, ಧೂಳಿನ ಕಣ ಎಣಿಸ್ಲಿಕ್ಕೆ ಆಗುದಿಲ್ಲ. ಧೂಳಿನ ಕಣಗಳನ್ನ, ಮತ್ತೆ ಅದಕ್ಕಿಂತ ಸೂಕ್ಷ್ಮ ಹೇಳ್ತಾ ಇದ್ರೆ ಮಂಜಿನ ಕಣ ಅಂತ. ಮಂಜು ಅದು ಸ್ವಲ್ಪ ಹೊತ್ತು ಬಿಸಿಲು ಬಿದ್ದರೆ ಅದು ಇದಾಗ್ಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಅದು ಡ್ರೈ ಆಗೋಕ್ಕೆ ಮುಂಚೆ ನಾವು ಅಷ್ಟು ಮಂಜಿನ ಕಣಗಳನ್ನ ಎಣಿಸ್ಲಿಕ್ಕಾಗತ್ತಾ? ಕಷ್ಟ ಆಗುತ್ತೆ. ಹಾಗೆ ಸೂರ್ಯನ ಬೆಳಕು ಕೂಡ, ಅವನ ಬೆಳಕು ಏನು ಬರ್ತಾ ಇದೆ ಅದರಲ್ಲಿ ಈ ವಿಜ್ಞಾನಿಗಳು ಹೇಳ್ತಾರೆ ಅದರಲ್ಲಿ ಪ್ರೋಟಾನ್ ಇದೆ, ಎಲೆಕ್ಟ್ರಾನ್ ಇದೆ, ಇದೆಲ್ಲವೂ ಇದೆ ಅಂತ. ಆ ಕಣಗಳನ್ನು ನಾವು ಕೂತು ಎಣಿಸ್ಲಿಕ್ಕಾಗುತ್ತೆ. ಅವನು ಭಗವಂತ ಸೂರ್ಯ ದೇವ ಅವನು ಎಷ್ಟೋ ದೂರದಲ್ಲಿದ್ದಾನೆ, ಅವನಿಂದ ಎಷ್ಟೊಂದು ಪ್ರಕಾಶ ಬೆಳಕು ಅದು ಹೊಮ್ತಾ ಇದೆ, ಅವುಗಳು ನಿರಂತರವಾಗಿ ಬರ್ತಾ ಇದೆ, ಅವುಗಳನ್ನು ನಾವು ಎಣಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಕೆಲವೊಂದು ಸಲ ವಿಜ್ಞಾನಿಗಳು ಅಥವಾ ಈ ತತ್ವಜ್ಞಾನಿಗಳು ಜ್ಞಾನಿಗಳು ಅವರು ಪ್ರಯತ್ನ ಮಾಡ್ತಾರಂತೆ ಅದನ್ನ ಎಣಿಸೋದಕ್ಕೆ. ಅದರಲ್ಲಿ ಕೆಲವೊಂದು ಸಲ ಅವರು ಸಕ್ಸಸ್ ಆದರೂ ಆಗ್ಬಿಡ್ಬೋದಂತೆ. ಆದರೆ ಭಗವಂತನ ಗುಣಗಳನ್ನು ಎಣಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದರಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಸಂಕರ್ಷಣರಂತಹ ಮಹಾ ವ್ಯಕ್ತಿಗಳು ವಾಸ್ತವವಾಗಿ ಭೂಮಿಯ ಮೇಲಿನ ಕಣಗಳ ಸಂಖ್ಯೆಯನ್ನು ಹಾಗೂ ಇಡೀ ಬ್ರಹ್ಮಾಂಡದಲ್ಲಿರುವ ಕಣಗಳನ್ನು ಕೂಡ ಎಣಿಸಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಸಂಕರ್ಷಣ, ಮೂಲ ಸಂಕರ್ಷಣ, ಮಹಾಸಂಕರ್ಷಣ ಅಂತ ಹೇಳ್ತೀವಿ. ಅಂದ್ರೆ ಸಂಕರ್ಷಣ ಅಂದ್ರೆ ಆದಿಶೇಷ, ಅವನು ಈ ಭೂಮಿಯ ಕಣಗಳನ್ನ ಎಣಿಸಿದ್ದಾನೆ ಅಂತ, ಅವನಿಂದ ಅದು ಸಾಧ್ಯ ಆಗಿದೆ ಅಂತ. ಆದರೂ ಅನಾದಿ ಕಾಲದಿಂದ ಭಗವಂತನ ಮಹಿಮಾ ಕೀರ್ತನೆಗಳನ್ನು ನಿರಂತರ ಮಾಡಿಕೊಂಡು ಬರುತ್ತಿರುವ ಸಂಕರ್ಷಣರಂತಹ ವ್ಯಕ್ತಿಯೂ ಸಹ ಭಗವಂತನ ಮಹಿಮೆಗಳನ್ನು ಎಣಿಸುವಿಕೆಯ ಕಡೆಯ ಭಾಗಕ್ಕೆ ಇನ್ನೂ ಬಂದಿಲ್ಲ ಅಂತ. ಅಂದರೆ ಅಂಥ ಅನಂತ ಶೇಷನೇ ಎಲ್ಲ ಭಗವಂತನ ಗುಣ ವಿಶೇಷಗಳನ್ನು ಅನಂತ ಕಾಲದಿಂದ ಅವನು ಹೇಳ್ತಾ ಇದ್ದಾನೆ ಅಂತ. ಅವನು ಇನ್ನೂ ಹೇಳ್ತಾನೆ ಇದ್ದಾನೆ, ಆದರೆ ಅವನು ಆ ಮಹಿಮೆಗಳನ್ನು ಹೇಳಿ ಅವನಿನ್ನೂ ಮುಗಿಸ್ಲಿಲ್ಲ. ಅವನಿಂದ ಅದನ್ನು ಮುಗಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಷ್ಟೊಂದು ಗುಣ ವಿಶೇಷಗಳು ಭಗವಂತನದು ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನು ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರಿಂದ ಬೆಣ್ಣೆ ಕದಿಯುವುದು, ತನ್ನ ಗೆಳತಿಯರಾದ ಗೋಪಿಕೆಯರೊಂದಿಗೆ ನರ್ತಿಸುವುದು ಹಾಗೂ ತನ್ನ ಗೋಪಬಾಲಕ ಬಾಲಮಿತ್ರರೊಡನೆ ಅವರ ಅತ್ಯಂತ ಪ್ರಿಯ ಸಂಗಾತಿಯಾಗಿ ಆಟ ಆಡುವುದು ಮೊದಲಾದ ತನ್ನ ಬಾಲಲೀಲೆಗಳ ಸಮಯದಲ್ಲಿ ಆತ ಅತ್ಯಂತ ಆಶ್ಚರ್ಯಕರ ಗುಣಗಳನ್ನು ಪ್ರದರ್ಶಿಸುತ್ತಾನೆ. ಅವು ಸಾಮಾನ್ಯ ಮನುಷ್ಯರ ಚಟುವಟಿಕೆಯಂತೆ ಕಂಡರೂ ಪರಿಶುದ್ಧ ಭಕ್ತರ ಪ್ರಾಣ ಮತ್ತು ಆತ್ಮವಾದ ಶ್ರೀಕೃಷ್ಣನ ಅಸಂಖ್ಯ ಹಾಗೂ ಅಳತೆಗೆ ನಿಲುಕದ ಸುಂದರ ದಿವ್ಯ ಗುಣಗಳನ್ನು ಆ ಮಹೋನ್ನತ ಲೀಲೆಗಳು ಒಳಗೊಂಡಿರುತ್ತವೆ. ಅಂದರೆ ಭಗವಂತ ಅವನ ಒಂದು ಲೀಲೆಗಳು ಹೇಗಿದೆ ಅಂತಂದರೆ ಯಾರನ್ನು ಕೂಡ ಅದು ಮೂಕ ವಿಸ್ಮಿತರನ್ನಾಗಿಸ್ಬಿಡುತ್ತೆ. ಅಂದರೆ ಇಲ್ಲಿ ನಾವು ನೋಡ್ತೀವಿ ಅವನು ಹೇಗೆ ಗೋಪಿಕಾ ಸ್ತ್ರೀಯರ ಜೊತೆ ಅವರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದಿಯುವಂಥದ್ದು, ಮತ್ತು ಅವನು ಗೋಪ ಬಾಲಕರ ಜೊತೆಲಿ ಗೋಪಿಕೆಯರು ಏನು ಮಾಡ್ತಾರೆ ಅಂದರೆ ಯಶೋಧ ಮಾತೆಯ ಒಂದು ಏಜ್ ಗ್ರೂಪಲ್ಲಿರುವಂತಹ ಗೋಪಿಗಳು ಅವ್ರು ಏನು ಮಾಡ್ತಾರೆ, ಭಗವಂತನನ್ನು ಅವನಿಗೆ ಬೆಣ್ಣೆ ತೋರಿಸಿ ಆಟ ಆಡಿಸಿ, ಇದು ಬೇಕು ಅಂತಂದರೆ ನೀನು ಡ್ಯಾನ್ಸ್ ಮಾಡಬೇಕು ಅಂದರೆ ಭಗವಂತ ಡ್ಯಾನ್ಸ್ ಆಡ್ತಾನೆ.
ಭಗವಂತನನ್ನೇ ಡ್ಯಾನ್ಸ್ ಮಾಡಿಸ್ತಾರೆ. ಆದರೆ ಭಗವಂತ ಹೇಗೆ ಮಗು ಅಂದರೆ ಅವನು ಅಂತಹ ಒಂದು ಆ ಪಾತ್ರದಲ್ಲಿಯೇ ಅವನು ಮುಳುಗಿ ಬಿಡ್ತಾನೆ. ಅವನ ಗುಣಗಳು ಆ ರೀತಿಯದ್ದಾಗಿರುತ್ತೆ. ಅಂದರೆ ದೇವೋತ್ತಮ ಪರಮಪುರುಷ, ಅವನನ್ನು ನೋಡಿ ಕಾಲ ಹೆದರುತ್ತೆ. ಆದರೆ ಅಂದರೆ ಮೃತ್ಯು ಯಮದೂತರು ಹೆದರ್ತಾರೆ. ಅಂಥವನು ಯಶೋಧ ಮಾತೆ ಒಂದು ಕೋಲನ್ನು ಹಿಡ್ಕೊಂಡು ಹೊಡಿಲಿಕ್ಕೆ ಬಂದರೆ ಅವಳನ್ನು ನೋಡಿ ಹೆದರ್ತಾನೆ. ಅಂದರೆ ಅವರ ಭಕ್ತರ ಜೊತೆ ಅವನು ಮಾಡುವಂಥ ಒಂದು ಅದ್ಭುತವಾದ ಲೀಲೆಗಳು ಏನಿದೆ, ಇದೆಲ್ಲ ಅವರು ಮೇಲ್ನೋಟಕ್ಕೆ ನೋಡಿದ್ರೆ ಸಾಧಾರಣ ಮನುಷ್ಯನ ಹಾಗೆ ಅನಿಸಿದ್ರು ಕೂಡ ಭಗವಂತನ ದಿವ್ಯತ್ವವನ್ನು ತಿಳ್ಕೊಂಡವರಿಗೆ ಇದೆಲ್ಲವೂ ಕೂಡ ಅದ್ಭುತ ಆಗುತ್ತೆ. ಮತ್ತು ಇಲ್ಲಿ ನಾವು ನೋಡ್ತೀವಿ ಅನೇಕ ವಿಚಾರಗಳು ಭಗವಂತನ ಗುಣವಿಶೇಷಗಳಲ್ಲಿ. ಅಂದರೆ ಅವನು ಏನು ಮಾಡ್ತಾನೆ, ಗೋವರ್ಧನಗಿರಿಯನ್ನು 7 ವರ್ಷದ ಬಾಲಕ ಯಾರಿಂದ ಅನ್ನೋದ್ರು ಎತ್ತಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದ್ರೆ ಅಸಾಧ್ಯವಾದ್ದು, ಅದನ್ನು ಕೂಡ ಅವನು ಮಾಡಿ ತೋರಿಸ್ತಾನೆ. ಇದೆಲ್ಲವೂ ಕೂಡ ಅವನ ಲೀಲೆಗಳು. ಮತ್ತು ಅವನು ಪೂತನಿ, ಅವಳು ಅವನನ್ನು ಸಾಯಿಸ್ಲಿಕ್ಕೆ ಅಂತ ಬಂದವಳು, ಅವಳಿಗೆ ತಾಯಿಯ ಸ್ಥಾನವನ್ನು ಕೊಡ್ತಾನೆ. ದುರ್ಯೋಧನನನ್ನು ಅಂದರೆ ಅವನು ಅಧರ್ಮಿ ಅಂತ ಹೇಳಿ ಅವನು ಶಿಕ್ಷಿಸ್ತಾನೆ. ಶಿಕ್ಷೆ ಕೊಡೋದಕ್ಕೆ ಭೀಮನಿಗೆ ಅವನೇ ಸಲಹೆ ಕೊಡ್ತಾನೆ, ಹೇಗೆ ಅವನಿಗೆ ತೊಡೆಗೆ ಹೊಡಿಬೇಕು ಅನ್ನೋದನ್ನು ಭಗವಂತನೇ ಅವನಿಗೆ ಹೇಳ್ಕೊಡುವಂಥದ್ದು. ಆದರೆ ಹೊಡೆಯುವ ಸಂದರ್ಭದಲ್ಲೂ ಕೂಡ ಅವನಿಗೆ ಖುಷಿ ಆಗೋದಿಲ್ಲ, ಅವನಿಗೆ ಸಂತೋಷ ಆಗೋದಿಲ್ಲ, ಧರ್ಮ ಅಳೀತು ಅಂತ ಅನಿಸೋದಿಲ್ಲ. ಅವನು ಕೂಡ ನನ್ನ ಮಗು, ಅಂದರೆ ಅವನು ಕೂಡ ನನ್ನ ಅಂಶ. ಹಾಗಾಗಿ ಅವನಿಗೆ ನೋವಾದಾಗ ಅವನಿಗೂ ನೋವಾಗುತ್ತೆ, ಭಗವಂತನಿಗೂ ನೋವಾಗುತ್ತೆ, ಅವನಿಗೂ ಬೇಸರ ಆಗುತ್ತೆ. ಇದೆಲ್ಲವೂ ಕೂಡ ಅವನ ಅದ್ಭುತವಾದ ಒಂದು ಗುಣವಿಶೇಷಗಳು. ಅಂದರೆ ಆತ್ಮಾರಾಮ ಅಂತ ಕರೆಸ್ಕೊಳ್ಳುವಂಥ ಭಗವಂತ ಅವನೇನು ಮಾಡ್ತಾನೆ, 16,108 ಹೆಂಡತಿಯರನ್ನು ಅಷ್ಟು ಗೃಹಸ್ಥನ ಹಾಗೆ ಅಷ್ಟು ಚೆನ್ನಾಗಿ ನೋಡ್ಕೋತಾನೆ. ಮತ್ತು ಅವನಿಗೆ ರಣಚೋರ ಅನ್ನಿಸ್ಕೋತಾನೆ ಭಗವಂತ. ಅವನಿಂದ ಎಲ್ಲ ಒಂದು ನಿಯಂತ್ರಣ ನಡೀತಿದೆ, ಅವನೇ ಎಲ್ಲದರ ಸೃಷ್ಟಿಕರ್ತ ಆಗಿದ್ದಾನೆ. ಅಂಥವನು ಯುದ್ಧ ಸಮಯದಲ್ಲಿ ಜರಾಸಂಧರಿಂದ ಅವನು ಓಡಿ ಹೋಗ್ತಾನೆ, 21 ಬಾರಿ ಓಡಿ ಹೋಗ್ತಾನೆ. ಯಾಕೆ ಭಗವಂತ ಹೀಗೆಲ್ಲ ಮಾಡ್ತಾನೆ? ಮತ್ತು ಅವನೆಲ್ಲ ಅವನ ಭಕ್ತರ ಕೈಯಲ್ಲಿ ಅವರನ್ನು ಹತ್ಯೆ ಆಗುವ ಹಾಗೆ ಮಾಡ್ತಾನೆ, ತಾನು ಮಾಡೋದಿಲ್ಲ, ತನ್ನ ಭಕ್ತರ ಕೈಯಲ್ಲಿ ಮಾಡಿಸ್ತಾನೆ. ಹೀಗೆ ಭಗವಂತನ ಗುಣಗಳು ಎಣಿಸ್ತಾ ಹೋದರೆ ಯಾರಿಂದಲೂ ಕೂಡ ಅವರು ಕಲ್ಪನೆಗೆ ಮೀರಿದಂತಹ ಭಗವಂತನ ಒಂದು ಗುಣವಿಶೇಷಗಳು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ನೋಡುವಂಥ ಜನರಿಗೆ, ಭಗವಂತನನ್ನ ಮನುಷ್ಯ ಅಂತ ಹೇಳಿ ನೋಡೋ ಜನರಿಗೂ ಅವನ ದಿವ್ಯತ್ವವನ್ನು ತಿಳಿದಂತಹ ಭಕ್ತರಿಗೂ ಒಂದು ವ್ಯತ್ಯಾಸ ಇದೆ ಈ ಒಂದು ಅವನ ಗುಣಗಳನ್ನು ನೋಡುವಂಥ ರೀತಿಯಲ್ಲಿ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ಭಗವಂತನ ಗುಣಗಳನ್ನು ತಿಳ್ಕೊಂಡ್ವಿ. ಮುಂದೆ ಬರುವಂಥ ಶ್ಲೋಕದಲ್ಲಿ ನಾವಿವಾಗ ಅವನ ಭಕ್ತರ ಗುಣಗಳನ್ನು ತಿಳ್ಕೊತಾ ಇದ್ವಿ. ಶ್ಲೋಕ 8. ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಮುಂಜಾನಯೇವಾತ್ಮಕೃತಂ ವಿಪಾಕಂ ಋತ್ವಾ ವಪೂರ್ಭಿರ್ವಿವದಾ ನಮಸ್ತೆ ಜೀವೇತಯೋ ಮುಕ್ತಿಪದೇ ಸದಯಾಭಾ. ಹರೇ ಕೃಷ್ಣ. ಯಾರಾದರೂ ಹೋಗ್ತೀರಾ? ನನ್ನ ಪ್ರಿಯ ಪ್ರಭು ತನ್ನ ಪೂರ್ವ ಪಾಪಕರ್ಮಗಳ ಪ್ರತಿಕ್ರಿಯೆಗಳನ್ನು ಸದಾ ತಾಳ್ಮೆಯಿಂದ ಸಹಿಸಿಕೊಂಡು ಹೃದಯ ಹಾಗೂ ಕಾಯಗಳನ್ನು ನಿಮಗೆ ಸಮರ್ಪಿಸಿ ನಮಸ್ಕರಿಸುತ್ತಾ ನೀನು ಅವ್ಯಾಚ ಕರುಣೆ ತೋರುವುದನ್ನೇ ಕಾತರದಿಂದ ನಿರೀಕ್ಷಿಸುವವನು ಖಂಡಿತವಾಗಿಯೂ ಮೋಕ್ಷಕ್ಕೆ ಅರ್ಹನು, ಏಕೆಂದರೆ ಅದು ಆತನ ಹಕ್ಕಾಗಿರುತ್ತವೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಂದರೆ ಇಲ್ಲಿ ಅವನ ಭಕ್ತನ ಗುಣಗಳನ್ನು ಹೀಗೆ ಹೇಳ್ತಾ ಇದ್ದಾರೆ. ಭಗವಂತನ ಭಕ್ತರು ಅವರು ಹೇಗಿರ್ತಾರೆ ಅಂತ. ನನ್ನ ಪ್ರಿಯ ಪ್ರಭು ತನ್ನ ಪೂರ್ವ ಪಾಪಕರ್ಮಗಳ ಪ್ರತಿಕ್ರಿಯೆಗಳನ್ನು ಸದಾ ತಾಳ್ಮೆಯಿಂದ ಸಹಿಸಿಕೊಂಡು, ಅಂದರೆ ಪ್ರತಿಯೊಂದು ವ್ಯಕ್ತಿನೂ ಈ ಭೌತಿಕ ಜಗತ್ತಿಗೆ ಬಂದಿದ್ದಾನೆ ಬದ್ಧಾತ್ಮ ಅಂತಂದರೆ ಅವನ ಕರ್ಮಗಳು ಅದು ನಿಶೇಷ ಆಗಿಲ್ಲ, ಅದನ್ನು ಕಳ್ಕೊಳ್ಳೋಕ್ಕಾಗಿಯೇ ಬರ್ತಾ ಇದ್ದಾನೆ. ಆದರೆ ಈ ಭಕ್ತ ಅವನು ಬಂದಾಗ ಏನು ಮಾಡ್ತಾನೆ, ತನ್ನೆಲ್ಲ ಪಾಪಕರ್ಮಗಳ ಪ್ರತಿಕ್ರಿಯೆಗಳು ಅವನ ಜೀವನದಲ್ಲಿ ಬಂದಾಗ, ಕಷ್ಟಗಳು ಸುಖಗಳಾಗಿ ಬರ್ತಾ ಇದ್ದಾಗ ಅವನು ಅದನ್ನೆಲ್ಲ ತಾಳ್ಮೆಯಿಂದ ಸಹಿಸ್ಕೋತಾನೆ. ಹೃದಯ ಹಾಗೂ ಕಾಯಗಳು ನಿನಗೆ ಸಮರ್ಪಿಸಿ ನಮಸ್ಕರಿಸುತ್ತಾನೆ. ಅಂದರೆ ಕಾಯ ವಾಚ ಮನಸ್ಸ ಭಗವಂತನಿಗೆ ನಮಸ್ಕಾರ, ಅಂದರೆ ಅವನಿಗೆ ಶರಣಾಗ್ತಾನೆ. ಮತ್ತು ನೀನು ಅವ್ಯಾಜ್ಯ ಕರುಣೆ ತೋರುವುದನ್ನೇ ಕಾತರದಿಂದ ನಿರೀಕ್ಷಿಸುವವನು. ಅಂದರೆ ಯಾಕೆ ಆ ರೀತಿ ಶರಣಾಗ್ತಾನೆ ಅಂತಂದರೆ ಭಗವಂತನ ಅವ್ಯಾಜ್ಯ ಕರುಣೆಗಾಗಿ ಅವನು ಕಾಯ್ತಾ ಇದ್ದಾನೆ, ಕಾತರದಿಂದ ನಿರೀಕ್ಷಿಸ್ತಾ ಇದ್ದಾನೆ. ಮತ್ತು ಅಂತಹ ವ್ಯಕ್ತಿ ಖಂಡಿತವಾಗಿ ಮೋಕ್ಷಕ್ಕೆ ಅರ್ಹನು. ಅಂಥವನು ಭಗವಂತನ ಧಾಮಕ್ಕೆ ಹಿಂದಿರುಗೋದಕ್ಕೆ ಅರ್ಹತೆಯನ್ನು ಆಗಲೇ ಪಡೆದಿದ್ದಾನೆ ಅಂತ. ಏಕೆಂದರೆ ಅದು ಆತನ ಹಕ್ಕಾಗಿದೆ. ದಾಯಾಬಾಕ್ ಅಂದರೆ ಅದು ಪಿತ್ರಾರ್ಜಿತ ಹಕ್ಕು ಅಂತ ಹೇಳ್ತಾರಲ್ಲ, ಹಾಗೆ ಅದು ಅವನ ಹಕ್ಕು. ಯಾರು ಇದನ್ನು ಮಾಡಿದ್ದಾನೆ ಅಂದರೆ ಯಾರು ತನ್ನ ಪಾಪಕರ್ಮಗಳು ಜೀವನದಲ್ಲಿ ಬಂದಾಗ ಅದನ್ನು ಸಹಿಸ್ಕೊಳ್ತಾನೆ, ಭಗವಂತನ ಶರಣಾಗತಿಯನ್ನು ಸದಾ ಮುಂದುವರಿಸ್ತಾನೆ
ಮತ್ತೆ ಭಗವಂತನಿಂದ ಅವ್ಯಾಜ್ಯ ಕರುಣೆಗೆ ಸದಾ ಕಾಯ್ತಾ ಇರ್ತಾನೆ. ಅಂತಹ ವ್ಯಕ್ತಿ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅರ್ಹನಾಗಿರ್ತಾನೆ. ಈ ಎಲ್ಲ ಗುಣಗಳು ನಾವು ಭಕ್ತರಲ್ಲಿ ಕಾಣಲಿಕ್ಕೆ ಸಾಧ್ಯ ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಭಾವಾರ್ಥ ಹೋಗ್ತೀರಾ? ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಭಾವಾರ್ಥ ಪ್ರಭುಪಾದರು ಬರೆದಿರುವ ಹಾಗೆ ಪ್ರಭುಪಾದವರಿಗೆ ಜಯವಾಗಲಿ. ನ್ಯಾಯಯುತ ಪುತ್ರನು ತಾನು ಜೀವಿಸಿದ್ದರೆ ಸಾಕು, ಅದರಿಂದಲೇ ಹೇಗೆ ತನ್ನ ತಂದೆಯ ವಾರಸುದಾರನಾಗುತ್ತಾನೋ ಹಾಗೆ ಭಕ್ತಿ ಯೋಗ ತತ್ವವನ್ನು ಅನುಸರಿಸುತ್ತಾ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಸುಮ್ಮನೆ ಜೀವಿಸುತ್ತಿದ್ದರೆ ಸಾಕು, ಆತ ಸಹಜವಾಗಿಯೇ ದೇವೋತ್ತಮ ಪರಮಪುರುಷನ ಕರುಣೆಗೆ ಪಡೆಯಲು ಅರ್ಹನಾಗುತ್ತಾನೆ. ಅಂದರೆ ಆತ ಭಗವದ್ಧಾಮಕ್ಕೆ ಉನ್ನತಿ ಹೊಂದುತ್ತಾನೆ ಎಂದು ಶ್ರೀಧರ ಸ್ವಾಮಿಯವರು ತಮ್ಮ ವ್ಯಾಖ್ಯಾನದಲ್ಲಿ ನಿರೂಪಿಸಿದ್ದಾರೆ. ನಿಕ್ಷಮಾಣ ಎಂಬ ಪದವು ಪೂರ್ವಪಾದ ಕರ್ಮಗಳ ಪರಿಣಾಮದ ನೋವನ್ನು ಅನುಭವಿಸುತ್ತಿರುವಾಗಲೂ ಪರಮಪ್ರಭುವಿನ ಕರುಣೆಗಾಗಿ ಹಾತೊರೆಯುತ್ತಿರುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ತನಗೆ ಸಂಪೂರ್ಣವಾಗಿ ಶರಣಾಗತನಾದ ಭಕ್ತನು ತನ್ನ ಪರಿಪೂರ್ಣ ಪರಿಣಾಮಗಳನ್ನು ಅನುಭವಿಸಬೇಕಾಗಿಲ್ಲವೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ವಿವರಿಸುತ್ತಾನೆ. ಆದರೆ ಭಕ್ತನು ತನ್ನ ಮನಸ್ಸಿನಲ್ಲಿ ಪೂರ್ವ ಪಾಪಕರ್ಮಗಳ ಮನೋಭಾವವನ್ನು ಅಂಶಗಳನ್ನು ಉಳಿಸಿಕೊಂಡಿರಬಹುದಾದ್ದರಿಂದ ಭಗವಂತನು ತನ್ನ ಭಕ್ತರಿಗೆ ದೇವತೆಯನ್ನು ನೀಡಿ ಆತನ ಯೋಗ ಪ್ರವೃತ್ತಿಯ ಕೊನೆಯ ಕುರುಹಗಳನ್ನು ನಿವಾರಿಸುತ್ತಾನೆ. ಈ ದಂಡನೆ ಕೆಲವೊಮ್ಮೆ ಪಾಪಕರ್ಮ ಪರಿಣಾಮ ಎಂಬಂತೆ ತೋರುತ್ತದೆ. ಭಗವಂತನ ಇಡೀ ಸೃಷ್ಟಿಯ ಉದ್ದೇಶವು ಭಗವಂತನಿಂದ ಸ್ವತಂತ್ರವಾಗಿ ಭೋಗ ಬಯಸವುಳ್ಳ ಜೀವಿಯು ಪ್ರವೃತ್ತಿಯನ್ನು ಸರಿಪಡಿಸುವುದಾಗಿದೆ. ಆದ್ದರಿಂದ ಪಾಪಕರ್ಮಗಳಿಗೆ ನೀಡುವ ವಿಶಿಷ್ಟ ದಂಡನೆಯ ಅಂತ ಚಟುವಟಿಕೆಗಳಿಗೆ ಕಾರಣವಾದ ಮನೋಭಾವವನ್ನು ನಿವಾರಿಸಲು ವಿಶಿಷ್ಟವಾಗಿ ರೂಪಿತವಾಗಿದೆ. ಭಕ್ತನು ಭಗವಂತನ ಭಕ್ತಿ ಸೇವೆಗೆ ಶರಣಾಗತನಾಗಿದ್ದರೂ ಇಲ್ಲವಾ ಆತ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣವಾಗುವವರೆಗೆ ಓದಿ ಪ್ರಭುಜಿ ನಿರ್ಮೂಲ ಮಾಡಲು ವಿಶಿಷ್ಟ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾನೆ. ಶ್ರದ್ಧಾವಂತ ಭಕ್ತನು ಅನುಭವಿಸುವ ಈ ವೇದನೆಯು ತಾಂತ್ರಿಕವಾಗಿ ಕರ್ಮದ ಪ್ರತಿಕ್ರಿಯೆಯಲ್ಲ, ಬದಲಾಗಿ ಅದು ತನ್ನ ಭಕ್ತಿಯನ್ನು ಭೌತಿಕ ಜಗತ್ತಿನ ಸಂಪೂರ್ಣವಾಗಿ ಹೊರಬರುವಂತೆ ಮಾಡಲು ಮತ್ತು ಭಗವದ್ಧಾಮಕ್ಕೆ ಹಿಂತಿರುಗುವಂತೆ ಮಾಡಲು ಭಗವಂತನು ತೋರಿದ ವಿಶೇಷ ಕರುಣೆಯಾಗಿರುತ್ತದೆ. ಪ್ರಾಮಾಣಿಕ ಭಕ್ತನು ಭಗವದ್ಧಾಮಕ್ಕೆ ಹಿಂತಿರುಗಲು ಕಾತರನಾಗಿ ಅಪೇಕ್ಷಿಸುತ್ತಿರುತ್ತಾನೆ. ಆದ್ದರಿಂದ ಆತ ಭಗವಂತನ ಕರುಣಾಪೂರಿತ ಶಿಕ್ಷೆಯನ್ನು ಮನಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾನೆ ಹಾಗೂ ದೇಹ ಮಾತು ಮತ್ತು ಹೃದಯಪೂರ್ವಕವಾಗಿ ಭಗವಂತನಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸುವುದನ್ನು ಮುಂದುವರಿಸುತ್ತಾನೆ. ಭಗವಂತನ ವೈಯಕ್ತಿಕ ಸಹವಾಸದ ಅವಕಾಶಕ್ಕಾಗಿ ತಾನು ಪಡುವ ಎಲ್ಲಾ ಕಷ್ಟಗಳನ್ನು ಅಲ್ಪವೆಂದು ತಿಳಿಯುವ ಭಗವಂತನ ಅಂತಹ ನಿಜಭಕ್ತನು ಖಂಡಿತವಾಗಿಯೂ ಇಲ್ಲಿ ಎಂಬ ಪದದ ಸೂಚಿಸುವಂತೆ ಭಗವಂತನ ನಿಜ ಪುತ್ರನಾಗಿರುತ್ತಾನೆ. ಒಬ್ಬ ವ್ಯಕ್ತಿ ಹೀಗೆ ಅಗ್ನಿಯಾಗಕ್ಕೆ ಸೂರ್ಯನ ಸಮೀಪ ಹೋಗಲಾರನೋ ಹಾಗೆ ಕಠೋರವಾದ ಸ್ತುತಿ ಪ್ರತಿಕ್ರಿಯೆಯನ್ನು ಅನುಭವಿಸದೆ ಯಾರಾದರಾಗಲಿ ಪರಮ ಶುದ್ಧವೆನಿಸಿದ ಶ್ರೀಕೃಷ್ಣನನ್ನು ಸಮೀಪಿಸಲಾರರು. ಅಂತ ಪ್ರಕ್ರಿಯೆಯು ಕ್ಲೇಶಾನುಭವವೆಂದು ತೋರಬಹುದು, ಆದರೆ ಅದು ವಾಸ್ತವವಾಗಿ ಭಗವಂತನ ಸ್ವಹಸ್ತದಿಂದಲೇ ನೀಡಿದ ಚಿಕಿತ್ಸೋಪಚಾರವಾಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸಾರಿ, ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಲ್ಲಿ ಭಗವಂತನ ಶುದ್ಧ ಭಕ್ತರ. ಹರೇ ಕೃಷ್ಣ ಪ್ರಭುಜಿ. ಕೇಳಿಸ್ತಿದ್ಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಿದೆಯಲ್ಲ ಮಾತಾಜಿ? ಕೇಳ್ತಾ ಇದೆ ಮಾತಾಜಿ, ಕೇಳ್ತಾ ಇದೆ. ಹಾ ಮಾತಾಜಿ, ಧನ್ಯವಾದಗಳು ಪ್ರಭುಜಿ. ಮಾತಾಜಿ, ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಭಗವಂತ
ಅವನ ಒಂದು ಭಕ್ತರ ಗುಣಗಳನ್ನ ಹೇಳ್ತಾ ಇದ್ದಾನೆ. ಅದು ಸಾಧಾರಣ ಭಕ್ತರಲ್ಲ, ಇವರೆಲ್ಲರೂ ಶುದ್ಧ ಭಕ್ತರು. ನಮ್ಮ ಹಾಗೆ ಅಲ್ಲ. ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೋಗಿ ನಮ್ಗೆ ಏನಾದ್ರು ಕಷ್ಟಗಳು ಬರ್ತಾ ಇದೆ ಅಂದ್ರೆ ಸಹಿಸೋಕೆ ನಮ್ ಕೈಯಲ್ಲಿ ಆಗೋದಿಲ್ಲ, ತಾಳ್ಮೆ ಇಲ್ಲ, ಸಹಿಸ್ಕೊಳಕ್ ಆಗೋದಿಲ್ಲ. ಕೂಡಲೇ ಯಾವ್ದಾದ್ರು ದೇವ್ರಿಗೆ ಹೋಗಿ ಹರಕೆ ಹೊತ್ಕೋತೀವಿ, ಎಲ್ಲರ ಹತ್ರ ಹೇಳ್ಕೋತೀವಿ. ಆಗ ಏನ್ ಹೇಳ್ತಾರೆ, ಈ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರು ತುಂಬಾ ಪವರ್ಫುಲ್, ಆ ದೇವಸ್ಥಾನಕ್ಕೆ ಹೋಗಿ ಆ ತರ ಮಾಡಿ ಅದು ತುಂಬಾ ಪವರ್ಫುಲ್, ನಿಮ್ದು ಏನ್ ಕಷ್ಟ ಇದ್ರೂ ಹೋಗುತ್ತೆ ಅಂತ. ಆಗೊಂದ್ ವೇಳೆ ಹೋಗಿ ಆ ದೇವಸ್ಥಾನದಲ್ಲಿ ಅದು ನಮ್ ಕಷ್ಟ ನಿವಾರಣೆ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಕೂಡ್ಲೆ ನಾವು ಅಲ್ಲಿ ಆ ಭಕ್ತಿ ಹೋಯ್ತು ಆ ದೇವರ ಮೇಲೆ, ಮತ್ತೆ ಇನ್ನೊಂದು ದೇವಸ್ಥಾನ, ಇನ್ನೊಂದು ದೇವ್ರು, ಹೀಗೆ ಹುಡುಕ್ತಿವಿ. ಆದ್ರೆ ಇಲ್ಲಿ ಶುದ್ಧ ಭಕ್ತರು ಹಾಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅವರ ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದಾಗ್ಲೂ ಕೂಡ, ಉದಾಹರಣೆಗೆ ನಾವು ನೋಡ್ತೀವಿ ಕುಂತಿ ಮಹಾರಾಣಿ, ಪಾಂಡವರು, ಮತ್ತೆ ಪ್ರಹ್ಲಾದ ಮಹಾರಾಜ, ಇವರೆಲ್ಲರೂ ಕೂಡ ಅವರ ಬದುಕಿನಲ್ಲಿ ಎಂತೆಂಥ ಕಷ್ಟಗಳು ಬರುತ್ತೆ, ಎಲ್ಲಾ ಕಷ್ಟಗಳನ್ನು ಅವ್ರು ಹೇಗೆ ಸಹಿಸ್ಕೊಳ್ತಾರೆ ಅನ್ನುವಂಥದ್ದು, ತಾಳ್ಮೆಯಿಂದ ಅವರು ಅದನ್ನೆಲ್ಲ ಹೇಗೆ ಸಹಿಸ್ಕೊಳ್ತಾರೆ ಅನ್ನುವಂಥದ್ದು. ಸಹನೆ ಅಷ್ಟು ಮಾಡಿದಾಗ್ಲೂ ಕೂಡ ಅವರಿಗೆ ಭಗವಂತನ ಮೇಲೆ ಒಂದು ಏನಿರುತ್ತೆ, ಶ್ರದ್ಧೆ ಇರುತ್ತೆ, ಅವನಲ್ಲಿ ಒಂದು ನಂಬಿಕೆ ಇರುತ್ತೆ. ಅವನಿಗೆ ಶರಣಾಗತರಾದವರು, ಭಗವಂತ ನಮ್ಮನ್ನ ಕಾಯ್ತಾ ಇರುವಂತದ್ದು ಅಂತ ಹೇಳಿ ಅವನಿಗೆ ನಮಸ್ಕಾರಗಳನ್ನ ಶರಣಾಗತಿಯನ್ನ ಮಾಡ್ಕೊಳ್ತಾ ಅವರು ಅವನ ಕರುಣೆಗೆ ಮಾತ್ರ ಕಾಯ್ತಾರೆ. ಹೀಗೆ ಯಾರು ಅಂತಹ ಶುದ್ಧ ಭಕ್ತರಿರ್ತಾರೆ ಅಂಥವ್ರು ಮಾತ್ರನೇ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ. ಅಂತಹ ಗುಣಗಳು ಯಾರಲ್ಲಿ ಇಲ್ಲ ಅವರು ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಅಸಾಧ್ಯ ಅನ್ನೋದನ್ನ ಇಲ್ಲಿ ತಿಳ್ಕೊತಾ ಇದ್ವಿ. ಅಂದ್ರೆ ಎಷ್ಟು ಅಂಥವ್ರಿಗೆ ಅಧಿಕಾರ ಇದೆ ಹೋಗೋದಕ್ಕೆ ಅಂತಂದ್ರೆ, ದಾಯಾಬಾಕ್ ಅಂತ ಪದ ಇಲ್ಲಿ ಬಳಸ್ತಾ ಇದ್ದಾರೆ. ಅಂದ್ರೆ ಒಬ್ಬ ಮಗ ಅವನೇನು ಮಾಡ್ಬೇಕಾಗಿಲ್ಲ. ಅಂದ್ರೆ ಸಾಧಾರಣವಾಗಿ ಮಕ್ಕಳು ಅಂತಂದ್ರೆ ತಂದೆ ತಾಯಿ ಎಲ್ಲರೂ ಕೂಡ ಎದುರು ನೋಡುವಂಥದ್ದು ಏನಂದ್ರೆ, ಮಕ್ಕಳು ಮುಂದೆ ನಮ್ಮನ್ನ ನೋಡ್ಕೋತಾರೆ ಅಂತ, ಚೆನ್ನಾಗಿ ನೋಡ್ಕೋತಾರೆ, ನನ್ನ ಮಗು ನನ್ನನ್ನ ನನಗೆ ವಯಸ್ಸಾದ್ಮೇಲೆ ನಾನು ನೋಡ್ಕೋತಾರೆ ಅಂತ. ಹೋಗೊಂದ್ ವೇಳೆ ಮಗು ನೋಡ್ಕೊಂಡಿಲ್ಲ ಅಂದ್ರೂ ಕೂಡ, ಅಂದ್ರೆ ಆ ಮಕ್ಕಳು ನೋಡ್ಕೊಳ್ಳೋದಿಲ್ಲ, ಅಪ್ಪ ಅಮ್ಮ ನೋಡ್ಕೊಳ್ಳೋದಿಲ್ಲ, ನಿರ್ಲಕ್ಷಿಸ್ತಾರೆ, ಅವ್ರ ಇಷ್ಟ ಬಂದಾಗ ಇರ್ತಾರೆ. ಆದ್ರೂ ಕೂಡ ಅವನು ಬದುಕಿದ್ದ ಅಂತಂದ್ರೆ ಅವನಿಗೆ ಅಧಿಕಾರ ಇದೆ, ತಂದೆಯ ಆಸ್ತಿಯಲ್ಲಿ ಅಧಿಕಾರ ಇದೆ. ಹೌದಲ್ವಾ ಹರೇ ಕೃಷ್ಣ? ಅವನು ಬರೀ ಬದುಕಿದ್ರೆ ಸಾಕು, ಅವನೇನ್ ಮಾಡ್ಬೇಕಾಗಿದ್ದೇನಿಲ್ಲ, ಜೀವಿಸಿದ್ರೆ ಸಾಕು, ಅವರ ಅಪ್ಪನ ಆಸ್ತಿಯಲ್ಲಿ ಅವನಿಗೆ ಅಧಿಕಾರ ಇದೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದೇ ರೀತಿ ಅಧಿಕಾರ ಭಕ್ತನಿಗಿದೆ. ಯಾವಾಗ ಇದೆ ಅಂತಂದ್ರೆ, ಭಗವಂತನ ಧಾಮಕ್ಕೆ ಹೋಗೋ ಅಧಿಕಾರ ಅವನಿಗಿದೆಯಂತೆ. ಯಾವಾಗ ಅಂತಂದ್ರೆ, ಎಲ್ಲ ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನ ತಾಳ್ಮೆಯಿಂದ ಸಹಿಸ್ಕೊಂಡು, ಮತ್ತೆ ಭಗವಂತನ ಪಾದಗಳನ್ನ ಯಾವತ್ತೂ ಬಿಡದಿರ ಭಕ್ತಿಯಲ್ಲಿ ಮುಂದುವರಿಸ್ತಾ, ಒಂದ್ ಸದಾ ಭಗವಂತನ ಕರುಣೆಯನ್ನ ಎದುರು ನೋಡ್ತಾ ಇಡೀ ಜೀವನವನ್ನ ಅವನು ಅದರಲ್ಲಿ ಕಳೆದ್ರೆ ಸಾಕು, ಅವನಿಗೆ ಅಧಿಕಾರ ಇದೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಶ್ರೀಧರ ಸ್ವಾಮಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಮೀಕ್ಷಮಾಣ ಎಂಬ ಪದವು ಪೂರ್ವ ಪಾಪಕರ್ಮಗಳ ಪರಿಣಾಮದ ನೋವನ್ನು ಅನುಭವಿಸುತ್ತಿರುವಾಗಲೂ ಪರಮಪ್ರಭುವಿನ ಕರುಣೆಗಾಗಿ ಹಾತೊರೆಯುತ್ತಿರುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ತನಗೆ ಸಂಪೂರ್ಣವಾಗಿ ಶರಣಾಗತನಾದ ಭಕ್ತನು ತನ್ನ ಪೂರ್ವಕರ್ಮ ಪರಿಣಾಮಗಳನ್ನು ಅನುಭವಿಸಬೇಕಾಗಿಲ್ಲವೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ವಿವರಿಸುತ್ತಾನೆ. ಅಂದ್ರೆ ಭಗವಂತ ಹೇಳ್ತಾನೆ, ಪರಿತ್ರಾಣಾಯ ಅಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ನೀ ನನ್ನ ಶುದ್ಧ ಭಕ್ತನಾಗಿ ನನಗೆ ಶರಣಾಗತನಾದ್ರೆ ಸಾಕು, ನಿನಗೆ ಯಾವುದೇ ಪಾಪದ ಪ್ರತಿಕ್ರಿಯೆಗಳಿಲ್ಲ ಅಂತ ಭಗವಂತನೇ ನೇರವಾಗಿ ಹೇಳಿದ್ದಾನೆ. ಹಾಗಾದ್ರೆ ಶುದ್ಧ ಭಕ್ತನಿಗೆ ಯಾವುದೇ ಪಾಪದ ಪರಿಣಾಮಗಳು ಇಲ್ಲ ಅಂದ್ರೂ ಕೂಡ ಅವನ ಜೀವನದಲ್ಲಿ ಕಷ್ಟಗಳು ಯಾಕೆ ಬರ್ತಾ ಇದೆ, ಯಾಕೆ ಬರುತ್ತೆ ಹರಿಕೃಷ್ಣ? ಶುದ್ಧ ಭಕ್ತನಿಗೆ ಯಾವಾಗ ಅವನು ಭಗವಂತನಿಗೆ ಶರಣಾಗತಿಯ ಸ್ಥಾನಕ್ಕೆ ಹೋಗಿದ್ದಾನೆ ಅಂದ್ರೆ, ಭಗವಂತನ ಅರ್ಥ ಮಾಡ್ಕೊಂಡಿದ್ದಾನೆ, ಮತ್ತೆ ಭಗವಂತನಿಗೆ ಶರಣಾಗಬೇಕು ಅನ್ನೋಂತಹ ಒಂದು ಮನಸ್ಥಿತಿ ಅವನಿಗೆ ಬಂದಿದ್ದಾಗಿದೆ ಎಂದು ಕೂಡಲೇ ಭಗವಂತ ಅವನ ಪಾಪ ಕರ್ಮಗಳ ನಿವಾರಣೆ ಮಾಡ್ಬಿಟ್ಟ. ಆದ್ರೂ ಕೂಡ ಅವನಿಗೆ ಕಷ್ಟಗಳು ಯಾಕೆ ಬರುತ್ತೆ? ಪೂರ್ವ ಜನ್ಮದ ಕರ್ಮ. ಅದೇ ಹೇಳ್ತಾ ಇದ್ದಾರೆ ಪ್ರಭುಜಿ, ಪೂರ್ವ ಜನ್ಮದ ಕರ್ಮ ಅಲ್ಲಿ ಕಳೆದೋಯ್ತಂತೆ, ಭಗವಂತ ಅದನ್ನೆಲ್ಲ ನಿವಾರಣೆ ಮಾಡ್ಬಿಟ್ಟ ಅಂತೆ. ಆದ್ರೂ ಇನ್ನು ಕಷ್ಟ ಯಾಕೆ ಬಂತು ಅವನಿಗೆ ಅಂತ ಕೇಳ್ತಾ ಇದ್ದಾರೆ. ಕಷ್ಟ ಅವನು ಇನ್ನೂ ಶುದ್ಧವಾಗ್ಲಿ, ಇನ್ನೂ ಪಕ್ವ ಆಗ್ಲಿ ಅಂತ ಇರ್ಬೋದು. ಹೌದು ಪ್ರಭುಜಿ. ಅಂದ್ರೆ ಭಗವಂತ ಎಲ್ಲ ನಾವು ಬಿಲ್ವಮಂಗಳ ಠಾಕೂರರ ಒಂದು ಅಷ್ಟಕದಲ್ಲಿ ಕೇಳ್ತೀವಲ್ವಾ, ಭಗವಂತ ನೀನ್ ಏನ್ ಮಾಡ್ತೀಯ ನೋಡು, ನಿನ್ನ ಶುದ್ಧ ಭಕ್ತರನ್ನ ಅವರನ್ನ ಭಿಕ್ಷುಕರನ್ನಾಗಿಸ್ಬಿಡ್ತೀಯ, ಅವರನ್ನ ನಿರ್ಗತಿಕರನ್ನಾಗಿ ಮಾಡ್ಬಿಡ್ತೀಯ, ಅವರ ಸಂಪತ್ತನ್ನ, ಅವರ ಸಂಬಂಧಗಳನ್ನ ಎಲ್ಲವನ್ನೂ ಕೂಡ ಅವರಿಂದ ಕಿತ್ಕೊಂಡ್ಬಿಡ್ತೀಯ ಕಳ್ಳ ನೀನು ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ ಅಂದ್ರೆ, ಅವರನ್ನ ಪರಿಪೂರ್ಣವಾಗಿ ಅವರನ್ನ ಏನಂತಾರೆ, ಪುಟಕ್ಕೆ ಇಟ್ಟಂತಹ ಬಂಗಾರ, ಅಂದ್ರೆ ಆ ಬೆಂಕಿಯಲ್ಲಿ ಆ ಬಂಗಾರ ಅಷ್ಟಿಷ್ಟು ಸ್ವಲ್ಪ ಅನ್ನೋದ್ರು ಅದರಲ್ಲಿ ಏನಂತ ಹೇಳ್ತಾರೆ, ಬೇರೆ ಲೋಹಗಳಿದ್ರೆ ಅದು ಪೂರ್ತಿ ತೆಗೆದು ಬರೀ ಚಿನ್ನ ಅಪರಂಜಿ ಆಗ್ಬೇಕು. ಹಾಗೆ ಭಗವಂತ ಅವನು ಏನ್ ಮಾಡ್ತಾನೆ,
ಕಷ್ಟಗಳು ಆಮೇಲೆ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅದರ ಅರ್ಥ ಅವನು ಭಗವಂತ ಇನ್ನಷ್ಟು ಮತ್ತಷ್ಟು ಅವ್ರನ್ನ ಪರಿಶುದ್ಧರನ್ನಾಗಿ ಮಾಡ್ತಾ ಇದ್ದಾನೆ ಅಂತ. ಹೀಗೆ ಆದರೆ ಭಕ್ತನು ತನ್ನ ಮನಸ್ಸಿನಲ್ಲಿ ಪೂರ್ವಕರ್ಮಗಳ ಮನೋಭಾವದ ಅಂಶಗಳನ್ನು ಉಳಿಸಿಕೊಂಡಿರಬಹುದಾದ್ದರಿಂದ ಭಗವಂತನು ತನ್ನ ಭಕ್ತನಿಗೆ ದಂಡನೆಯನ್ನು ನೀಡಿ ಆತನ ಭೋಗ ಪ್ರವೃತ್ತಿಯ ಕೊನೆಯ ಕುರುಹುಗಳನ್ನು ನಿವಾರಿಸ್ತಾನೆ. ಅಂದ್ರೆ ಕೊನೆಯಲ್ಲಿ ಹೇಳ್ತಾರೆ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಕೂಡ ಇನ್ನೂ ಉಳ್ಕೊಂಡಿರ್ತವೆ ಕೆಲವೊಂದು ಲೌಕಿಕ ಗುಣಗಳು ಅನ್ನುವಂಥದ್ದು. ಆ ಗುಣಗಳನ್ನ ಭಗವಂತ ನಮ್ಮಿಂದ ತೆಗೆಯೋದಕ್ಕಾಗಿ ಈ ರೀತಿ ನಮ್ಮನ್ನ ದಂಡಿಸ್ತಾನೆ ಅಂತಂದ್ರೆ ನಮ್ಮಲ್ಲಿರೋ ಎಲ್ಲ ಅವಗುಣಗಳನ್ನ ತೆಗಿತಾನೆ ಅಂತ. ಈ ದಂಡನೆಯ ಕೆಲವೊಮ್ಮೆ ಪಾಪಕರ್ಮ ಪರಿಣಾಮವೆಂಬಂತೆ ತೋರುತ್ತದೆ. ಆದ್ರೆ ನೋಡೋರ್ಗೆ ಏನನ್ಸುತ್ತೆ, ಇವನ ಪಾಪ ಕರ್ಮಗಳಿಗೆ ಇವನು ಇದನ್ನ ಅನುಭವಿಸ್ತಾ ಇದ್ದಾನೆ ಅಂತ ನಾವ್ ಅನ್ಕೋತೀವಿ. ಆದ್ರೆ ಭಗವಂತ ಇಡೀ ಸೃಷ್ಟಿಯ ಉದ್ದೇಶವು ಭಗವಂತನಿಂದ ಸ್ವತಂತ್ರವಾಗಿ ಭೋಗ ಬಯಕೆಯುಳ್ಳ ಜೀವಿಯ ಪ್ರವೃತ್ತಿಯನ್ನು ಸರಿಪಡಿಸುವುದಾಗಿದೆ. ಈ ಸೃಷ್ಟಿ ಅವ್ನು ಮಾಡಿದ್ದೇ ಆ ಕಾರಣಕ್ಕಾಗಿ. ಇಲ್ಲಿ ಒಂದು ಅವಕಾಶ ಕೊಡ್ತಾ ಇದ್ದಾನೆ ನಮ್ಗೆ, ನಮ್ಮ ಆಸೆ ಈಡೇರಿಸ್ಕೊಳ್ಳೋಕೆ. ಆಯ್ತು, ಈಡೇರಿಸ್ಕೊಂಡು ವಾಪಸ್ ನಡೀರಿ ಅಂತಂದ್ರೆ ಇಲ್ಲ, ನಾವ್ ಇಲ್ಲೇ ಇರ್ತೀವಿ ಅಂತ ಯಾರು ಅನ್ಕೋತಾ ಇದ್ದಾರೆ ಅವರಿಗೆ ಇಲ್ಲಿ ಅವನು ಮಾಯಾಶಕ್ತಿಯನ್ನ ಬಳಸಿ ಅವ್ರಿಗೆ ದಂಡನೆಗಳನ್ನ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತಂದ್ರೆ ಅವರನ್ನ ಸರಿಪಡಿಸಿ ಮತ್ತೆ ಕರ್ಕೊಂಡು ಹೋಗ್ಬೇಕು, ತನ್ನ ಹತ್ರಕ್ಕೆ ಕರ್ಕೋಬೇಕು. ಅದು ಅವನ ಉದ್ದೇಶ. ಆದ್ದರಿಂದ ಪಾಪಕರ್ಮಗಳಿಗೆ ನೀಡುವ ವಿಶಿಷ್ಟ ದಂಡನೆಯು ಅಂತಹ ಚಟುವಟಿಕೆಗೆ ಕಾರಣವಾದ ಮನೋಭಾವವನ್ನು ನಿವಾರಿಸಲು ವಿಶಿಷ್ಟವಾಗಿ ರೂಪಿತವಾಗಿದೆ. ಅಂದ್ರೆ ಅವ್ನು ಕೊಡುವಂತಹ ಶಿಕ್ಷೆ ಅದು. ಈಗ ನಾವು ಉದಾಹರಣೆಗೆ ನೋಡ್ತೀವಿ, ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲವನ್ನ ಅಂದ್ರೆ ಮಂತ್ರಿಗಳು ಆಗಿದ್ರು. ಅಂದ್ರೆ ಒಬ್ರು ವಿತ್ತ ಮಂತ್ರಿ, ಇನ್ನೊಬ್ರು ಪ್ರಧಾನ ಮಂತ್ರಿ. ಆ ರಾಜನಿಗಿರುವಷ್ಟೇ ಸೌಲಭ್ಯಗಳು ಅವ್ರಿಗೂ ಇರುತ್ತೆ. ಅಂತಹ ಒಂದು ಅರಮನೆಯಲ್ಲಿ ಅವರು ಕೂಡ ವೈಭವೋಪೇತವಾಗಿ ಜೀವನ ಮಾಡಬಹುದು. ಆದ್ರೆ ಚೈತನ್ಯ ಮಹಾಪ್ರಭುಗಳನ್ನ ಸಂಧಿಸಿದ ಕೂಡಲೇ ಅವ್ರು ಏನ್ ಮಾಡ್ತಾರೆ, ಭಿಕ್ಷುಕರ ರೀತಿಯಲ್ಲಿ ಅಂದ್ರೆ ಮಧುಕರಿ ಮಾಡ್ತಾರೆ, ಕೌಪಿನ ಧರಿಸ್ತಾರೆ, ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಆದ್ರೆ ಸನಾತನ ಗೋಸ್ವಾಮಿಗಳು ಏನ್ ಮಾಡ್ತಾರೆ, ಅವರ ಮೈದುನ ಒಂದು ಅವರಿಗೆ ರತ್ನ ಕಬ್ಬಳಿನ ಕೊಟ್ಟಿರ್ತಾರೆ ಚಳಿಗೆ ದೇಹಕ್ಕೆ ಒದಿಸ್ಕೊಳ್ಳಕ್ಕೆ. ಅದನ್ನ ಒದಿಸ್ಕೊಂಡು ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಕ್ ಹೋಗ್ತಾರೆ. ಅವ್ರು ಎಲ್ಲವನ್ನ ಬಿಟ್ಟಿದ್ದಾರೆ, ಏನೂ ಇಲ್ಲ. ಇವಾಗ ಅಕಿಂಚನ ಅಂತ ಹೇಳ್ತಾರೆ, ಅಕಿಂಚನ ಗೋಚರ. ಅಕಿಂಚನ ಅಂತಂದ್ರೆ ಎಲ್ಲಾ ಲೌಕಿಕ ವಿಷಯಾಸಕ್ತಿಗಳನ್ನ ಪರಿಪೂರ್ಣವಾಗಿ ತ್ಯಾಗ ಮಾಡಿದವರು. ಹಾಗೆ ಹೋಗಿದ್ದಾರೆ ಅಲ್ಲಿ ಸನಾತನ ಗೋಸ್ವಾಮಿಗಳು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವರನ್ನ ನೋಡ್ತಾರೆ, ಅವರ ಓದಿಸ್ಕೊಂಡಿರುವಂತಹ ಕಂಬಳಿಯನ್ನ ನೋಡ್ತಾ ಇರ್ಬೇಕ ಅಂದ್ರೆ ಶಾಲು ಅದನ್ನ ನೋಡ್ತಾ ಇರ್ತಾರೆ. ಆಗ ಸನಾತನ ಗೋಸ್ವಾಮಿಗಳಿಗೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗಳು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನ. ಅವ್ರು ಕೂಡಲೇ ಏನ್ ಮಾಡ್ತಾರೆ, ಅಲ್ಲಿಂದ ಹೋಗಿ ಅಲ್ಲೇ ಒಂದು ಹೊರಗಡೆ ಒಬ್ಬ ಭಿಕ್ಷುಕ ಕೂತಿರ್ತಾನೆ, ಅವನು ಕೂಡ ಒಂದು ಕಂಬಳಿಯನ್ನ ಹೊದಿಸ್ಕೊಂಡಿರ್ತಾನೆ. ಅದು ಎಲ್ಲ ಹರಿದು ಹೋಗಿರುತ್ತೆ, ಹಳೇದಾಗಿರುತ್ತೆ. ಅವನಿಗೆ ಕೇಳ್ತಾರೆ, ಈ ಒಂದು ಶಾಲು ನೀನ್ ಹಾಕೋ, ನಿನ್ನ ಹತ್ರ ಇರುವಂತದ್ದನ್ನ ನನಗೆ ಕೊಡು ಅಂತ. ಆಗ ಅವನು ಆಶ್ಚರ್ಯ ಪಡ್ತಾನೆ, ಯಾಕೆ ಈ ತರ ಹೇಳ್ತಾ ಇದ್ದೀರಾ, ನಂದು ಇದು ಹರಿದೋಗಿದೆ, ಅದಕ್ಕೆ ನಾ ಕೇಳ್ತಾ ಇದ್ದೀನಿ, ಅದನ್ನ ಕೊಡು ಅಂತಾರೆ. ಹಾಗೆ ಅದನ್ನ ಬದಲಾಯಿಸ್ಕೊಂಡು ಹೋಗ್ತಾರೆ ಚೈತನ್ಯ ಮಹಾಪ್ರಭುಗಳ ಹತ್ರ. ಹೋದಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅದು ಒಂದು ಲೋಪ ನಿನ್ನಲ್ಲಿ ಇತ್ತು, ನೀನ್ ಇವತ್ತು ಅದನ್ನು ಬಿಟ್ಟು ಬಂದಿದ್ಯಾ, ಈಗ ನೀನು ನನ್ನ ಭಕ್ತ ಅಂತ ಹೇಳಿ ಅವರಿಗೆ ಎಲ್ಲ ಪೂರ್ಣ ಜ್ಞಾನವನ್ನ ನೀಡ್ತಾರೆ. ಹೀಗೆ ಭಗವಂತ ಏನ್ ಮಾಡ್ತಾನೆ, ಅವನ ಭಕ್ತನಲ್ಲಿರುವಂತಹ ಒಂದೇ ಒಂದು ಅವಗುಣವನ್ನು ಕೂಡ ಇಲ್ಲದ ಹಾಗೆ ಅವನನ್ನು ಪರಿಪೂರ್ಣವಾಗಿ ಪರಿಶುದ್ಧಗೊಳಿಸ್ತಾನೆ. ಭಕ್ತನು ಭಗವಂತನ ಸೇವೆಗೆ ಶರಣಾಗತನಾಗಿದ್ದರೂ ಆತ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣ ಆಗುವವರೆಗೆ ಈ ಜಗತ್ತಿನ ನಿತ್ಯ ಸುಖವನ್ನು ಭೋಗಿಸುವ ಕಿಂಚಿತ್ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಅಂದ್ರೆ ಭಗವಂತನಿಗೆ ಶರಣಾಗತಿ ಆದ ಆತ್ಮನಾದ್ರೂ ಕೂಡ ಕೆಲವೊಂದು ಇನ್ನು ನಮ್ಮಲ್ಲಿ ನಮಗೆ ತಿಳಿಯದ ಹಾಗೆ ಇರುವಂತಹ ಒಂದು ಈ ಗುಣಗಳು ಇರುತ್ತೆ, ಅವಗುಣಗಳಿರುತ್ತೆ. ಭೋಗಿಸುವ ಇಚ್ಛೆ ಎಲ್ಲೋ ಒಂದು ಕಡೆ ಇರುತ್ತೆ. ಅಂದ್ರೆ ನನ್ನನ್ನು ಎಲ್ಲರೂ ಹೊಗಳಬೇಕು, ನಾನು ತುಂಬಾ ಭಕ್ತ ಅಂತ ಎಲ್ಲರೂ ತಿಳ್ಕೋಬೇಕು, ಆ ರೀತಿ ಎಲ್ಲೋ ಒಂದು ಕಡೆ ನಮ್ಗೆ ತಿಳಿಯದ ಹಾಗೆ ನಮ್ಮೊಳಗಡೆ ಒಂದು ಕೆಟ್ಟ ಗುಣಗಳು ಕೂತಿರುತ್ತೆ. ಅದನ್ನೆಲ್ಲ ಅವನು ತೆಗೀತಾನೆ, ಅದನ್ನೆಲ್ಲ ಅವನು ಕಿಂಚಿತ್ತು, ಅದು ಸ್ವಲ್ಪ ಮಾತ್ರ ಇದ್ರೂ ಕೂಡ ಅದನ್ನ ಹೋಗಿಸ್ತಾನೆ. ಹೀಗಾಗಿ ಭಗವಂತನು ವ್ಯಕ್ತಿಯಲ್ಲಿ ಉಳಿದಿರಬಹುದಾದಂತಹ ಭೋಗಾಪೇಕ್ಷೆ ನಿರ್ಮೂಲ ಮಾಡಲು ವಿಶಿಷ್ಟ ಸನ್ನಿವೇಶಗಳನ್ನ ಸೃಷ್ಟಿಸ್ತಾನೆ. ಅವನಲ್ಲಿ ಉಳಿದಿರುವಂಥದ್ದನ್ನ ಬೆಟ್ಟ ಮಾಡಿ ತೋರಿಸ್ತಾನೆ. ಇನ್ನೂ ಇದೆ ನಿನ್ನಲ್ಲಿ ಬೇಡದೇ ಇರುವಂಥದ್ದು, ನನ್ನ ಧಾಮಕ್ಕೆ ಬರೋದಕ್ಕೆ ಇದು ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಅವುಗಳನ್ನ ನಿರ್ಮೂಲ ಮಾಡೋ ಪ್ರಯತ್ನ ಮಾಡ್ತಾನೆ. ಶ್ರದ್ಧಾವಂತ ಭಕ್ತನು ಅನುಭವಿಸುವ ಈ ವೇದನೆಯು ತಾಂತ್ರಿಕವಾಗಿ ಕರ್ಮದ ಪ್ರತಿಕ್ರಿಯೆಯಲ್ಲ, ಬದಲಾಗಿ ಅದು ತನ್ನ ಭಕ್ತನನ್ನು ಭೌತಿಕ ಜಗತ್ತಿನಿಂದ ಸಂಪೂರ್ಣವಾಗಿ ಹೊರಬರುವಂತೆ ಮಾಡಲು ಮತ್ತು ಭಗವದ್ಧಾಮಕ್ಕೆ ಹಿಂದಿರುಗುವಂತೆ ಮಾಡಲು ಭಗವಂತನ ತೋರಿದ ವಿಶೇಷ ಕರುಣೆಯಾಗಿದೆ. ಅಂದ್ರೆ ಅವನನ್ನ ಭಗವದ್ಧಾಮಕ್ಕೆ ಬರೋದಕ್ಕೆ ಅರ್ಹನನ್ನಾಗಿ ಮಾಡ್ತಾನೆ. ಅಂದ್ರೆ ನಾವು ನೋಡ್ತೀವಿ ಪ್ರಹ್ಲಾದ ಮಹಾರಾಜ, ಅಂದ್ರೆ ಪಾಪ ಅಷ್ಟು 4-5 ವರ್ಷದ ಪುಟ್ಟ ಬಾಲಕ, ಅವನು ಏನ್ ತಪ್ಪು ಮಾಡಿದ್ದಾನೆ ಅಂತ
ಸ್ವಂತ ತಂದೆನೇ ಅವನನ್ನ ಎಲ್ಲಾ ರೀತಿಯಲ್ಲೂ ಕೊಲ್ಲೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಎಷ್ಟೆಲ್ಲ ಕಷ್ಟ ಬಂದ್ರೂ ಕೂಡ ಅವನಿಗೆ ತನ್ನ ತಂದೆ ಮೇಲೂ ಕೂಡ ಯಾವುದೇ ಕೋಪ ಇರೋದಿಲ್ಲ. ಮತ್ತೆ ಅಷ್ಟೆಲ್ಲ ಬಾಧೆಗಳು ತಾನು ಅನುಭವಿಸಬೇಕಾಗಿ ಬರ್ತಾ ಇದೆ. ಅಂದ್ರೆ ಬೆಂಕಿಗೆ ಹಾಕಿ ಸುಡುವಂಥದ್ದು, ವಿಷ ಕುಡಿಸುವಂಥದ್ದು, ಆ ವಿಷದ ಹಾವುಗಳಿಗೆ ಅವನ ಹತ್ರ ಬಿಡುವಂಥದ್ದು, ಆ ಒಂದು ಆನೆಯನ್ನ ಕಾಲ್ ತುಳಿತಕ್ಕೆ ತುಳಿಸುವಂಥದ್ದು, ದೊಡ್ಡ ಬೆಟ್ಟದ ಮೇಲಿಂದ ನೀರಿಗೆ ಎಸೆಯುವಂಥದ್ದು, ಹೀಗೆಲ್ಲ ಎಷ್ಟೋ ರೀತಿ ಮಾಡ್ತಾ ಇದ್ದಾನೆ. ಆದ್ರೆ ಆ ಪ್ರಹ್ಲಾದನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅವನು ಭಗವಂತನ ಮೇಲೆ ಹೇಳ್ತಾ ಇದ್ದಾನೆ. ಭಗವಂತ ಏನಂತ ಹೇಳ್ತಾನೆ, ರಾಖಿ ಕೃಷ್ಣ ಮಾರಕ್ಕೆ ಮಾರೇ ಕೃಷ್ಣ ರಾಗಕ್ಕೆ. ಭಗವಂತ ನಿನ್ನ ಇಚ್ಛೆ ಬಂದಂಗಾಗ್ಲಿ, ನೀನ್ ಇಷ್ಟ ಬಂದಂಗಾಗ್ಲಿ, ನೀನ್ ನನ್ನ ಸಾಯ್ಬೇಕು ಅಂದ್ರೆ ನಾ ಸಾಯ್ತೀನಿ, ನೀನ್ ನನ್ನ ಬದುಕಬೇಕು ಅಂದ್ರೆ ನಾ ಬದುಕ್ತೀನಿ ಅಂತ ಹೇಳಿ ಭಗವಂತನಿಗೆ ಶರಣಾಗತಿ ಭಾವವನ್ನ ತೋರಿಸ್ತಾನೆ. ಅಂದ್ರೆ ಅಲ್ಲಿ ಬಂದಂತಹ ಕಷ್ಟಗಳು ನೋಡೋರ್ಗೆ ಏನನ್ಸುತ್ತೆ, ಹಿಂದಿನ ಪೂರ್ವ ಜನ್ಮದಲ್ಲಿ ಅವನೇನೋ ಕರ್ಮ ಪಾಪ ಮಾಡಿದ್ದಾನೆ ಅದಕ್ಕೆ ಅನುಭವಿಸ್ತಾ ಇದ್ದಾನೆ ಅಂತ. ಅದು ವಾಸ್ತವದಲ್ಲಿ ಆಗಿರೋದಿಲ್ಲ. ಅಂದ್ರೆ ಭಗವಂತ ತನ್ನ ಶುದ್ಧ ಭಕ್ತರನ್ನ ಆ ರೀತಿ ಅವನು ಧಾಮಕ್ಕೆ ಹಿಂದಿರುಗುವ ಯೋಗ್ಯರನ್ನಾಗಿ ಮಾಡ್ತಾನೆ ಅಂತ. ಪ್ರಾಮಾಣಿಕ ಭಕ್ತನು ಭಗವದ್ಧಾಮಕ್ಕೆ ಹಿಂತಿರುಗಲು ಕಾತರನಾಗಿ ಅಪೇಕ್ಷಿಸುತ್ತಾನೆ. ಆದ್ದರಿಂದ ಆತ ಭಗವಂತನ ಕರುಣಾಪೂರಿತ ಶಿಕ್ಷೆಯನ್ನು ಮನಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾನೆ. ಹಾಗೂ ದೇಹ, ಮಾತು ಮತ್ತು ಹೃದಯಪೂರ್ವಕವಾಗಿ ಭಗವಂತನಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸುವುದನ್ನು ಮುಂದುವರಿಸುತ್ತಾನೆ. ಭಗವಂತನ ವೈಯಕ್ತಿಕ ಸಹವಾಸದ ಅವಕಾಶಕ್ಕಾಗಿ ತಾನು ಪಡುವ ಎಲ್ಲ ಕಷ್ಟಗಳನ್ನು ಅಲ್ಪವೆಂದು ತಿಳಿಯುವ ಭಗವಂತನ ಅಂತಹ ನಿಜ ಭಕ್ತನು ಖಂಡಿತವಾಗಿಯೂ ಇಲ್ಲಿ ದಾಯಾಬಾಕ್ ಎಂಬ ಪದವು ಸೂಚಿಸುವಂತೆ ಭಗವಂತನ ನಿಜ ಪುತ್ರನಾಗುತ್ತಾನೆ. ಅಂದ್ರೆ ಶುದ್ಧ ಭಕ್ತರು ಯಾರಿದ್ದಾರೆ ಅವ್ರು ಯಾವಾಗ್ಲೂ ಅನ್ಕೋತಾರೆ, ಅವರ ಜೀವನದಲ್ಲೂ ಕಷ್ಟಗಳು ಬಂದಾಗ ಏನಂತ ಹೇಳ್ತಾರೆ ಅಂದ್ರೆ, ನಾನು ಮಹಾಪಾಪಿ, ನನಗೆ ಬಂದಿರೋ ಕಷ್ಟ ತೀರಾ 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 ಕಡಿಮೆ ಭಗವಂತ ಕೊಡ್ತಾ ಇರೋವಂಥದ್ದು, ನನ್ನಂತ ಪಾಪಿಗೆ ಇನ್ನೂ ಘೋರ ಶಿಕ್ಷೆ ಆಗ್ಬೇಕಾಗಿತ್ತು, ಇಷ್ಟು ಕಡಿಮೆ ಯಾಕೆ ಆಗ್ತಾ ಇದ್ದಾನೆ, ಭಗವಂತ ನನ್ನ ಮೇಲೆ ದಯೆ ತೋರಿಸ್ತಾ ಇದ್ದಾನೆ ಅಂತ ಅನ್ಕೋತಾನೆ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಪಾಂಡವರು ಅವರಿಗೆ ಹುಟ್ಟಿದಾಗಿನಿಂದ ಅವರು ದೊಡ್ಡವರಾಗೋವರೆಗೂ ಕೂಡ ಅವ್ರ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಕಷ್ಟಗಳೇ ಬರ್ತಾ ಇರುತ್ತೆ. ಅಂದ್ರೆ ನಾವು ನೋಡ್ತೀವಿ, ಕುಂತಿದೇವಿ ಅವಳ ಒಂದು ಸೊಸೆ, ಇಡೀ ಒಂದು ಸಾಮ್ರಾಜ್ಞಿ ಅವಳನ್ನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾರೆ. ಯಾವ ರೀತಿ ಅಷ್ಟು ಅಘೋರವಾದ ಅವಮಾನ ಯಾವ ಹೆಣ್ಣಿಗೂ ಆಗ್ಬಾರ್ದು ಅಷ್ಟು ಮಾಡ್ತಾರೆ. ಸಹಿಸ್ಕೊಳ್ತಾರೆ ಭಗವಂತನಿಗೆ ಶರಣಾಗ್ತಾರೆ. ಮತ್ತೆ ಅವ್ರ ಜೊತೆಯಲ್ಲಿ ಯಾವಾಗ್ಲೂ ಅವರನ್ನ ಸಾಯಿಸೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಮಕ್ಕಳಾಗಿದ್ದಾಗಿಂದನೂ ಅವರನ್ನ ಕೊಲ್ಲೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸ್ವತಃ ಕುಂತಿಯನ್ನು ಕೂಡ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ಮತ್ತೆ ಅವರಿಗೆ ಎಲ್ಲ ಅನ್ಯಾಯ ಮಾಡ್ತಾರೆ. ಅವರಿಗೆ ಕಾಡು, ಒಂದು ಇಂದ್ರಪ್ರಸ್ಥ ಅಂತ ಹೇಳೋ ಹೆಸರು, ಕಾಂಡವವನ ಅನ್ನೋ ಕಾಡನ್ನು ಕೊಡ್ತಾರೆ. ಆ ಕಾಡನ್ನು ಕೂಡ ಅವರು ಇಂದ್ರಪ್ರಸ್ಥ ಅಂದ್ರೆ ಇಂದ್ರನ ಸ್ವರ್ಗಲೋಕದಷ್ಟು ಸುಂದರವಾಗಿ ಅದನ್ನ ಮಾಡ್ಕೋತಾರೆ. ಆದ್ರೆ ಅದರ ಮೇಲೂ ಕೂಡ ಅವ್ರಿಗೆ ಅಸೂಯೆ ಇರುತ್ತೆ. ಅಲ್ಲಿಂದನೂ ಕೂಡ ಅವರನ್ನ ಅಜ್ಞಾತವಾಸ, ವನವಾಸ ಅಂತೆಲ್ಲ ಕಳಿಸ್ತಾರೆ. ಅಷ್ಟೆಲ್ಲ ಮುಗಿಸಿ ಬರ್ತಾರೆ, ಸಹಿಸಿ ಬರ್ತಾರೆ, ತಾಳ್ಮೆಯಿಂದ ಬಂದರೂ ಕೂಡ ಕೊಡೋದಿಲ್ಲ ಅಂತ ಇನ್ನೂ ಜಗಳ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಹೇಗೆ ಭಗವಂತನ ಪಾದಗಳಿಗೆ ಶರಣಾಗ್ತಾರೆ ಅಂತಂದ್ರೆ, ಭಗವಂತ ತನ್ನನ್ನ ತಾನು ಅವ್ರಿಗೆ ಪರಿಪೂರ್ಣವಾಗಿ ಕೊಟ್ಕೊಂಡ್ಬಿಡ್ತಾನೆ. ಅವನು ಎಲ್ಲೂ ಹೋಗೋದಿಲ್ಲ. ಬೃಂದಾವನದಲ್ಲಿ ಇದ್ದ ಹಾಗೆ ಅವನು ಯಾವಾಗ್ಲೂ ಪಾಂಡವರ ಜೊತೆಯಲ್ಲೇ ಇರ್ತಾನೆ, ಆ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿಯೋವರೆಗೂ. ಮತ್ತೆ ನಾವು ನೋಡ್ತೀವಿ, ಆ ಯುದ್ಧದಲ್ಲಿ ಹೇಗೆ ಅವನು ಧರ್ಮದ ರಕ್ಷಣೆ ಮಾಡ್ತಾನೆ, ಮತ್ತೆ ಅದಕ್ಕಾಗಿ ಅವನು ಯಾವ ರೀತಿ ಎಲ್ಲ ಯೋಜನೆಗಳನ್ನ ಮಾಡ್ತಾನೆ. ಅವನು ಸಾರಥಿ ಆಗ್ತಾನೆ ಅರ್ಜುನನಿಗೆ. ಸಾರಥಿ ಅಂತಂದ್ರೆ ಕುದುರೆ ಓಡಿಸುವಂತವನು. ಅವನು ಬರೀ ಅರ್ಜುನನಿಗೆ ಮಾತ್ರ ಸಾರಥಿ ಅಂದ್ರೆ ಸೇವಕ ಅಲ್ಲ, ಆ ಕುದುರೆಗಳ ಸೇವಕನು ಕೂಡ. ಆ ಕುದುರೆಗಳಿಗೆ ಬೇಕಾಗಿರೋದನ್ನು ಕೂಡ ಅವನು ಕೊಡ್ಬೇಕಾಗುತ್ತೆ. ಹಾಗೆ ಅಷ್ಟು ಭಗವಂತ ತನ್ನನ್ನ ತಾನು ಅರ್ಪಣೆ ಮಾಡ್ಕೋತಾನೆ ತನ್ನ ಭಕ್ತರಿಗಾಗಿ. ಮತ್ತೆ ಅವರನ್ನ ಪ್ರತಿ ಕ್ಷಣ ಅವರನ್ನ ಕಾಯ್ತಾ ಇರ್ತಾನೆ. ಹೀಗೆ ಇವರು ಕೂಡ ಭಗವಂತನ ಕರುಣೆಗಾಗಿ ಮಾತ್ರನೇ ಅವರು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅಂತಹ ಭಕ್ತರು ಅವರು ಭಗವಂತನ ನಿಜ ಪುತ್ರರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಒಬ್ಬ ವ್ಯಕ್ತಿ ಹೇಗೆ ಅಗ್ನಿ ಆಗದೆ ಸೂರ್ಯನ ಸಮೀಪ ಹೋಗಲಾರನೋ, ಹಾಗೆ ಕಠೋರವಾದ ಶುದ್ಧ ಪ್ರಕ್ರಿಯೆಯನ್ನು ಅನುಭವಿಸದೆ ಯಾರಾದರಾಗಲಿ ಪರಮ ಶುದ್ಧ ನೆನೆಸಿದ ಕೃಷ್ಣನನ್ನು ಸಮೀಪಿಸಲಾರರು. ಅಂದ್ರೆ ನಾವು ಅಂದ್ರೆ ಸೂರ್ಯ ಬೆಂಕಿಯಿಂದ ಆಗಿದ್ದಾನೆ, ಅವನ ಹತ್ರ ಹೋಗ್ಬೇಕಂದ್ರೆ ನಾವು ಬೆಂಕಿ ಆಗಿರ್ಬೇಕು. ಬೆಂಕಿ ಆಗಿಲ್ಲ ಅಂತಂದ್ರೆ ನಾವು ಸೂರ್ಯನ ಹತ್ರ ಹೋಗಕ್ಕಾಗಲ್ಲ. ನಾವು ಬೆಂಕಿ ಅಲ್ಲದೆ ಸೂರ್ಯನ ಹತ್ರ ಹೋದ್ರೆ ನಾವು ಸುಟ್ಟು ಭಸ್ಮ ಆಗ್ತೀವಿ. ಹಾಗಾಗಿ ಇಲ್ಲಿ ಭಗವಂತ ಅವನು ಗುಣಾತೀತ, ಅಂದ್ರೆ ಅವನಲ್ಲಿ ಈ ಭೌತಿಕ ಗುಣಗಳು ಇಲ್ಲ. ಹಾಗೆ ನಾವು ಕೂಡ ಭಗವಂತನ ಹತ್ರ ಹೋಗ್ಬೇಕಂದ್ರೆ ನಾವು ಕೂಡ ಗುಣಾತೀತರಾಗಬೇಕು. ನಮ್ಮಲ್ಲಿ ಕೂಡ ಇರುವಂತಹ ಈ ಎಲ್ಲ ಭೌತಿಕ ಗುಣಗಳನ್ನು ನಾವು ಕಳ್ಕೊಂಡು ಭಗವಂತನಲ್ಲಿ ಇರುವಂತಹ ದಿವ್ಯ ಗುಣಗಳನ್ನ, ಸಚ್ಚಿದಾನಂದ ಸ್ವರೂಪವನ್ನ ನಾವು ಪಡ್ಕೊಂಡಾಗ ಮಾತ್ರನೇ ಅವನ ಹತ್ರ ನಾವು ಸಮೀಪಿಸೋದಕ್ಕೆ ಆಗುತ್ತೆ. ಹಾಗಾಗಿ ಭಗವಂತ ನಮ್ಮನ್ನ ಅದಕ್ಕೆ ಅರ್ಹರನ್ನಾಗಿ ಮಾಡ್ತಾನೆ. ಈ ರೀತಿ ಜೀವನದಲ್ಲಿ ಅನೇಕ ಕಷ್ಟಗಳನ್ನ, ಪರೀಕ್ಷೆಗಳನ್ನ ಕೊಡುವ ಮೂಲಕ ಅಂತಹ ಪ್ರಕ್ರಿಯೆಯು ಕ್ಲೇಶಾನುಭವವೆಂದು ತೋರಬಹುದು. ಅದನ್ನೆಲ್ಲ ನೋಡಿದಾಗ ಕಷ್ಟಗಳು ಅಂತ ಅನ್ನಿಸ್ಬೋದು. ಆದ್ರೆ ಅದು ವಾಸ್ತವವಾಗಿ ಭಗವಂತನ ಸ್ವಹಸ್ತದಿಂದಲೇ ನೀಡಿದ ಚಿಕಿತ್ಸೋ ಉಪಚಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ನಮ್ಗೆ
ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ಇದೆಲ್ಲ ಕೂಡ ಕಷ್ಟಗಳು ಅಂತ ನೋಡೋದಕ್ಕೆ ಅನಿಸಿದ್ರು ಕೂಡ, ಅಂದರೆ ಈಗ ಹಾಸ್ಪಿಟಲಲ್ಲಿ ಹೇಗೆ ಇಂಜೆಕ್ಷನ್ ಕೊಡ್ತಾರೆ, ಕೆಲವೊಂದ್ಸಲ ಅವಶ್ಯಕತೆ ಇದ್ದರೆ ಆಪ್ರೇಷನ್ ಮಾಡ್ತಾರೆ, ಅದೆಲ್ಲ ನೋಡೋದಕ್ಕೆ ತುಂಬ ಕಷ್ಟ ಅನ್ನಿಸ್ತಿದೆ. ಆದರೆ ಅವನು ನಮ್ಮನ್ನು ಸಾಯಿಸೋ ಪ್ರಯತ್ನ ಮಾಡ್ತಾ ಇಲ್ಲ, ನಮ್ಮನ್ನು ಬದುಕಿಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಭಗವಂತನು ಕೂಡ ಅವ್ನು ಕೊಡುವಂಥ ಕಷ್ಟಗಳು, ಅಂದರೆ ನಾವು ನೋಡ್ತೀವಿ ಇನ್ನೊಂದು ಪ್ರಭುಪಾದರು ಕೂಡ ಹೇಗೆ ಅವರ ಬದುಕಿನಲ್ಲಿ ಕೂಡ ಜೀವನದಲ್ಲಿ ಅವರು ಗೃಹಸ್ಥಾಶ್ರಮವನ್ನು ಬಿಟ್ಟು ವಾನಪ್ರಸ್ಥಕ್ಕೆ ಬರ್ತಾರೆ. ಅಂದರೆ ಮನೆಯಲ್ಲಿ ಅವರಿಗೆ ಫ್ಯಾಕ್ಟ್ರಿ ಇರುತ್ತೆ, ಕೆಮಿಕಲ್ ಫ್ಯಾಕ್ಟ್ರಿ, ಅದು ಲಾಸ್ ಆಗುತ್ತೆ. ಲಾಸ್ ಆದಾಗ ಎಲ್ಲರೂ ಕೂಡ ಭೌತಿಕ ಜನ ಹೇಗೆ ಇರ್ತಾರೆ ಹಾಗೆ ಅವ್ರ ಮನೆಯಲ್ಲಿ ಇರೋರು ಕೂಡ ಅವರನ್ನು ಅಲಕ್ಷಿಸ್ತಾರೆ. ಅವ್ರು ಮಾಡಿದಂಥ ಒಂದು ಏನು ಅಲಕ್ಷ್ಯ ಮಾಡುವಂಥದ್ದು ಅದೆಲ್ಲ ಇರುತ್ತೆ, ಅದೆಲ್ಲ ಕೂಡ ಅವರಿಗೆ ಪ್ರಭುಪಾದರಿಗೆ ಸಹಾಯ ಮಾಡುತ್ತೆ ಮುಂದಿನ ಆಶ್ರಮವನ್ನು ಸ್ವೀಕಾರ ಮಾಡೋದಕ್ಕೆ. ನಂತರ ಪ್ರಭುಪಾದರು ಅಷ್ಟು ಮಾತ್ರ ಅಲ್ಲ, ಅವರು ಆ ಇಳಿ ವಯಸ್ಸಿನಲ್ಲಿ ಅವ್ರು ಏನು ಮಾಡ್ತಾರೆ, ಬ್ಯಾಕ್ ಟು ಗಾಡ್ ಹೆಡ್ ಅದನ್ನು ಬರೀತಾರೆ, ಬರೆದುಬಿಟ್ಟು ಅವ್ರು ಪ್ರಚಾರ ಮಾಡ್ತಾರೆ, ಅದು ಪ್ರಿಂಟ್ ಮಾಡಿಸ್ತಾರೆ, ಅದನ್ನು ವಿತರಣೆ ಕೂಡ ಅವರೇ ಮಾಡ್ತಾರೆ. ಆ ಸಮಯದಲ್ಲೂ ಕೂಡ ಅವರು ಊಟ ಏನು ಮಾಡೋದಿಲ್ಲ. ಬಿಸಿಲಿನಲ್ಲಿ ಅನೇಕ ಬಾರಿ ಅವರಿಗೆ ಈ ಒಂದು ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ, ಆ ರೀತಿ ಎಲ್ಲ ಆಗುತ್ತೆ. ಆದರೂ ಕೂಡ ಅವರು ನಿಲ್ಲಿಸೋದಿಲ್ಲ. ಭಗವಂತನ ಕರುಣೆ ಮತ್ತು ಅವರ ಗುರುಗಳಿಗೆ ನೀಡಿದಂತಹ ಮಾತು ಅದನ್ನೇ ತಮ್ಮ ಜೀವಾಳ ಆಗಿ ಅವರು ತಗೊಳ್ತಾರೆ. ಮತ್ತು ಪ್ರಭುಪಾದರು ಪಾಶ್ಚಾತ್ಯ ದೇಶಗಳಿಗೆ ಹೋಗುವಾಗಲೂ 2 ಬಾರಿ ಅವರಿಗೆ ಹೃದಯಾಘಾತ ಆದಾಗಲೂ ಕೂಡ ಅವರು ಭಗವಂತನನ್ನೇ ಸ್ಮರಣೆ ಮಾಡ್ತಾರೆ. ಭಗವಂತನು ಕೂಡ ಅವರಿಗೆ ಆಶ್ವಾಸನೆ ಕೊಡ್ತಾನೆ, ಅಂದರೆ ಇಲ್ಲ ನೀನು ಇನ್ನು ನಿಲ್ಲಬೇಕಾಗಿಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ಮುಂದುವರಿಯಂತಹ ಭಗವಂತ ಕೃಷ್ಣ ಅಲ್ಲಿ ಅವ್ರಿಗೆ ಕಾಣಿಸ್ಕೊಂಡವ್ರು. ಆ ರೀತಿ ಶುದ್ಧ ಭಕ್ತರು ಯಾರಿದ್ದಾರೆ ಅವರ ಜೀವನದಲ್ಲೂ ಕೂಡ ಅನೇಕ ಕಷ್ಟಗಳು ಬರುತ್ತೆ. ಅಂದರೆ ಅಲ್ಲಿ ಹೋದರೂ ಕೂಡ ಅಲ್ಲಿ ಯಾರು ಹಿಂದೆ ಮುಂದೆ ಇಲ್ಲದೆ ಇರೋ ಜಾಗದಲ್ಲಿ ಎಲ್ಲೋ ಬೀದಿಯಲ್ಲಿ ಕೂತ್ಕೊಂಡು ನಾನು ಏನು ಮಾಡ್ತೀನಿ, ನನ್ನ ಜೀವನ ಏನಪ್ಪ ಅಂತ ಯೋಚನೆ ಮಾಡೋದಿಲ್ಲ ಅವರು. ಅಂತಹ ಅಂದರೆ ನಾವು ನೋಡ್ತೀವಿ ಆಗಲೇ ಶ್ರೀಧರ್ ಪ್ರಭುಜಿ ಹೇಳಿದ ಹಾಗೆ ಅಲ್ಲಿದ್ದಂತಹ ಜನರನ್ನು ಬದಲಾಯಿಸೋದಕ್ಕೆ ಸ್ವತಃ ಅವರ ದೈವ ಸಹೋದರರು ಹೋಗ್ತಾರೆ, ಸನ್ಯಾಸಿಗಳು ಹೋಗ್ತಾರೆ, ಅವರಿಂದನೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಅವರಲ್ಲಿರುವಂತಹ ಅವಗುಣಗಳನ್ನೆಲ್ಲ ಎಣಿಸ್ತಾರೆ. ನೋಡಿ ಇದೆಲ್ಲ ಇಷ್ಟೊಂದು ಪತಿತರನ್ನು ನಾವು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ. ಅಂಥವರನ್ನು ಕೂಡ ಪ್ರಭುಪಾದರು ಮಾಡಿ ತೋರಿಸ್ತಾರೆ. ಪ್ರಭುಪಾದರು ಅಂಥ ಪತಿತರನ್ನು ಕೂಡ ಉದ್ಧಾರ ಮಾಡುವಂತಹ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡ್ತಾನೆ. ಹೀಗೆ ಅವನ ಭಕ್ತರಲ್ಲಿ ಭಗವಂತನ ವಿಶೇಷ ಕರುಣೆ ಅನ್ನುವಂಥದ್ದು ಇರುತ್ತೆ, ಯಾವಾಗಲೂ ಇರುತ್ತೆ. ಹಾಗಾಗಿ ಅಂತಹ ಜನ ನನ್ನ ಹತ್ರ ಬರೋದಕ್ಕೆ ಅವರು ಅರ್ಹತೆಯನ್ನು ಆಗಲೇ ಪಡೆದು ಬಿಟ್ರು ಅಂತ. ಅಂದರೆ ನಾವೇನು ಮಾಡಬೇಕು ಅಂದರೆ ಭಗವಂತನನ್ನು ಕೊಡುವಂತಹ ಕಷ್ಟ ಸುಖಗಳನ್ನು ಸಹಿಸ್ಕೋಬೇಕು. ಮತ್ತು ಅದನ್ನು ಭಗವಂತನ ಅವ್ಯಾಜ್ಯ ಕರುಣೆ, ಅಂದರೆ ಪರಮಾತ್ಮ ನಮ್ಗೇನು ಕೊಡ್ತಾ ಇದ್ದಾನೆ ಅದು ಏನೇನೂ ಅಲ್ಲ. ಅಂದರೆ ಪ್ರಹ್ಲಾದನಿಗೆ ಹೋಲಿಸಿದರೆ ಅಥವಾ ಪಾಂಡವರಿಗೆ ಹೋಲಿಸಿದರೆ ನಮಗೆ ಜೀವನದಲ್ಲಿ ಬರುವಂಥದ್ದು ಅಂತಹ ದೊಡ್ಡ ವಿಷಯವೇ ಅಲ್ಲ. ಅದನ್ನೆಲ್ಲ ನಾವು ಪರಮಾತ್ಮ ನನಗೆ ತುಂಬ ಸಣ್ಣ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ, ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಅಂತ ಹೇಳಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಮತ್ತು ಯಾವತ್ತೂ ಕೂಡ ಭಕ್ತಿಯಿಂದ ವಿಮುಖರಾಗಬಾರ್ದು. ಅಂದರೆ ಈಗ ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ದೇವತೆಗಳ ಆರಾಧನೆ ಮಾಡುವಂಥವ್ರು, ಇವತ್ತು ಶಿವನ ಪೂಜೆ ಮಾಡ್ತೀನಿ, ನನಗೆ ಈ ಒಂದು ಕೋರಿಕೆ ಇದೆ, ಅದನ್ನು ಈಡೇರಿಸಲಿಲ್ಲ ಅಂತಂದರೆ ಶಿವ ನನಗೆ ನಾಳೆಯಿಂದ ಬೇಡ, ನಾಳೆಯಿಂದ ನಾನು ಗಣೇಶನನ್ನು ಪೂಜೆ ಮಾಡ್ತೀನಿ. ಹಾಗೆ ಮಾಡ್ದಿರಾ ನಾವು ಭಗವಂತನನ್ನು ಸದಾ ದೇವೋತ್ತಮ ಪರಮ ಪುರುಷನನ್ನು ತಿಳ್ಕೊಂಡು ಅವನನ್ನು ಎಂಥ ಕಷ್ಟ ಸುಖ ಬಂದರೂ ಕೂಡ ಗಟ್ಟಿಯಾಗಿ ಅವನ ಪಾದಗಳನ್ನು ಯಾರು ಹಿಡಿದಿದ್ದಾರೆ ಅಂಥವರು ಭಗವಂತನ ಧಾಮಕ್ಕೆ ಅವರು ಜೀವನ ಪೂರ್ತಿ ಆ ರೀತಿ ಇದ್ರು ಅಂದರೆ ಅವರಿಗೆ ಅಧಿಕಾರ ಇದೆ, ಹಕ್ಕು ಇದೆ ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗಾದರೂ ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಸರಿಪಡಿಸ್ಬೋದು, ಮತ್ತು ನಿಮಗೆ ಅನುಭವಗಳಿದ್ರೆ ಹೇಳ್ಕೋಬೋದು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತರಿಗೂ ಜೈ. ಪುರುಷೋತ್ತಮ ಮಾಸ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಎಂಡ್ ಮಾಡೋಣ ಅಲ್ಲ ಮಾತಾಜಿ? ಹಾ ಮಾತಾಜಿ. ಹರೇ ಕೃಷ್ಣ. ಏನಾದ್ರೂ ಹೇಳುದಿದೆಯಾ ಯಾರಿಗಾದ್ರೂ? ಶಾಂತಿರೂಪಿಣಿ ಮಾತಾಜಿ ಏನೋ ಹೇಳಿದ್ರಲ್ಲ, ಇಲ್ಲವಾ? ಓಕೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲಿದ್ದೀರಿ ರೂಪಶಂಕರ್ ಮಾತಾಜಿ? ಬಿಸಿ ಇದ್ದೇನೆ ಮಾತಾಜಿ, ಇನ್ನು 2 ವಾರ ಇದೆ. 2 ವಾರ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೆಲವ್ರದೆಲ್ಲ ವಾಯ್ಸ್ ಹರೇ ಕೃಷ್ಣ. ಕೇಳೋದು ಧನ್ಯವಾದ ತುಂಬಾ ಮಾತಾಜಿ. ಸಮಯ ಆಯ್ತು ನೋಡಿ ರೂಪಶಂಕರ್ ಮಾತಾಜಿದು.
ಬರ್ತೇನೆ ಜೂನ್ 1 ಇಲ್ಲ ಸರಿ ಓಕೆ ಹರೇ ಇದು ಕೃಷ್ಣ ಮೇ 30ಗೆ ಬನ್ನಿ. ಆಯ್ತಾಯ್ತು ಹರೇ ಕೃಷ್ಣ ಅದೇ ಹರೇ ಕೃಷ್ಣ